ಅಂದೊಂದಿತ್ತು ಕಾಲ ಸಾಂಪ್ರದಾಯಿಕ ಕಲೆಯಾದ ಯಕ್ಷರಂಗವು ಯುವ ಪೀಳಿಗೆಯ ಸೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂಬ ಮಾತನ್ನ ತೊಡೆದು ಹಾಕಿ ಬಡಗು ತಿಟ್ಟಿನಲ್ಲಿ ಮಿಂಚಿದ ಕಾಳಿಂಗ ನಾವಡರಂತೆ ತೆಂಕು ತಿಟ್ಟಿನ ಯಕ್ಷಗಾಯನಕ್ಕೆ ಎಲ್ಲ ಪ್ರೇಕ್ಷಕ ವರ್ಗವನ್ನ ಸೆಳೆವ ಹೊಸ ಭಾಷ್ಯವ ಬರೆದ ಯಕ್ಷಲೋಕದ ಧ್ರುವತಾರೆ ಪಟ್ಲ ಸತೀಶ್ ಶೆಟ್ಟಿ ಇವರಿಗಿದು ಆಧಾರದ ಸ್ವಾಗತ. ಮಧ್ಯರಾತ್ರಿಯ ನಂತರದ ಯಕ್ಷ ಆಖ್ಯಾನಕ್ಕೆ ನಿದ್ದೆಯ ಮಂಪರಿನಲ್ಲೇ ಎದ್ದು ಹೋಗುತ್ತಿದ್ದ ಯಕ್ಷಾಭಿಮಾನಿಗಳನ್ನ ತಡರಾತ್ರಿಯ ನಂತರವೇ ಎಲ್ಲೆಲ್ಲೋ ನಿಮ್ಮ ಗಾಯನವ ಆಲಿಸಲು ಸಾಲು ಸಾಲು ಯುವ ಅಭಿಮಾನಿಗಳು ಬರುವಂತೆ ಮಾಡಿದ ನಿಮ್ಮ ಸ್ವರ ಮಾಧುರ್ಯಕ್ಕೆ ಜಾತಿ ಮತಗಳ ಭೇದವ ಮರೆತು ಸರ್ವಧರ್ಮದ ಕಲಾರಸಿಕರು ಒಪ್ಪಿ ತಿರುಗಿ ನೋಡುವಂತೆ ಮಾಡಿದ ಸಂಪ್ರದಾಯವ ಬಿಡದೆ ಹೊಸತನವ ಮೇಳೈಸಿದ ನವ್ಯ ಯಕ್ಷಗಾನ ಶಕ್ತಿಯ ನಿಮ್ಮ ಭಾಗವತಿಕೆಗೆ ಇಗೋ ಸಾವಿರ ಸಾವಿರ ಅಭಿಮಾನಿಗಳ ಹೃದಯಂತರಾಳದ ವಂದನೆಗಳು. ಯಕ್ಷ ಲೋಕದೊಳಗೆ ಅವಮಾನ ಸನ್ಮಾನಗಳ ಎಲ್ಲೆಯನ್ನ ದಾಟಿ ಕೋಟಿ ಕೋಟಿ ಯಕ್ಷ ಆರಾಧನೆಯ ಹೃದಯ ಮಂದಿರದಿ ನೆಲೆಸಿರುವ ಯಕ್ಷ ಲೋಕದ ಕಾಮಧೇನು ಪಟ್ಲ ಸತೀಶ್ ಶೆಟ್ರೆ, ನಿಮ್ಮ ಈ ಸಾಧನೆಯ ರಜತ ಕಲಾಯಾನಕ್ಕೆ ಇಗೋ ಈ ಪುಟ್ಟ ವಿಡಿಯೋ ಸಮರ್ಪಣೆ. ಯಕ್ಷಗಾನ ಪ್ರಪಂಚಗೂ ಯಕ್ಷಗಾನ ಏನನ್ನು ಪಟ್ಲಾಗುತ್ತೋ ಮಾಬಲ ಸೇಟಿನ ವೈತೋದ್ಬೋದು ಕಲ್ಪನೆ ಮಾಂಬಾಡಿ ನಾರಾಯಣ ಭಾಗವತರು ಯಕ್ಷಗಾನವನ್ನು ಪುನಃ ಬಿಂದು ಆದಿಡ್ದೆ ಎನ್ನ ಮನಸ್ಸಲ್ಲಿ ಪುಟ್ಟೈತಂದು ಆಯ್ತಾ ಒಟ್ಟಿಗೂ ಎನ್ನ ಜೀವನೋಡು ಎನ್ನ ಎಲ್ಲೆ ಮಗೆ ಯಕ್ಷಗಾನ ಸೇರ್ಪಡೆ ಆಪುನ ಯೋಜನೆಡು ಎಂಕೆಲ್ಲ ಮೊಗೆನಾಡದ ಆಸ್ಥಾನೋಡು ಆಪುನ ತಾಳಮದ್ರೇನೆ ಆಯ್ ಬೊಂಬಾಡಿತೇನೆ ಬತ್ತ ಮುಲ್ಪ ತೂದ ಆಗ ಸಂತೋಷ ಅದು ಯಕ್ಷಗಾನ ಕಲ್ಪೇನಂದ ಆಯ್ಕೆ ಪ್ರಯತ್ನ ಮಲ್ತಿ ಆಯನ ಸಾಧನೆಡೆ ಮಾಂಬಾಡಿಗೆ ಹೋದು ಮಾಂಬಾಡಿ ಭಾಗವತರನ ಮಗೆ ಸುಬ್ರಹ್ಮಣ್ಯ ಭಟ್ಟಡೆ ಯಕ್ಷಗಾನ ಕಲ್ತಿ ಪಟ್ಲ ಮಾಬಲನ ನಮಗೆ ಸತೀಶೆ ಪನ್ಪುಣ ಪದವಂಡು ಜನಕ್ಕೂಲೆಗೆ ತೇರಿಡು ಕಲ್ಲಾಡಿ ವಿಠಾಲ್ ಸಿಟ್ರ ಮೇಳ ಕಟೀಲ್ ಮೇಳ ಪುಣ ಕಾಲುಂಡು ಮಾಬಲನ ಮಗೆ ಪದವನ್ಪೆಗೆ ఆయన ನಮ್ಮ ಮೇಳು ಲೆಪ್ಪುಲೆ ಅಂದ ಆರು ಪಂಡದ ಲೆಪ್ಪ ಇರು ಐಟು ಸಂಗೀತ ಹೋದು ಕುಲ್ನಾಯನು ಆರೆ ಜೀವನೋಡೆ ಕಣ್ಣಾರೆ ಬತ್ತ ದೂರ ಹೊಡೆದಕ್ಕೆಂದು ಆ ಬಾಲೆನ ನಾಲ್ ಪದವನ್ ಪಾಲೆ ಅಂದು ಬಂದಿರು ಪ್ರಸಂಗೋಡು ಪದವನ್ ಪಾಲೆ ಇಂದು ಒಂದೇ ವರ್ಷ ఆయన ಬೇಲೆ ಪುರ ಒಗೆನಾಡು ಪುಣ್ಯಕ್ಷೇತ್ರಗಳು ವರ್ಷಕಟ್ಟಳದ ತಾಳಮದ್ದಲೆ ಆಟ ಇಂಚಿನ ಆಪನೆಟ್ಟು ఆయన ಸಂಪೂರ್ಣ ಸಹಕಾರ ಎಂಕಲ ಇತ್ತದು ಅಂಚಂದ 10-20-22 ವರ್ಷಗಳು ಭಾರಿ ಪೊರುಳುಂದೇ ಕ್ಷೇತ್ರವುಡೆ ಅಂತ ಉಂತೈತಂತ ಆಕೆ ಈ ಕಾರ್ಯಕ್ರಮಗಳು ಮಾಡ್ತಾನೆ ಎಲ್ಲಿ ಪೊಟ್ಟೆಗನೇ ಸಾಧನೆಗಾರಿ ವಾಬೇಲೆಲ್ಲ ಮನ್ಪುಣ ಶಕ್ತಿ ಆಗ ದೇವೇರು ಕೊಡ್ತೇವೆ ಅಯ್ಯಡ್ದುಕ ಪರವೂರ್ಗೆ పోయి పరవూర్లు పోతల యక్షగానంలో బా దేశ ఢిల్లీలో పోతున్నా ఆడేలా పోతున్నా అయిపోతున్న దేశ ఇచ్చి మన ఏరినే ఇంకొత్తది అన్న దేశ ఇచ్చి ఆ తెగిపోతాయి ఏళ్ళ పోయారే బాగా ఇప్పుడు అమెరికా కొంచెం నల్లలు ತಂದುపోతాయి అంతే అది నిక్కల ప్రీతిగా ఇతేను మాత్రం పనిపోయాను ఐదుగా పనిపన్నదాల ఎడ్డతో జింక్ ಸತೀಶಣ್ಣದಲ್ಲ ಬಂತಾರೆ ಹಿಂಗೆ ಮಸ್ತ್ ಬೇಜಾರನ್ನು ಇಂಚಿನ ವಿಷಯ ಒವ್ವಾಯಿ ಪಣ್ಣಾಯ ತಿನ್ಮಟ್ಟ ಎಂಗೆ ತೆರಿಯರೆ ಬಲ್ಲಿ ಆಗ ಬೇಜಾರಲ್ಲ ಎಂಗೆ ತೆರಿಯರೆ ಬಲ್ಲಿಂದ ಏನು ಜಾಗ್ರತೆ ಮಾಡ್ತಾನೆ ಎನ್ನ ಪಪ್ಪಗೆ ಎಂಗೆ ಬೇಜಾರು ಅನ್ನೋದು ಗೊತ್ತಾಯ್ತಾರೆ ಬಲ್ಲಿಂದ ಬಾಯಿಡಿ ಪಂಟೆ ಬಾಕಿದಕ್ಕಲ್ರ ಪಪ್ಪಗೆ ಬೇಜಾರಾಯ್ತಾರೆ ಬಲ್ಲಿಂದ ಆತ ಪ್ರೀತಿ ಆಯ್ಲದಿವಂಡೆ ಆ ಮೋಕೆ ಅನ್ನದಿವಂಡೆ ಅದು ಏನು ಹೇಳಬೇಕು, ನಾನು ಏನು ಜೀವನದಲ್ಲಿ ಸಾಧನೆ ಮಾಡಿದ್ರು ನನ್ನ ತಂದೆಯ ಆಶೀರ್ವಾದ ಮತ್ತು ಅವರ ಪ್ರೀತಿ, ನನ್ನನ್ನು ಬಹಳ ಪ್ರೀತಿಸಿದವರು. ಒಂದು ತಂದೆ ಮಗ ಎನ್ನುವ ವಾತ್ಸಲ್ಯ ಅದು ಎಲ್ಲರಲ್ಲಿ ಇದ್ದದ್ದೇ, ಅದು ವಿಷಯ ಬೇರೆ. ಆದರೂ ನನಗೆ ಅವರು ಕೊಟ್ಟಂತಹ ಪ್ರೀತಿ ಆಶೀರ್ವಾದ ವಿಶೇಷ. ಯಕ್ಷಗಾನದ ಬಗ್ಗೆ ಅವರ ಜಾಗರೂಕತೆ, ಯಕ್ಷಗಾನಕ್ಕೆ ತುಂಬ ತ್ಯಾಗ ಮಾಡಿದ್ದಾರೆ ಅವರು ಯಕ್ಷಗಾನದಿಂದ ಅವರೂ ಏನು ಪಡ್ಕೊಂಡಿಲ್ಲ. ನಾವು ನೇರ ಹೇಳೋದಿದ್ದರೆ ಅವರು ಏನು ಪಡ್ಕೊಂಡಿಲ್ಲ. ಮೇಳದಲ್ಲಿ ಇದ್ದರು, ಮೇಳ ಮಾಡಿದರು, ತಮ್ಮ ಅವರಿಗಾಗಿ ಅವರ ಪಿತ್ರಾರ್ಜಿತವಾಗಿ ಏನೆಲ್ಲ ಅವರಿಗೆ ಸಿಕ್ಕಿತ್ತು ಅದನ್ನೆಲ್ಲವನ್ನು ಯಕ್ಷಗಾನಕ್ಕಾಗಿ ವ್ಯಯ ಮಾಡಿದ್ದಾರೆ.
ಸಂಪತ್ತನ್ನು ದಾನ ಮಾಡಿದ್ದಾರೆ ಅವರು ಏನು ಪಡ್ಕೊಂಡಿಲ್ಲ. ಅವರು ಯಕ್ಷಗಾನದಲ್ಲಿ ಇದ್ದಾರೆ ಅಂತೇಳಿ ಅವರನ್ನು ಆ ಆಟದ ಅಂದರೆ ಆ ಟೈಮಲ್ಲಿ ಆ ಕಾಲ ಆಗಿತ್ತು. ಬಾಕಿ ಎಲ್ಲರೂ ಗೌರ್ಮೆಂಟ್ ಜಾಬ್ಗಳಲ್ಲಿ ಡಾಕ್ಟ್ರುಗಳು ಅವರು ಇವರು ಅಂತ ಹೇಳಿದ್ರು, ಅವರ ತಮ್ಮಂದಿರೆಲ್ಲ ಅಥವಾ ಕುಟುಂಬಿಕರೆಲ್ಲ. ಇವರೊಂದು ಚೆಂಡೆಮದ್ದಲೆಯನ್ನು ಹೊತ್ತುಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಬರುವಾಗ, ಮತ್ತು ಮನೆಗೆ ಯಾರಾದರೂ ಕಲಾವಿದರು ಬರುವಾಗ ಆ ಟೈಮಲ್ಲಿ ಸ್ವಲ್ಪ ಅವರ ಫ್ಯಾಮಿಲಿಯವರ ಅಸಡ್ಡೆಯೂ ಇತ್ತು. ನನಗೆ ಇಲ್ಲ ಅಂತ ಖಂಡಿತವಾಗಿ ಹೇಳಲ್ಲ, ಆ ಸಮಯ ಆಗಿತ್ತು. ಅದು ಯಾಕೆ ಆಟದವರು ಇಲ್ಲಿಗೆ ಬರೋದು ಹಾಗೆ ಹೀಗೆ ಅಂತೇಳಿ, ಅಂದರೆ ತಂದೆ ಕಾಲದಲ್ಲಿ ನಾನು ಹೇಳಿದ್ದು. ಅದನ್ನೆಲ್ಲ ಸಹಿಸಿಕೊಂಡು ಮತ್ತು ದುರ್ಗಾ ಪರಮೇಶ್ವರಿ ಮೇಳ ಅಂತ ಮಾಡಿದರು. 5 ವರ್ಷ ಗಜಮೇಳವಾಗಿ ನಡೆಸಿದ್ದಾರೆ ಅದನ್ನು. ಆವಾಗ ಏನೂ ಇಲ್ಲ, ಯಕ್ಷಗಾನ ಆಗಬೇಕು ಅಂತ ತನ್ನ ಮನೆಯಿಂದ ಅವರಿಗೆ ಏನೆಲ್ಲ ಸಿಕ್ಕಿದೆ ಅದನ್ನೆಲ್ಲವನ್ನು ತಗೊಂಡು ಹೋಗಿ ಕಲಾವಿದರಿಗೆ ಕಲೆಗಾಗಿ ಸಮರ್ಪಿಸಿದರು. ಆನಂತರ ನಾನು ಯಕ್ಷಗಾನಕ್ಕೆ ಬರುವುದಕ್ಕಿಂತ ಮುಂಚೆ ಕೂಡ ಯಕ್ಷಗಾನದ ನಂಟು ಅಂದರೆ ವಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನ, ಈಗ ಅವರು ಹೇಳಿದರು ನಮ್ಮ ಗ್ರಾಮ ದೇವಸ್ಥಾನ, ನಮ್ಮ ಮನೆಯ ಹತ್ತಿರವೇ, ನಮ್ಮ ಮನೆಯ ಎದುರುಗಡೆ. ಅಲ್ಲಿ ಒಂದು ಬ್ರಹ್ಮಕಲಶದ ಸಂದರ್ಭದಲ್ಲಿ 92ಅಲ್ಲಿ ಏನೋ ಕಾಣುತ್ತೆ, ಆ ಸಂದರ್ಭದಲ್ಲಿ ಮಲ್ಲ ಮೇಳ ಏನೋ ಅವರ ಕೈಯಲ್ಲಿತ್ತು. ನಾವೆಲ್ಲ ಯಕ್ಷಗಾನದಲ್ಲಿ ಇರಲಿಲ್ಲ. ನಾನು ಹೈಸ್ಕೂಲ ಪ್ರೈಮರಿ 6ನೇ 7ನೇ ಕ್ಲಾಸಲ್ಲಿದ್ದೆ. ಆ ಟೈಮಲ್ಲಿ 2 ವೇಷವನ್ನು ಅವರಲ್ಲಿ ಹೋಗಿ ಕುಣಿಸಿದ್ರು ಆ ವಗೆನಾಡು ದೇವಸ್ಥಾನದಲ್ಲಿ. ಆ ಬ್ರಹ್ಮಕಲಶದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ಬಂದಿತ್ತು. ದೇವರಿಗೆ ಬಹಳ ಇಷ್ಟ ಆಗಿತ್ತು ಇದೊಂದು, ಅದು ಯಾರು ಅಂತ, ಅದು ಯಾರು ಇಲ್ಲಿ ಯಕ್ಷಗಾನ ಸೇವೆ ಮಾಡಿಸಿದವರು ಯಾರು ಇಲ್ಲಿ, ಬಹಳ ಇಷ್ಟ ಆಗಿದೆ ದೇವರಿಗೆ ಅಂತ. ಆಗೆಲ್ಲ ಊರಿನವರೆಲ್ಲ, ಅಂದರೆ ಅಲ್ಲೆಲ್ಲ ಮನೆತನಗಳು ತುಂಬ ಇದೆ, ನಮ್ಮದು ಮಾಂಬಾಡಿ, ತೆಂಕಬೈಲು, ಪದ್ಯಾಣ, ಕುರಿಯ, ಇದೆಲ್ಲ ತುಂಬ ಮನೆತನಗಳು ಇದೆ. ಹೀಗೆಲ್ಲ ಹೆಸರು, ಅಂದರೆ ತಂದೆ ಒಂದು ಸಾಮಾನ್ಯ ಕಲಾವಿದರಾಗಿದ್ದಷ್ಟೇ. ಹೀಗೆಲ್ಲ ಹೆಸರು ಹೇಳುವಾಗ ಅದಲ್ಲ ಅಂತೇಳಿ ಬಂತು. ಮತ್ತು ಅದು ಮೊನ್ನೆ ಮುರಣಿ ಮಾಬಲಿ ಶೆಟ್ಟಿ ಒಂಚಿಪ್ಪ ಮಲ್ಲ ಮೇಳ ಮಲ್ತಿಪ್ಪನ 2 ವೇಷಗಳಂತದ್ದು ನಲಿಪದೇರಿ. ಆವಾಗ ಅದು ಕವಡೆ ಹಾಕುವಾಗ ಅದು ಸರಿ ಅಂತೇಳಿ ಬಂತು. ಆವಾಗ ತಂದೆಗೆ ಜ್ಞಾನೋದಯ ಆದಾಗಾಯಿತು. ನಾನು ಮಾಡಿದ ಕಾರ್ಯ ಯಾರಿಗೂ ಇಷ್ಟ ಇಲ್ಲದಾಗಿದ್ರು ನನ್ನ ದೇವರಿಗೆ ಇಷ್ಟ ಆಗಿದೆಲ್ಲ, ನಾನು ನಂಬಿದ ದೇವರಿಗೆ ಇಷ್ಟ ಆಗಿದೆಲ್ಲ, ಅಷ್ಟು ಸಾಕು, ಸುಬ್ರಹ್ಮಣ್ಯ ದೇವರಿಗೆ ಇಷ್ಟ ಆದರೆ ಅಷ್ಟು ಸಾಕು ಅಂತೇಳಿ ಆ ನಂತರ ಆ ಬ್ರಹ್ಮಕಲಶೋತ್ಸವದ ಸಂದರ್ಭ ಸಂಪೂರ್ಣ ಅವರಲ್ಲಿ ತೊಡಗಿಸಿಕೊಂಡು ಅಲ್ಲಿಂದಲೇ ಯಕ್ಷಗಾನ ಪ್ರಾರಂಭ ಮಾಡಿದರು. ಅಂದರೆ ದುಡ್ಡು ಕೊಟ್ಟು ಕಲಾವಿದರನ್ನು ತರಿಸುವಂಥ ಪ್ರಮೇಯ ಇರಲಿಲ್ಲ. ಊರಿನವರನ್ನೆಲ್ಲ ಒಟ್ಟು ಮಾಡಿ ಅಲ್ಲಿ ಅವರಿಗೆ ಕಲಿಸಿ, ನನ್ನ ಕೆಲವು ಚಿಕ್ಕಪ್ಪಂದರು ಮತ್ತು ಅಲ್ಲಿ ಮನೆ ಹತ್ತಿರದವರು ಮತ್ತು ಒಂದು ದೈವದ ಪಾತ್ರೆಯವರು ಮೊನ್ನೆ ತೀರಿ ಹೋದರು, ಕುಂಜಣ್ಣ ಶೆಟ್ಟಿ ಅಂತ. 1-2 ಅರ್ಥ ಹೇಳೋ ತಿಮ್ಮಣ್ಣ ಭಟ್ರು ಮತ್ತು ಮುಗುಳಿ ತಿರುಮಲೇಶ್ವರ ಭಟ್ರು, ನಮ್ಮ ಆಡಳಿತ ಮುಕ್ತೇಶ್ವರು, ಇವರನ್ನೆಲ್ಲ ಕೂಡಿಸ್ಕೊಂಡು ನೀವು ಅರ್ಥ ಹೇಳಿ ಅಂತೇಳಿ ಅವರಿಗೂ ಖುಷಿ ಆಯಿತು. ಅರ್ಥ ಹೇಳಿ ತಂದೆಯೇ ಪದ್ಯ ಹೇಳಿ, ಚೆಂಡೆಮದ್ದಲೆಲ್ಲ ಇಲ್ಲ, ಚೆಂಡೆಮದ್ದಲೆ ತರುವಷ್ಟು ಕೆಪಾಸಿಟಿ ಇಲ್ಲ ಅವಾಗ. ಮತ್ತು ಎಲ್ಲಿಂದ ಬಾಡಿಗೆಗೆ ತಂದು ಅವರೇ ಮೊದಲೇ ಬಾರಿಸಿಕೊಂಡು ಚೆಂಡೆ ಬಾರಿಸಿಕೊಂಡು ತಾಳಮದ್ದಲೆ ಸ್ಟಾರ್ಟ್ ಮಾಡಿದರು. ಆವಾಗ ತಂದೆ ಹೇಳಿದಾಗೆ ನಾನು ಬಾಂಬೆಯಲ್ಲಿದ್ದೆ, ನನ್ನ ಕಾಲೇಜ್ ಮುಗಿಸಿ ಒಂದು 5-6 ತಿಂಗಳಷ್ಟೇ. ಅಲ್ಲಿಂದ ಬಂದವಾಗ ಇದನ್ನೆಲ್ಲ ನೋಡಿ ನನಗೂ ಖುಷಿ ಆಯಿತು. ನಾನು ಚೆಂಡೆಮದ್ದಲೆ ಏನೂ ಕಲೀಲಿಲ್ಲ, ಭಾಗವತಿ ಕಲೀಲಿಲ್ಲ, ಆದರೂ ತಂದೆಯ ಪದ್ಯಕ್ಕೆ ಚೆಂಡೆಮದ್ದಲೆ ಬಾರಿಸ್ತಾ ಇದ್ದೆ ನಾನು. ಅಂದರೆ ರಕ್ತಗತವಾಗಿ ಏನೋ ನನಗದು ಬಂದಿತ್ತು. ಅದು ಪೆಟ್ಟುಗಳು ಸರಿ ಇರಲಿಲ್ಲ, ಬಟ್ ಬಿಡ್ತಿಗೆ ಮುಕ್ತಾಯ ಅಷ್ಟು ಕರೆಕ್ಟಾಗಿ ನಾನು ಬಾರಿಸ್ತಾ ಇದ್ದೆ. ಅದು ತೆಂಕಬೈಲು ತಿರುಮಲೇಶ್ವರ ಭಾಗವತರಿಗೂ ನಾನು ಬಾರಿಸಿದ್ದೇನೆ, ಅಂದರೆ ಮೊದಲು. ಆಮೇಲೆ ಕಲಿತೆ ನಾನು, ಹೌದು ಕಲಿಯೋದಕ್ಕಿಂತ ಮುಂಚೆ ಇದು ನಾನು ಹೇಳೋದು. ಆನಂತರ ಮಾಂಬಡಿ ಅವರಲ್ಲಿ ಚೆಂಡೆಮದ್ದಲೆ ಕಲಿತೆ ನಾನು. ಅಲ್ಲಿಂದ ಪ್ರಾರಂಭವಾದ ನನ್ನ ಜೀವನ. ಅದಕ್ಕೆ ನನ್ನ ತಂದೆಯ ಸಂಪೂರ್ಣ ಆಶೀರ್ವಾದ, ಭಾಗವತಿಕೆಯಿಂದಾಗಲಿ ಎಲ್ಲ ವಿಚಾರದಲ್ಲೂ ನನ್ನ ಮನೆಯ ಯಾವುದೇ ಒಂದು ಟೆನ್ಷನ್ಗಳನ್ನು ನನಗೆ ಕೊಡದೆ ನನ್ನ ತಂದೆ ನನ್ನನ್ನು ಬಹಳ ಜಾಗರೂಕರಾಗಿ ನನ್ನನ್ನು ನೋಡಿದ್ದಾರೆ. ಅವ್ರಿಗೆ ಹಾಗೆ ಮಾತಾಡುವಾಗ ಇನ್ನೊಂದು ವಿಷಯ ಹೇಳಿದರು, ಸತೀಶ್ ಅಣ್ಣ ನಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಮಂಗಳೂರಿಗೆ, ಬಟ್ ನಾವೇ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೇವೆ ಅಂತ. ಅಂದರೆ ಈ ಹಿರಿಯವರಿಗೆ ಈ ಫ್ಲ್ಯಾಟ್ಗಳಲ್ಲೆಲ್ಲ ಅಷ್ಟು ಹಿಡಿಸಲ್ಲ. ಅವರಿಗೆ ತೋಟ ತಿರುಗಿಕೊಂಡು ಎಲ್ಲರಲ್ಲಿ ಮಾತಾಡಿಕೊಂಡು ಇಲ್ಲಿ ಫ್ಲ್ಯಾಟಿಗೆ ಬಂದರೂ ಅವರು ನಮ್ಮ ಮನೆಯಲ್ಲಿ ನಿಲ್ಲಿದು ಕಡಿಮೆ, ಆಚೆ ಮನೆಯಲ್ಲಿ ಈಚೆ ಮನೆಯಲ್ಲ ಹೋಗಿ ಅವರಲ್ಲಿ ಗಮ್ಮತ್ತು ಮಾಡಿಕೊಂಡು ಅಂದರೆ ಮಾತಾಡಿಕೊಂಡು ಹೀಗೆ ಇರಬೇಕು. ಫ್ಲ್ಯಾಟ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಅವರ ಲೈಫ್ ಅವರಿಗೆ ಆಯಿತು. ಈಗಿನ ಜನ್ರೇಷನ್ ಇದ್ದೆಲ್ಲ ಈ ಪ್ರಾಯದವರಿಗೆ ಅದೆಲ್ಲ ಬಹಳ ಕಷ್ಟ. ನಾನು ಹಾಗೆ ಬಿಟ್ಟಿದ್ದೇನೆ. ಅಂದರೆ ಅವರು ಅಲ್ಲಿ ಇದ್ರೇ ಚಂದ, ಅದು ನಮ್ಮೊಂದು ಮನೆತನದ ಒಂದು ಗುತ್ತಿನ ಮನೆ. ಮತ್ತು ಅವರು ಖುಷಿಯಾಗಿದ್ದರೆ ತೋಟ ತಿರುಗಾಡಿಕೊಂಡು ಮನೆಯಲ್ಲಿ ಅವರೊಂದು ಎಂಜಾಯ್ ಮಾಡ್ಕೊಂಡಿದ್ದರೆ ನಮಗೆ ಅದಕ್ಕಿಂತ ದೊಡ್ಡ ಇದು ಏನು ಬೇಕು ಹೇಳಿ. ಬಾಲ್ ಎಂಚಲ್ಲ 25 ವರ್ಷದ ತಿರ್ಗಾಟ ಮಗ ನಿನ್ನ ದೇವರ ಎಡ್ಡೆ ಅನ್ಪಾಡು ನಿನ್ನ ಸುಬ್ರಾಯ ದೇವರು ಕಾಪಾಡು ಬೊಕ್ಕ ಎಲ್ಲಿ ಪುಣ ಎಡಿಂಚಿದ ನಿನ್ನ ಎಂಕ ನೆಂಪಾವುದುಂಡು ಪೂರ
ನಿನ್ನ ಬಂಗದ ತಿರ್ಗಾಟ ಪೂರ ಇಂಕ ನೆಂಪ ಒಂದೊಂದು ಮಗ ನಿನ್ನ ಸುಬ್ರಾದೇವಿಯರು ಕೈ ಬಿಡೈರಿ ನಾತೆ ಕೈ ಮುಗಿಯೊಂದುಲ್ಲೆ ನಿನ್ನ ಜೀವನ ಬಂಗದ ಜೀವನ ಬಂಗೋಡೆ ಈ ಕಲ್ತದು ಮಲ್ಲೆ ಅದು ಈ ಅಪ್ಪೆನ ಸೇವೆ ಮಲ್ತಾನೆ ಈ ಕಟೀಲ್ದ ಅಪ್ಪೆನ ದಯಟ್ಲ ಸುಬ್ರಾಯ ದೇವ್ರನ ದಯಟ್ಲ ಈತ ಒಂಜಿ ನಿನ್ನ ಪಿದಾಯಿ ಊರಿಗೆ ಕೊಡೋದು ದೇವಿಯರು ಒಂಜಿ ನಿನ್ನ ಎಡ್ಡೆ ಮಲ್ತ ನಾವು ಎಂಕ್ಲಿಗೆ ಭಾರಿ ಮಲ್ಲ ಒಂಜಿ ಸಂತೋಷದ ವಿಷಯ ಮಗ ಬಂಗವಂಡ ಪಂಪ್ ರಿಪೇರಿ ಮಲ್ತದಲ್ಲ ಇಂಚಿನ ಮಾತ ಮಲ್ತದಲ್ಲ ಏನ ಬಂಗದ ಜೀವನ ಎಂಕ್ಲೆ ಹೊರ ನೆನಪುನ ಬೇಜಾರಪ್ಪನ ಎಣ್ಣೆ ನೆಪುನಾಗ ಇತ್ತೆಲ್ಲ ಎಂಕ್ಲ ಬಗ್ಗೆ ಟಾಗ್ ಮಸ್ತ್ ತರಬೇಚ ಇಂಚಾಯಿ ದೂರ ದೂರ ಪೋಪಿ ಅಂಚದ ಎಂಕ್ಲಿಗೆ ಮಸ್ತ್ ಟೆನ್ಷನ್ ಆವೊಂದುಂಡ ಏನ ಬಗೆಟ್ ಆಗಲ ಅವೇ ಎಂಕ್ಲನೆ ಕೋಡೆ ರಾತ್ರಿ ಎಲ್ಲ ಪೂರ್ಣ ಮಲ್ತದ ಅವೇ ಪಂಡೆ ಜಾಗ್ರತೆ ಎಂದು ಅಂಚಿನ ತಾಲ ಜೆಲ್ಲೆಪ್ಪನಾಗ ಪೋಕ್ರಿ ಅವು ಎದು ಎಲ್ಲ ತೋಡ್ದ ಬರಿಟ್ಟು ಕೊರಂಗು ಬತ್ತೊಂದಲ್ಲ ಅಂದು ಮಲ್ತೊಂದಲ್ಲ ಸಾಲ ಹಿಡ್ದು ಬತ್ತ ಯಾನ್ ಪೆಟ್ಟು ಬಾಡಿಯರುಂಡು ಈ ನಮ್ನೆ ಕೆಸಾರು ಬೂರೊಂದು ಬತ್ತೊಂದು ನಿಕ್ಲದ ಆಯ್ತಂದು ಆಯ್ತಾರ ಒಂಜಿ ದಿನ ಅಲ್ಲ ಇಲ್ಲ ಪೂಜೆರು ಎಲ್ಲ ತೋಡ್ದ ಬರಿಟ್ಟು ಮತ್ತೊಂದು ಒದ್ದು ನಾನು ಜೋಕ್ಲು ಮತ್ತು ಜವನೇರು ಜೋಕ್ಲು ಬರ್ರೆ ಎಳ್ಳೀರು ನಾನು ಇಷ್ಟೇರು ನಾಕ್ಲು ಪೂರ ಬಟ್ಟಾಲ್ಗೆ ಸಣ್ಣ ಬೊಟ್ಟುದು ಕೋಲು ಮತ್ತೊಂದು ಬಟ್ಟಾಲ್ಗೆ ಬೊಟ್ಟುದು ಸಣ್ಣ ಎನ್ನು ಮಲ್ತೊಂದಿತ್ತೆ ಎಂಕಲ್ಲ ನೇರ ಒಂದಿತ್ತ ಈ ಶಾಲೆ ಬೋಪುಣ ಅಂದ ಹಿಡ್ದಲ್ಲ ತೂಪು ಜನ ಈ ಬಟ್ಟಾಲ್ ಬೊಟ್ಟಿಯಾರ ಸುರು ಮಲ್ತಾನ ಅಂದ ಕೋಲು ಮತ್ತಾರಾಡಿ ಬೊಲಿಪುಣಲ್ಲ ಬಟ್ಟಾಲ್ಗೆ ಬೊಟ್ಟುನಲ್ಲ ನೆಲಕ್ಕೆ ಹಾಕುನಲ್ಲ ಯಾನು ಹೊರ ಏತ ಸರ್ತಿ ಮೈಪು ಸೊಡಿ ಮತ್ತೊಂದು ಹತ್ತನಲ್ಲ ಉಂಡಾಗ ನಮ್ಮರ ಹೊರಲಕ್ಕೆ ಎನ್ನ ತಾರೆ ಸೆಡಿ ಪುಣ್ಯ ಎಂಕ್ ಮುಲ್ಪಾಡ್ದು ಅಂಚನೆ ಇತ್ತೆ ಆ ಬರ್ತುಡಿ ಇತ್ತದ ಜಾಯನ ಅಂದೇನು ತೂನ ಎಂಕ್ಲೆ ಭಾರಿ ಖುಷಿ ಆವೊಂದುಂಡು ಆ ಬರ್ತುಡಿ ಅನುಭವ ಮಸ್ತುನೆ ಜೋರು ಮಲ್ತಲ್ಲ ನೇರ ಒಂದು ಪೆಟ್ಟು ಸಣ್ಣ ಬಾಡ್ದು ರೂಪಾಯಿಗೆ ಇದಾಯ್ತಾ ಇಂಚಿನ ನನ್ನೊಂಜಿ ಜೋಕ್ಲಾಟಿಗೆ ಲೆಕ್ಕ ಆ ಕೋಲ್ನ ಬತ್ತೊಂದು ಇತ್ತನ ಜೋಕ್ಲೇನು ಪೂರ ರಾಶಿ ಬಾಡ್ನೆ ಬೊಟ್ಟುಲೇ ನಿಕ್ಲಿಂದು ಅಂಚ ಅವ ಇತ್ತದ ಏನೊಂಜಿ ನೇನು ತೂನ ಎಂಕ್ಲೆ ಭಾರಿ ಖುಷಿ ಆವೊಂದುಂಡು ಯಾನ ಆತಂದು ಮಲ್ತದಲ್ಲ ದೇವಿರಾಯನ ಮಿತ್ತುಕೊಂಡೇ ಇರತ್ತ ಅಂದು ಅನ್ಪುಣ ಒಂಜಿ ಭಾರಿ ಒಂಜಿ ಸಂತೋಷ ಉಂಡು ಎಂಕ್ಲೆಗೆ ಹೇಳಿ ಸ್ಟಾಪ್ ಮಾಡಿ ನಮ್ಮನ್ನು ಬೆಳೆಸಬೇಕಿದ್ರೆ ತುಂಬ ಕಷ್ಟಪಟ್ಟಿದ್ರು. ನಮ್ಮ ಯಕ್ಷಗಾನದಲ್ಲಿ ತುಂಬ ಮಕ್ಕಳು ನಮ್ಮ ಮನೆಯಲ್ಲಿ ಬೆಳೆದವರಿದ್ದಾರೆ. ನಾನು ಈಗ ಹೆಸರೇಳಲ್ಲ ಹೇಳಲ್ಲ, ಅವರಿಗೆ ನೆನಪಿದ್ರೆ ಅವರೇ ಹೇಳಿಕೊಂಡರು ಅಷ್ಟೇ. ಸುಮಾರು ಒಂದು 15-20 ಜನ ಈಗಿನ ಪ್ರಸಿದ್ಧ ಯುವ ಕಲಾವಿದರುಗಳು ನಮ್ಮ ಮನೆಯಲ್ಲಿ ಬೆಳೆದವರು. ವಗೆನಾಡು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಇವರೆಲ್ಲರಿಗೂ ಊಟ ತಿಂಡಿ ಚಹಾ ಕಾಫಿ ಎಲ್ಲ ಮಾಡಿಕೊಟ್ಟು, ಇದು ಒಂದೊಂದು ದಿವಸ ಅಲ್ಲ, ವರ್ಷದಲ್ಲಿ ಒಂದು ದಿವಸ ಅಲ್ಲ, ಅಥವಾ ಜೀವನದಲ್ಲಿ ಒಂದು ದಿವಸ ಅಲ್ಲ, ಪ್ರತಿನಿತ್ಯ ಕೂಡ ಮಳೆಗಾಲದಲ್ಲಾಗಲಿ ನನ್ನ ತಂದೆ ತಾಯಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿದೆವು. ಅವಾಗೊಂದು ಸಣ್ಣ ಮನೆ ಇತ್ತು ನಮ್ಮದು. ಅಲ್ಲಿ ನಮಗೆ ಓಡಾಡಲಿಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಕೂಡ ನಾವು ಚೆಂಡೆ ಮೊದಲೆಯನ್ನು ಆ ಶಬ್ದವನ್ನು ಅಲ್ಲಿ ಜೋರಾಗಿ ಬಾರಿಸಿಕೊಂಡಿರುವಾಗಲೂ ಕೂಡ ಅವರು ಒಂದು ಮಾತು ಆಡಿದವರಲ್ಲ, ಒಂದು ಮಾತು ಹೇಳಿದವರಲ್ಲ, ಎಲ್ಲವನ್ನು ಸಹಿಸಿಕೊಂಡು ತುಂಬ ಕಷ್ಟದಲ್ಲಿ ನಮ್ಮನ್ನು ಸಾಕಿ ಬೆಳೆಸಿದವರು. ಆ ನೆನಪುಗಳು ಕಾಡದೇ ಇರುತ್ತೆ ನಮಗೆ. ಹೇಳಿ, ನಾವು ಕಟೀಲು ಮೇಳದ ತಿರುಗಾಟದಲ್ಲಿರುವಾಗಲೂ ಮನೆಗೆ ಹೋದಾಗ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು, ನಮಗೆ ಒಂದು ಚೂರು ಕೂಡ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಾಯಿದ್ದೆ. ಇಲ್ಲ ಬೇಡ, ನೀನು ಈ ಜಿಪ್ಪಲ ರೆಸ್ಟ್ ಮನ್ಪು, ರಾತ್ರಿ ಕೂಡ ನಿದ್ರೆಗದ್ದೆ ಹೊರಡತ್ತ, ಪದ್ಯಪ ನೋಡತ್ತ. ಆವಾಗ ಇನ್ಕಮ್ ಏನು ಹೇಳಿ, ಮೇಳದ ಇನ್ಕಮ್ ಏನಿತ್ತು? 1 ರೂಪಾಯಿ ಮನೆಗೆ ತೊಗೊಂಡೋಗ್ಲಿಕ್ಕೆ ಸಿಗ್ತಾ ಇರಲಿಲ್ಲ. 1 ರೂಪಾಯಿ ಮನೆಗೆ ತೊಗೊಂಡೋಗ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ನಾವು ಏನಾದರೂ ಮನೆಯಲ್ಲಿ ತಂದು, ನನಗೆ ನೀವು ಹೇಳಿದಿರ ನಂತರ ಗೊತ್ತಿಲ್ಲ ನನಗೆ, ನಾನು ಕಟೀಲು ಮೇಳಕ್ಕೆ ಸೇರಿದ ವರ್ಷ ನನಗಿದ್ದದ್ದು 4,500 ಸಂಬಳ. 4,500 ಇಡೀ ವರ್ಷಕ್ಕೆ, ತಿಂಗಳಿಗೆಲ್ಲ, ಇಡೀ ವರ್ಷಕ್ಕೆ ನನಗೆ ಇದ್ದದ್ದು ಸಂಬಳ 4,500 ರೂಪಾಯಿ. ದೊಡ್ಡ ಭಾಗವತರಿಗೆ, ಬಲಿಪ ಭಾಗವತರಿಗೆ 22,000 ಇತ್ತು ಇಡೀ ವರ್ಷಕ್ಕೆ. ನಮ್ಗೆ ಅಂದರೆ ನಾವು ಒಟ್ಟಿಗೆ ಇದ್ದವರಲ್ಲ, ನಾವು ಚಹಾ ಕಾಫಿ ಕೂಡ ಒಟ್ಟಿಗೆ ಕುಡಿತಾ ಇದ್ದವರು. ನಾವೀಗ ಮಾತಾಡುವಾಗ ಇಂಥ ಸಿಚುವೇಶನ್ಗಳು ಎದುರಿಸಿದವರು. ನಾನು ಪ್ರಥಮಕ್ಕೆ ಸೇರಿದವನು. ನಾನು ಆ ಕಷ್ಟಗಳು, ಆ ಯಕ್ಷಗಾನದ ಜೀವನದ ಆ ಕಷ್ಟ ಈಗಿನ ಯಾವ ಕಲಾವಿದರಿಗೂ ಗೊತ್ತಿಲ್ಲ. ಈಗ ಒಂದು 10-12 ವರ್ಷಗಳಿಂದ ಅಥವಾ 15 ವರ್ಷಗಳಿಂದ ಹೇಳ್ಬೋದು.
10-15 ವರ್ಷಗಳ ನಂತರದ ಕಲಾವಿದರಿಗೆ ಆ ಕಷ್ಟ ಗುರ್ತಿತ್ತು ಹೇಳಿ ಯಕ್ಷಗಾನದ ಹತ್ರ ತಲೆ ಹಾಕಿ ಮಲಗ್ತಾ ಇರಲಿಲ್ಲ. ಇದು ಮಾತ್ರ ಸತ್ಯವೇ. ಅಂದರೆ ಒಂದು ನಾವು ಬಸ್ಸಲ್ಲಿ ಹೋಗಲಿಕ್ಕೆ ನಮಗೆ ಕಾಸು ದುಡ್ಡಿಲ್ಲ, ಒಂದು ಕಡೆ ಮರ್ಯಾದೆ ಇಲ್ಲ, ಆಟದ ಅಂತ ನಮ್ಮನ್ನು ನೆಗಾಡ್ತಾ ಇದ್ರು. ಈ ಟೈಪ್ ಆದರೂ ನಮ್ಮನ್ನು ಆ ಕಲೆ ಬಿಟ್ಟಲ್ಲ. ಅದಕ್ಕೆ ಹೇಳುದು, ನಮ್ಮ ಹಿರಿಯವರು ಹೇಳ್ತಾ ಇರುವ ಮಾತಿದೆ, ಕಲೆಯ ಆರಿಸಿಕೊಳ್ತದೆ ಒಬ್ಬೊಬ್ಬರನ್ನು ಅಂತ. ಆ ಕಾಲಕ್ಕೆ ಬೇಕಾದ ಹಾಗೆ ಅದು ವ್ಯಕ್ತಿಗಳು ನಾವು ಬರೋದಕ್ಕಿಂತ ಕಲೆಯೇ ಅವರನ್ನು ಕರ್ಕೊಳ್ತದೆ ಎನ್ನುವುದಕ್ಕೆ ಅದಕ್ಕೆ ನಾವುಗಳೇ ಸಾಕ್ಷಿ. ಆದ ಕಾರಣ ಈ ತಂದೆ ತಾಯಿಯ ಋಣವನ್ನು ಯಾರಿಗೆ ಮಕ್ಕಳಿಗೆ ಪರಿಹರಿಸಲಿಕ್ಕೆ ಸಾಧ್ಯ ಹೇಳಿ? ಇಷ್ಟಲ್ಲದ ಜೀವನದಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಬೇರೆ ನಾವು ಯಾವುದೇ ತಪ್ಪು ಮಾಡದ ಕೆಲವು ಕೌಟುಂಬಿಕ ವಿಚಾರಗಳಿಗೆ ನಾವು ಬಲಿಯಾಗಬೇಕಾಗಿ ಬಂತು. ನಾನು ನನ್ನ ಯಕ್ಷಗಾನದ ಜರ್ನಿಯನ್ನು ಹೇಳುವುದಲ್ಲ, ನಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಹೇಳೋದು. ಇಂಥದ್ದನ್ನೆಲ್ಲ ನಮ್ಮ ಮನೆಯವರು ತುಂಬ ಸಹಿಸ್ಕೊಂಡ್ರು. ನಾನು ಅವರಿಗೆ ಯಾವುದೇ ರೀತಿ ವಿಚಲಿತರಾಗಬೇಡಿ, ಚಿಂತನೆ ಮಾಡಬೇಡಿ ಅಂತೆಲ್ಲ ಹೇಳಿ ಅವರನ್ನು ಸಮಾಧಾನ ಮಾಡಿ, ಅವರಿಗೆ ಯಾವುದೇ ರೀತಿ ನೋವು ಬರದಾಗಿ ಎಲ್ಲವನ್ನು ನನ್ನ ತಲೆ ಮೇಲೆ ಹಾಕಿಕೊಂಡೆ ಅಷ್ಟೇ. ಏನಿದ್ರು ಬಟ್ ನನ್ನನ್ನು ದೇವರ ಕೈ ಬಿಟ್ಟಲ್ಲ. ನಾನು ಈಗಲೂ ಕೂಡ ಬಿಳಿ ಬಟ್ಟೆ ಹಾಕಿದ್ದೇನೆ ಅಂತ ಕೇಳಿದರೆ ನನಗೆ ಆ ಜಾಗ್ರತೆ, ನಾನು ಪಟ್ಟ ಕಷ್ಟ, ನಾವು ತಪ್ಪು ಮಾಡಿಲ್ಲ. ಎಲ್ಲೂ ನನ್ನ ಜೀವನದಲ್ಲಿ ನಾನು ಅದನ್ನು ಈಗಲೂ ನಾನು ಚಾಲೆಂಜ್ ಆಗಿ ತಗೊಳ್ತಾ ಇರೋದು ಅದಿಷ್ಟು. ನಾನು ಏನಾದರೂ ಯಾರಿಗಾದರೂ ಒಂದು ಸಣ್ಣ ಮಗುವಿಗೆ ಕೂಡ ನನ್ನಿಂದ ಉದ್ದೇಶಪೂರ್ವಕವಾಗಿ ನೋವಾಗಿದ್ದರೆ ನಾನು ಯಾರಿಗೂ ನೋವು ಮಾಡಲ್ಲ, ಯಾರಿಗೂ ಒಂದು ತಪ್ಪೆಣಿಸಬಲ್ಲ. ನನಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ಏನಾದರೂ ಸಹಾಯ ಮಾಡೀನಿ, ಉಪಕಾರ ಮಾಡೀನಿ, ಯಾರ್ಯಾರ ಹತ್ರ ಕಾಡಿಬೇಡಿ ಆದರೂ ಉಪಕಾರ ಮಾಡೀನಿ ಅಷ್ಟೇ ಹೊರತು. ಇಂಥ ಫ್ಯಾಮಿಲಿ ಅಂದರೆ ತುಂಬ ಇದನ್ನೆಲ್ಲ ಸಹಿಸಿದ್ದೇವೆ. ನನ್ನ ತಾಯಿಯ ತಂದೆಯ ಅದು ಆಶೀರ್ವಾದ ನಮಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ. ಈರಿಗೆ ನಾವು ಮಸ್ತ್ ಇಷ್ಟ ಆದಿನ ಪದ್ಯವು ಈಗ ಸತೀಶಣ್ಣ ಈ ಪದ್ಯ ಬಂದು ಈರಿಗೆ ಖುಷಿ ಅಪ್ಪನೆ ದೇವಿ ಮಾತ್ಮೇದ ಒಂಜಿ ಪದ್ಯ ಉಡಾಯನ ದೇವಿ ಮಾತ್ಮೇದ ಒಂಜಿ ಪದ್ಯ ಪನ್ನಗ ಬಾರಿ ಖುಷಿ ಅಪ್ಪನ ಅವು ಇತ್ತ ಟಿವಿಡ್ ಬತ್ತಂಡಲ್ಲ ಯಾಂಕ ಇನ್ನೊಂಜಿ ಅವು ಪೂರಾಯನ ಪೂರ್ತಿ ಆವಂದೇನ ಚೆಪ್ಪುನ ಕಟ್ಟಿಜ್ಜಿ ರಾತ್ರಿ ಟಿವಿ ಬತ್ತಂಡಲ್ಲ ಟಿವಿಡ್ ಬರೋಂದುಂಡು ದುಂಬುದ ಮಾತಂದೆತ್ಲಾಯನ ಆ ಒಂಜಿ ಪದ್ಯದ ಇಂಕ ಬಾರಿ ಆಸೆ ಇತ್ತಲ್ಲ. ದೇವಿ ಮಾತ್ಮಿಂದ ಆಮೇಲೆ ದೇವಿ ಪ್ರತಿಷ್ಠಾನಾಗ ಮಾತು ಒಂಜಿ ಪದ್ಯ ಮಾಡಬೇದ ಇಟ್ಟೊಂಜಿ ಬಾರಿ ಇಷ್ಟ ಇಂಕ ಖುಷಿ ಆಪುಂಡು ಐನದು ಆಯ್ ಬತ್ತ ಬೋಯ್ ಆಯ್ ಬೇರೆ ಬರೋರಲ್ಲಿ ಎಪ್ಪೇರಿ ಅನೊಲ್ಲ ಉಲಾಯಿ ನಿತ್ತಂಡಲ್ಲ ಅಂದ ಬಾಲೆ ಬತ್ತೆ ಟಿವಿಡ್ ಬರೋಂದುಂಡು ಬಲ್ಲ ಅಂದು ಅಂಚ ಆಯನ ಪಿರ ಆಯ್ ಪದ್ಯ ಉಂತೈನೆಟೆ ಅನ್ ಪಿರ ಬೋಪುಜಿ ಅಂಚ ಪಾರೊಂದು ಬರ್ಪೆ ಅಂದ ಅಲ್ಲ ಬೇಲೆಡಿತ್ತಂಡಲ್ಲ ಅನ್ ಬರಿಯಾರುಂಡು ಐತ ಮತ್ತೆ ಇಂಕ್ಲೆ ಬಾರಿ ಖುಷಿ ಇತ್ತೆ ಪದ್ಯದ ಅಂದ್ರೆ ಎಲ್ಲರಿಗೂ ಇಷ್ಟ ಆದ ಪದ್ಯವೇ ಅದು. ಅಂದರೆ ಮಕ್ಕಳ ಮೇಲೆ ಅದು ಮಮಕಾರ ತಪ್ಪಲ್ಲ. ಈಗ ಯಾವ ಕಲಾವಿದರ ಹತ್ರ ಕೇಳಿದ್ರು ಕೂಡ ತಂದೆ ತಾಯಿಯವರಿಗೆ ಅವರು ಇಷ್ಟಪಟ್ಟೆ ಹೇಳ್ತಾರೆ. ನನ್ನ ತಂದೆ ತಾಯಿಗೂ ಅದು ಇಷ್ಟನೇ. ಅದು ಅವರು ಹೇಳೋದ್ರಲ್ಲಿ ಅತಿಶಯೋಕ್ತಿ ಅಂತ ನಾನು ಏನು ಎಣಿಸಲ್ಲ. ಅವರಿಗೆ ಸಮರ್ಪಣೆ ಅಲ್ಲ, ನಾವು ಏನು ಮಾಡಿದ್ದು ಕೂಡ ನಮ್ಮ ತಂದೆ ತಾಯಿಗೆ ಸಮರ್ಪಣೆ. ಅದು ನಾವು ಯಾವತ್ತೂ ಹೇಳೋದು ತಾಯಿ ಒಂದು ಕಟೀಲು ತಾಯಿ ದುರ್ಗಾ ಮಾತೆ, ನಾವು ಆ ದುರ್ಗೆಯನ್ನು ನಮ್ಮ ತಾಯಿಯಲ್ಲಿ ಕಾಣೋದು. ಅದಕ್ಕಿಂತ ದೊಡ್ಡ ದೇವರು ನಮಗೇನು ಹೇಳಿ. ಅವರಿಗೆ ಸಮರ್ಪಣೆ ಆದರೆ, ಅವರಿಗೆ ಖುಷಿ ಆದರೆ ನಮಗೆ, ನಾನದು 25 ವರ್ಷದ ನನ್ನದು ಜರ್ನಿಯಲ್ಲಿ ಕೂಡ ಇವತ್ತು ಕೂಡ ಆ ದೇವಿ ಮಾತ್ಮೆ ಅಂತ ಹೇಳಿದರೆ ಎಲ್ಲ ಪಬ್ಲಿಕ್ಕು ಕೂಡ ಅದು ಆ ತಾಯಿ ಅನುಗ್ರಹ. ಪದ್ಯ ನಾವು ಎಲ್ಲ ಪ್ರಸಂಗದಲ್ಲೂ ನಾನು ಹಾಗೆ ಹೇಳಲ್ವಾ, ಅದು ದೇವಿ ಮಾತ್ಮೆಗೆ ಅಷ್ಟು ಬೇಡಿಕೆಗಳು ಈಗಲೂ. ಯಾಕೆ ನಾನು ಕಟೀಲು ಮೇಳದಲ್ಲಿ ಇರುವಾಗಿನಿಂದಲೂ ಅದು 5ನೇ ಮೇಳ ಮಾಡಿದೆ 2ನೇ ಮೇಳ ಆ ಪ್ರಶ್ನೆ ಅಲ್ಲ. ಸತೀಶ್ ಭಟ್ಲ ಅನ್ನುವಂಥ ಒಂದು ವ್ಯಕ್ತಿ ಆರಂಭದಲ್ಲಿ ತನ್ನ ಬದುಕನ್ನು ಹೇಗೆ ರೂಪಿಸಿಕೊಂಡ್ರು ಅಂತ ನೋಡಿದರೆ, ಅವರ ಬಾಲ್ಯದಲ್ಲೇ ಇದರ ಒಂದು ಶ್ರದ್ಧೆ ಅನ್ನುವಂಥದ್ದು ಅವರ ಹತ್ರ ಇತ್ತು. ಯಾವುದೇ ಕಾರ್ಯವನ್ನು ಮಾಡುವಾಗ ಶ್ರದ್ಧೆಯಿಂದ ಮಾಡುವಂಥ, ಅದರಿಂದಲಾಗಿ ಅವರು ಭಾಗವತರಾಗಿ ಈಗ ವಿಖ್ಯಾತರಾಗಿದ್ದಾರೆ, ಪ್ರಖ್ಯಾತರಾಗಿದ್ದಾರೆ. ಒಂದಷ್ಟು ಅವರ ಹಾಡುಗಾರಿಕೆ ಅವರದೇ ಆದಂಥ ಶೈಲಿಯನ್ನು ಕೂಡ ಅವರು ಮೂಡಿಸಿಕೊಂಡವರು. ಭಟ್ಲ ಶೈಲಿ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ತಾನು ಬೆಳೆಯುವ ಜೊತೆಗೆ ಕಲಾವಿದರನ್ನು ಬೆಳೆಸಬೇಕು, ಅನ್ಯ ಕಷ್ಟದವರಿಗೆ ತಾನೊಂದಷ್ಟು ಸಹಕಾರಿ ಆಗಬೇಕು, ಉಪಕಾರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರನ್ನು ಬೆಳೆಸಿಕೊಂಡವರು. ಸಾಮಾನ್ಯವಾಗಿ ಎಲ್ಲರೂ ತುಪ್ಪದಾಗಿ ಇರ್ತಾರೆ, ಆದರೆ ನಮ್ಮ ಸತೀಶಣ್ಣ ಹಾಗೆ ಅಲ್ಲ, ತುಪ್ಪದ ಹಾಗೆ ಅಲ್ಲ, ಜೇನುತುಪ್ಪದಾಗಿ ಇದ್ದಾರೆ ಅಂತ. ಎಲ್ಲರಲ್ಲೂ ಬೆರೆದುಕೊಳ್ಳುವಂಥ ಒಂದು ಶಕ್ತಿ, ಒಂದು ಗುಣ ಅವರಲ್ಲಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ
ಬೆಳ್ಳಿ ಸಂಭ್ರಮ ಅವರೊಂದು 25 ವರ್ಷದ ಸಂಚಾರವನ್ನು ಒಂದು ಯಾನ ಅಂತ ಹೇಳ್ತಾರೆ, ಯಕ್ಷಗಾನದಲ್ಲಿ ಯಾನ ಅಂತ. ಒಂದು 25 ವರ್ಷವನ್ನು ಪೂರೈಸುವಂಥ ಈ ಸಂದರ್ಭದಲ್ಲಿ ಅವರಿಗೆ ಆಯುರಾರೋಗ್ಯವನ್ನು ಕೊಡಲೆಂದು ಆರಾಧ್ಯ ದೇವರನ್ನು ನಾವು ಪ್ರತ್ಯೇಕ ಪ್ರಾರ್ಥನೆ ಮಾಡುತ್ತೇವೆ. ಒಡಿಯೂರು ಶ್ರೀಗಳು ನನಗೆ ಮೊದಲಿಂದಲೂ ಆಶೀರ್ವಾದ ಮಾಡಿದ ನನ್ನ ಗುರುಗಳು. ನಮಗೆ ಸಂಗೀತ ಕಲಿಸುವುದರಿಂದ ಹಿಡಿದು ಅಲ್ಲಿ ಕ್ಷೇತ್ರದಲ್ಲಿ ಉಚಿತವಾಗಿ ಆ ಸಮಯದಲ್ಲಿ ನನ್ನ ಹೈಸ್ಕೂಲ್ನ ಸಂದರ್ಭದಲ್ಲಿ ಕೂಡ ಸಂಗೀತವನ್ನು ಕಲಿಸಿಕೊಂಡು ನನಗೆ ಬೇಕಾದ ಹಾಗೆ ಎಲ್ಲದಕ್ಕೂ ಪ್ರೋತ್ಸಾಹ ನೀಡಿದ ನನ್ನ ಗುರುಗಳು ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ನನಗೆ ಪ್ರಥಮವಾಗಿ ನಾನು ಗುರುಗಳಂತ ಒಪ್ಪಿದ ನನ್ನ ಕ್ಷೇತ್ರ, ಯಾಕಂತ ಹೇಳಿದ್ರೆ ವಿದ್ಯಾದಾನ ಎಲ್ಲ ನಮ್ಮ ಮನೆಗೆ ಗುರುಸ್ಥಾನದಲ್ಲಿ ನಿಂತು ನಮಗೆ ಆಶೀರ್ವಾದ ಮಾಡಿದ ಪುಣ್ಯಾತ್ಮರು ಒಡಿಯೂರು ಶ್ರೀಗಳು. ಅವರಿಗೆ ಯಾವತ್ತೂ ಶರಣು. ಅವರ ಬಗ್ಗೆ ಹೇಳುವುದಂದರೆ ತುಂಬ ಸಂತೋಷದ ವಿಷಯ. ಇಂದು ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಹಾಗೆ ನಮ್ಮ ಕ್ಷೇತ್ರದ ಗುರುಬಂಧುಗಳಲ್ಲಿ ಓರ್ವರಾದಂತಹ ಸತೀಶ್ ಶೆಟ್ಟಿ ಪಟ್ಲ ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಒಂದು ಕಲೆ ಮತ್ತು ಕಲಾವಿದ ಅಂತ ಹೇಳ್ತಾರೆ. ಕಲೆ ಮತ್ತು ಕಲಾವಿದ ಅಂದರೆ ತಾಯಿ ಮಗುವಿನ ಸಂಬಂಧ. ಬಹುಶಃ ಸತೀಶ್ ಶೆಟ್ಟಿಯವರು ಆ ಕಲೆಯನ್ನು ಮಗುವಿನಾಗೆ ಪೋಷಿಸ್ತಾ ಇದ್ದಾರೆ. ಆ ಕಲೆ ಸತೀಶಣ್ಣನನ್ನು ಪೋಷಿಸ್ತಾ ಇದೆ, ಶ್ರೇಷ್ಠ ಮಟ್ಟದಲ್ಲಿ ಕೊಂಡೋಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ಅಂದರೆ ಒಂದು 25 ವರ್ಷಗಳ ಮೊದಲು ದೀಕ್ಷೆ ಪಡೆದಂತಹ ಒಂದು ಸಂದರ್ಭ. ಆ ಸಮಯದಲ್ಲಿ ನಾವು ಭಜಕಳ ಸಂಗೀತ ಉಪಾಧ್ಯಾಯರ ಒಂದು ಸಮ್ಮುಖದಲ್ಲಿ ನಾವು ಸಂಗೀತ ಕಲಿತಾ ಇದ್ವಿ. ಆ ಸಮಯದಲ್ಲಿ ಸತೀಶಣ್ಣ ಇಲ್ಲಿ ಬರ್ತಾಯಿದ್ರು. ನಮ್ಮ ಗ್ರಾಮದವರಂತ ಹೇಳಲಿಕ್ಕೆ ಇನ್ನೂ ಸಂತೋಷ ಪಡ್ತೇನೆ ನಾನು. ಒಂದು 20 ನಿಮಿಷ ದಾರಿ ಇದೆ ಅವರಿಗೆ ಬರಲಿಕ್ಕೆ, ನಡ್ಕೊಂಡು ಬರ್ತಾಯಿದ್ರು. ಆ ಹೊತ್ತಿಗೆ 25 ವರ್ಷದ ಮೊದಲು ಬಂದು ನಾನು ಅವರಲ್ಲಿ ಕಂಡಂತಹ ಒಂದು ಶ್ರದ್ಧೆ, ಅವರಿಗೆ ಆ ಸಂಗೀತದಲ್ಲಿರುವಂತಹ ಪ್ರೀತಿ, ನನಗೆ ಅವರು ಸಂಗೀತ ಮಾಸ್ಟರ್ ಹೇಳಿಕೊಡ್ತಾ ಇರುವಾಗ, ನಾನು ಹಾಡ್ತಾ ಇರುವಾಗ ಪಕ್ಕದಲ್ಲೇ ಕೂತು ಅದನ್ನು ಆಲಿಸುವಂತಹ ಅವರ ಶ್ರವಣ ಶಕ್ತಿಯನ್ನು ನಾನು ಖಂಡಿತ ಮೆಚ್ಕೊಳ್ತೇನೆ. ಸುಮ್ಮನೆ ಕೂತು ಅದನ್ನು ಕೇಳ್ತಾ ಇದ್ದರು. ಮತ್ತು ನಮ್ಮ ಸಂಗೀತ ಮಾಸ್ಟರ್ ಅಂದರೆ ಸ್ವಲ್ಪ ಶಿಸ್ತಿನ ಸಿಪಾಯಿ ಅಂತಲೇ ಹೇಳಬಹುದು ಅವರು. ನಮಗೆ ಒಂದು ಅರ್ಧ ಗಂಟೆ ಹೇಳಿಕೊಡ್ತಾಯಿದ್ರು. ಉಳಿದ ಮಕ್ಕಳಿಗೆಲ್ಲ ಒಂದು 1/4 ಗಂಟೆ ಅಷ್ಟೇ ಹೇಳ್ಕೊಡ್ತಿದ್ರು, 10 ನಿಮಿಷ 1/4 ಗಂಟೆ. ಮತ್ತು ಇವರಿಗೆ ಕ್ಲಾಸ್ ನಡೀತಾ ಇತ್ತು ಸತೀಶಣ್ಣನಿಗೆ. ಅವರ ಆಸಕ್ತಿ, ಅವರು ಹೇಳುವಂತಹ ಸಂಗೀತ ತುಂಬ ನನಗೆ ಖುಷಿ ಕೊಡ್ತಾ ಇತ್ತು. ಆಗ ನಾನು ಗುರುಗಳಲ್ಲಿ ಹೇಳಿದ್ದುಂಟು, ಸರ್ ನನಗೆ ನೀವು ಅರ್ಧ ಗಂಟೆ ಪಾಠ ಮಾಡ್ತೀರಿ, ಒಂದು 10 ನಿಮಿಷದಲ್ಲಿ ಅವರಿಗೆ ಕ್ಲಾಸ್ ಮುಗೀತಾ ಇತ್ತು. ಆಗ ನನಗೆ ಮನಸ್ಸಲ್ಲಿ ಏನೋ ಒಂದು ಸ್ವಲ್ಪ ನೋವಾಗ್ತಾ ಇತ್ತು. ಇಷ್ಟು ಚೆಂದ ಹೇಳುವಾಗ, ಅವರಿಗೆ ಆಸಕ್ತಿ ಇರುವಾಗ, ಆ ಶ್ರದ್ಧೆ ಇರುವಾಗ, ನನಗೆ ಕೊಡುವಂತಹ ಒಂದು ಅರ್ಧ ಗಂಟೆಯಲ್ಲಿ ಒಂದು 10 ನಿಮಿಷ ಅವರಿಗೆ ಹೆಚ್ಚು ಕೊಡಿ ಸರ್ ಅಂತ ನಾನು ಹೇಳಿದ್ದುಂಟು. ಬಹುಶಃ ಅದೆಲ್ಲ ಅವರ ಅನುಗ್ರಹ ಕೂಡ, ಅವರ ಆ ಒಂದು ಪ್ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದರು. ಬಹುಶಃ ಆಸಕ್ತಿ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳ್ತಾರೆ ನೋಡಿ, ಅಂತಹ ಶ್ರದ್ಧೆ, ಆ ಪ್ರೀತಿ ಆ ಸಂಗೀತದಲ್ಲಿ ಇದ್ದಂತಹ ಸತೀಶಣ್ಣ, ಬಹುಶಃ ಅದೆಲ್ಲ ಅನುಕೂಲವಾಗಿ ಇವತ್ತವರು ಮೇರು ವ್ಯಕ್ತಿತ್ವದಲ್ಲಿ ಎಲ್ರಿಗೂ ಶೋಭಾಯಮಾನವಾಗಿ ಸಮಾಜದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನನಗೂ ಅದು ತುಂಬ ಅಭಿಮಾನ. ಆದ್ದರಿಂದ ಒಂದು ಮಾತಿದೆ ನೋಡಿ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ ಅಂತ. ಆದರ್ಶ ಬದುಕಿ ಬಾಳದಿದ್ದರೆ ಅದು ಬದುಕಿಗೆ ಅವಮಾನ ಅಂತ. ಬಹುಶಃ ಅದು ನಾನು ಆ ಸಾಧನೆ ಮತ್ತು ಆದರ್ಶ ಬದುಕು ಎರಡನ್ನ ಸತೀಶಣ್ಣನಲ್ಲಿ ಕಾಣ್ತಾ ಇದ್ದೇನೆ. ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು. ಸತ್ಯ, ಅವರು ಹೇಳಿದ ಮಾತು 100ಕ್ಕೆ 100 ಸತ್ಯ ಮಾತೆ. ನಾನು ಹೈಸ್ಕೂಲಿಗೆ ಹೋದ 8ನೇ ಕ್ಲಾಸಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಸಂಗೀತ ಸ್ಪರ್ಧೆ ಆಯಿತು. ಆ ಸಂಗೀತ ಸ್ಪರ್ಧೆ ಆಗುವಂಥ ಸಂದರ್ಭದಲ್ಲಿ ಮಾತೆ 10ಥಲ್ಲಿದ್ರ ಅಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಇವರ ಅಕ್ಕ ಮತ್ತು ಅವ್ರ ರೇಣುಕಾ, ಇವರು ಶಾರಿಕಾ ಅಂತೇಳಿ ಆ ಟೈಮಲ್ಲಿ ದೀಕ್ಷತೆ, ಹೌದು, ಅವರು ಇಬ್ಬರು ಕೂಡ ಭಾಳ ಚಂದ ಪದ್ಯ ಹೇಳ್ತಾಯಿದ್ರು. ಆ ಟೈಮಲ್ಲಿ ನಾನು ಸಂಗೀತ ಕಲೀಲಿಕ್ಕೆ ಅಲ್ಲಿ ಒತ್ತಾಯ ಮಾಡಿದ್ರು, ನಾನು ಹೋದೆ. ಮತ್ತು ನಿರಂತರ ಹೋಗಲಿಕ್ಕೆ ನನಗಾಗಲಿಲ್ಲ. ಅಂದರೆ ವಾರದಲ್ಲಿ 1 ಕ್ಲಾಸು, ಅಲ್ಲಿ ಅದಕ್ಕೂ 5 ಒಡಿಯೂರಿಗೆ ಕ್ಷೇತ್ರಕ್ಕೆ ಹೋಗಬೇಕಿದ್ರೆ 2.5-3 ಕಿಲೋಮೀಟ್ರ್ ನಡಿಬೇಕು, ಗುಡ್ಡದಲ್ಲಿ ನಡ್ಕೊಂಡು ಹೋಗಬೇಕು. ಬೇರೆ ಸೈಕಲ್ ಯಾವುದೂ ಇಲ್ಲಲ್ಲ, ನಡ್ಕೊಂಡು ಹೋಗಬೇಕು. ಒಂದು 5-10 ನಿಮಿಷದಲ್ಲಿ ಪಾಠ ಮುಗೀತಿತ್ತು. ಆ ನಂತರ ನಾನು ಮುಂದುವರಿಸ್ತಾ ಇದ್ದೆ. ಕೆಲವು ಸಲ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ.
ಮೇಳದ ಟೈಮಲ್ಲಿ ನಾನು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಮಳೆಗಾಲದಲ್ಲಿ ಹೋಗಿ ಸರಲ್ಲಿ ಕೇಳುವಾಗ ಇಲ್ಲೆಲ್ಲ ಅರ್ಥದಲ್ಲಿ ನಾನು ಕಳಿಸಿಕೊಡೋದೇ ಇಲ್ಲ, ನಿಮಗೆ ಕಲಿಸೋದಿಲ್ಲ, ನೀವು ಹೋಗಿ ಇಲ್ಲಿಂದ ಅಂತೇಳಿ ಹೇಳುವ ಅಲ್ಲಿವರೆಗೆ ಬಂದರು. ತುಂಬ ಸ್ಟ್ರಿಕ್ಟ್ ಇದ್ರು ಆ ಟೈಮಲ್ಲಿ ಬಜೆಕಡ್ ಮಾಸ್ಟ್ರು. ಅದಕ್ಕೆ ಮಾತೆ ಹೇಳಿದರು, ನನ್ನ ಸಮಯವನ್ನು ಸತೀಶನಿಗೆ ಬಿಟ್ಟುಕೊಡಿ, ಅವನಿಗೆ ಕಲಿಸೋದಿಲ್ಲ ಅಂತ ಹೇಳಬೇಡಿ, ಪಾಪ ಒಳ್ಳೆ ಹುಡುಗ. ಅಂದರೆ ಅವರ ಟೈಮನ್ನು ನನಗೆ ನಾನು ಕೆಲವು ಸ್ಪೀಚ್ಗಳಲ್ಲಿ ಕೂಡ ಅದನ್ನು ಹೇಳಿದ್ದೇನೆ, ಅವರ ಸಮಯವನ್ನು ನನಗೆ ಬಿಟ್ಟುಕೊಟ್ಟು ನನಗೆ ಸಂಗೀತ ಕಲಿಸಿದ್ದಾರೆ, ಅವರ ತುಂಬ ಋಣ ಇದೆ ನನಗೆ. ಭಾಳ ಸಂತೋಷ ಆಗ್ತಾಯಿದೆ. ನೆನಪುಂಟ ನೀವು ನಿನ್ನ ಜೊತೆಗಾರರು ನಾವು ಸಂತ ಲಾರೆನ್ಸರ ದೊಡ್ಡ ನಾಟಕವನ್ನು ಮಾಡಿ ನಾವೆಲ್ಲ ದೊಡ್ಡ ವಿಜೃಂಭಣೆಯಿಂದ ಮಾಡಿದ ನಿಮಗೆ ನೆನಪುಂಟ? ಅದು ನೀನು ಅದರಲ್ಲಿ ಭಾಗವಹಿಸಿ ನಿಮ್ಮ ತಂದೆ ಮಹಾಬಲ ಶೆಟ್ಟಿ ಎಂದರೆ ನಮಗೆ ಚಿರಪರಿಚಿತರು. ನಾನು ರಿಟೈರ್ಡ್ ಆಗುವಾಗ ದೊಡ್ಡ ಸನ್ಮಾನ ಮಾಡಿ ನನ್ನೇ ಒಳ್ಳೆಯ ಮಾತುಗಳನ್ನು ಹೇಳಿ ನನಗೆ ಹುರಿದುಂಬಿಸಿದ್ದಾರೆ. ಯಾವಾಗಲೂ ನಾವು ಹೋಗುವಾಗ ಪಟ್ಟಣಕ್ಕೆ ನಾವು ಹೋಗುವುದು ಮತ್ತು ನಿಮ್ಮ ಮನೆಗೆ ಹೋಗಿ ಭೇಟಿ ಕೊಟ್ಟಾಗ ನಿಮ್ಮ ಅತಿಥಿ ಸತ್ಕಾರ ಅಮ್ಮಂದು, ಅಕ್ಕಂದು, ನಿನದು ಮತ್ತು ಅಮ್ಮಂದು ಅದೊಂದು ನಮಗೆ ತುಂಬ ಒಂದು ಆತ್ಮೀಯತೆಯನ್ನು ಕೊಟ್ಟಿದ್ದರು. ಕೆಳಗಿನ ಮನೆ ಹರಿಣಿ ಇದ್ದಳು, ಅವರು ದಿವ್ಯ ಇವರೆಲ್ಲ ಸೇರಿ ನೀವು ನಮ್ಮ ಶಾಲೆಗೆ ಬರುವಾಗ ಒಂದು ಉತ್ಸಾಹ ಹುರುಪು ಆಗುತ್ತಿತ್ತು. ಮಕ್ಕಳಿಗೆ ಕಲಿಸಲಿತ್ತು. ಶಾಲೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಚುರುಕಾಗಿ ನಿಮಗೆ ಕರೆಯುತ್ತಿದ್ದೇನು. ಹಾಗೂ ಶಿವಪ್ರಸಾದ್ ನೀನು ಮತ್ತು ನಾಟಕಗಳನ್ನು ಮಾಡೋದು, ಚಿಕ್ಕ ನಾಟಕಗಳನ್ನು ಮಾಡೋದು, ನಮ್ಮ ಸಿಸ್ಟರ್ ಜೊತೆಗೆ ಪೌಲ್ ಮಾಸ್ಟರು, ಲವರಂತಿ ಟೀಚರು, ಸಿಸ್ಟರ್ ಅಡ್ಲೇಡ್ ಇವರೆಲ್ಲ ಸೇರಿ ಎಲ್ಲರನ್ನು ಹುರಿದುಂಬಿಸಿ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟು. ಲೂಸಿ ಸಿಸ್ಟರ್ ಅಂತೇಳಿ ನಾನು ಅದೇ ಸಂತ ಲಾರೆನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ವಿಜಯಾಡಿಕ, ನನ್ನನ್ನು ಪಾವುಲ್ ಮಾಸ್ಟರ್ ಆಗಲಿ, ಲೂಸಿ ಸಿಸ್ಟರ್ ಆಗಲಿ, ಲೆವರಂತ್ ಟೀಚರ್ ಆಗಲಿ, ಹೆಡ್ ಸಿಸ್ಟರು ಇವರೆಲ್ಲ ಬಹಳ ಸಣ್ಣದಲ್ಲಿ, ಅವಾಗ ಅಂಗನವಾಡಿಯೆಲ್ಲ ಇಲ್ಲಲ್ಲ, 1ನೇ ಕ್ಲಾಸಿಗೆ ಸೇರೋದು. ನನ್ನ ಅಜ್ಜ ಬಹಳ ದೊಡ್ಡ ಕಾರ್ಬಾರಿ. ಅವ್ರು ಅಂತ ಹೇಳಿದರೆ ನಮ್ಮ ಗ್ರಾಮದಲ್ಲಿ ಪಟ್ಲ ದುಗ್ಗಪ್ಪ ಶೆಟ್ಟಿ ಅಂತ ಹೇಳಿದರೆ ದೊಡ್ಡ ಜನ ಅಂತೇಳಿ ಲೆಕ್ಕ. ನನ್ನ ತಂದೆ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಅವರಿಗೆ. ನನ್ನನ್ನು 3.5 ವರ್ಷದಲ್ಲೇ ನನ್ನನ್ನು ಶಾಲೆಗೆ ಸೇರಿಸಿದ್ದಾರೆ ತಗೊಂಡಲ್ಲಿ. ಹೌದು, ಈಗೆಲ್ಲ 6 ವರ್ಷ ಆಗಬೇಕು. ಹೌದೌದು. ಅಂದರೆ ಆವಾಗ ಸಿಸ್ಟರ್ ಇದೇ ಲೂಸ್ ಸಿಸ್ಟರ್ ಮತ್ತು ಹೆಡ್ ಸಿಸ್ಟರನ್ನು ಹೇಳಿದ್ರಂತೆ ಅವರಲ್ಲಿ. ಅದನ್ನು ಅವರೇ ಹೇಳ್ತಾರೆ, ಇಲ್ಲ ಸಣ್ಣ ಮಗು ಪ್ರಾಯ ಆಗಿಲ್ಲ, ಈಗ 5 ವರ್ಷದ 4 ತಿಂಗಳೇನೋ ಆವಾಗ ಸಿಸ್ಟಮ್ ಇದ್ದದ್ದು. ಆವಾಗ ಆ ಟೈಮಲ್ಲಿ ಆಗಿತ್ತು. ನೀವು ಈಗ ಇನ್ನೂ 2 ವರ್ಷ ಇದೆ ಅವನಿಗೆ. ಇವರು ಕುಲ್ಲಲ್ಲಿ ಬುಕ್ಕತ್ತು ಪ್ರಾಯ ಬುಕ್ಕಿ ಇವರಿಗೆ ಬೋಡೆ ಲೆಕ್ಕ ಬರೆಯಲ್ಲ, ಅದಲ್ಲ ತೊಂದರೆಜ್ಜಿ ಇವರಿಗೆ ಏತು ಬೋರ್ಡ್ ಯಾತು ಬರೆಯಲ್ಲ ತೊಂದರೆಜ್ಜಿ. ಆವಾಗ ಇಲ್ಲಿ ದಾಖಲೆಗಳನ್ನೆಲ್ಲ ಯಾರು ಕೇಳ್ತಾರೆ ಅಂದರೆ ಆವಾಗ ಪರಿಸ್ಥಿತಿ ಆಗಿತ್ತು. ಮತ್ತು ಭಾಳ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದವರು ಪಾವುಲ್ ಮಾಸ್ಟರ್ ಆಗಲಿ, ಹೆಡ್ ಸಿಸ್ಟರ್ಗಳು ಇವರೇ. ನನಗೆ ಪದ್ಯ ನನ್ನನ್ನು ಹೇಳಿಸ್ಲಿಕ್ಕೂ ಕಾರಣ ಈ ಸಿಸ್ಟರ್ಸ್ಗಳೇ. ನಾಟಕದ ಬಗ್ಗೆ ಹೇಳ್ತಾ ಇದ್ವಿ. ಹೌದು, ನಾಟಕ ನಾವು ತುಂಬ ಶಾಲೆಗಳಲ್ಲೆಲ್ಲ ಮಾಡ್ತಾ ಇದ್ವಿ, ಮತ್ತು ಹೊರಗಡೆಲ್ಲ ಇವರೆಲ್ಲ ಕೂತು ಮಾಡಿಸ್ತಾ ಇದ್ರು. ನನ್ನನ್ನು ಶಾಲೆ ಬಿಟ್ಟು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಈ ಸಿಸ್ಟರ್ಸ್. 2-3 ಜನ ಇದ್ರು ಇವರು. ಒಂದು ಪದ್ಯ ಹೇಳಿ ಹೋಗ್ಬೇಕು ನೀನು ಅಂತಂದರೆ ಅಷ್ಟು ಪ್ರೀತಿ. ನಾನು ಈಗಲೂ ನನ್ನ ಪಟ್ಲದ ಮನೆಗೆ ಹೋದರೆ ಅವರೆಲ್ಲರೂ ಬರ್ತಾರೆ ನಮ್ಮಲ್ಲಿ ಮಾತಾಡಲಿಕ್ಕೆ, ಅಂದರೆ ನಾನು ಇದ್ದೇನಂತ ಗೊತ್ತಾದರೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅದಕ್ಕೆ ಶಾಲೆಗೆ ಕರೆಸಿದ್ರು ಸಿಸ್ಟರ್ಸ್ ಎಲ್ಲ. ಅವರಿಗೆ ತುಂಬ ಅಂದರೆ ನಮ್ಮದು ಸ್ವಲ್ಪ ಆ ವಿಜಯಾಡಿಕ ಅಂತ ಹೇಳಿದರೆ ಅದು ಸ್ವಲ್ಪ ಕ್ರಿಶ್ಚಿಯನ್ಸ್ ಏರಿಯಾ. ನಮ್ಮ ಬಗ್ಗೆ ಬಹಳ ಅಭಿಮಾನ, ಬಹಳ ಪ್ರೀತಿ, ಬಹಳ ಗೌರವ ಅವರಿಗೆ. ಶಾಲೆ ನೆನಪುಗಳು ಬೇರೆ ಯಾವ್ದಾದ್ರು ಉಂಟು ಸರ್? ಏನಾದ್ರು ಹೇಳೋದಿದ್ರೆ ಸ್ಪೆಷಲ್ ಆಗಿ? ಇಲ್ಲ, ನಮ್ಮನ್ನು ತುಂಬ ಬೆಳೆಸಿದ್ದಾರೆ. ಸ್ಪೆಷಲ್ ಆಗಿ ಆ ಟೈಮಿದು ತುಂಬ ನೆನಪು ಬರಲ್ಲ ನಮಗೆ. 7ನೇ ಕ್ಲಾಸಿನವರೆಗೆ ನಾನು ಈ ಶಾಲೆಯಲ್ಲಿದ್ದದ್ದು. ನನ್ನ ಜೊತೆ ಡ್ರೈವರ್ ಇದ್ದಾನಲ್ಲ ಅಶ್ರಫ್, ನಾವೆಲ್ಲ ಒಟ್ಟಿಗೆ ಕಲಿತವರು. ನಾವೆಲ್ಲ 1ನೇ ಕ್ಲಾಸಿಂದ ಅವ ಬರಲಿಲ್ಲ ಜಾಸ್ತಿ, 6ನೇ ಕ್ಲಾಸಿಗೆ ಅವನು ನಿಲ್ಲಿಸಿದ್ದಾನೆ. 1ರಿಂದ 6ನೇವರೆಗೆ ನಾನು ಅವೆಲ್ಲ ಒಟ್ಟಿಗೆ ಹೋದವರು. ನಾವು ಅದನ್ನೇ ಗಾಡೀಲಿ ಹೋಗೋಗಳು ಕೂಡ ನಾವು ಮಾತಾಡಿಕೊಂಡು ನಾವು ಹೋಗ್ತೇವೆ. ಅವನ ತಂದೆ ಅಬ್ದುಲ್ಲಾ ಅಂತ ಹೇಳಿದರು, ನನ್ನ ಅಶ್ರಫ್ನ ತಂದೆ ಅಬ್ದುಲ್ಲಾ ಅಂತ. ಅವರು ತಂದೆ ಜೊತೆ ಇದ್ದರು, ತಾಳಮದ್ದಲೆ ಅರ್ಥ ಹೇಳಿಕೊಂಡು, ಮತ್ತು ಮನೆಯಲ್ಲಿ ಇಸ್ಪಿಟಾಡಿಕೊಂಡು ಅವರಿಗೆಲ್ಲ ಅದೆಲ್ಲ ಭಾಳ ಭಾಳ ಖುಷಿ. ಅಂದರೆ ತುಂಬ ಜನ ಇದ್ದರು, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ನ
ನಾವು ಇದ್ದು ಅಂದರೆ ಆ ಟೈಮ್ ಆಗಿತ್ತು ನೋಡಿ. ಯಾವುದೇ ಭೇದ ಭಾವ ಇಲ್ಲ, ಅಷ್ಟು ಒಗ್ಗಟ್ಟಾಗಿ ಒಂದೇ ಮನೆಯವರಾಗಿ ನಾವೆಲ್ಲ ಆ ಪ್ರೀತಿಯನ್ನು ಈಗಲೂ ಅದನ್ನೇ ಉಳಿಸ್ಕೊಂಡಿದ್ದೇವೆ, ಅದನ್ನು ಇಟ್ಕೊಂಡಿದ್ದೇವೆ. ಇದೇ ಪಟ್ಲ ಸತೀಶ್ ಎಂಬ ಹುಡುಗ ನಮ್ಮಲ್ಲಿ ನಮ್ಮದೊಂದು ವಿಲಿಯರ್ಸ್ ಪಂಪ್ ಇತ್ತು. ಹಾಗಾಗಿ ಅವ ತುಂಬ ಉಪದ್ರ ಕೊಡ್ತಿದ್ದೆ. ಅವಾಗ ಬಂದಿರೋ ಅದು ಮರೆಯಲಾರದೆ ಇದ್ವು. ಅಂದರೆ ಸತೀಶ್ ಅವರ ದಾಳೈತೆ ಅಣ್ಣರಿ ಏನು ಮಾತು ಕೊಡ್ತು ಅಂತ ಹೇಳಿದ ಹುಡುಗ. ಅಂಥ ಹುಡುಗ ಅದು ಅಣ್ಣರಿ ಏನಿಲ್ಲಪ್ಪ ಮೊದಲೇ ಅಂತ ಬೈಪಲ್ಲಿ ಬರ್ಪೆ ಅಂತ ಹೇಳಿದೆ. ಆಯ್ತಪ್ಪ ನೀನು ಮೊದಲೇ ಕಲಿ. ನಾನೇ ಏನು ಮಾಡಿದೆ ಅಂದರೆ ಮದ್ದಳೆ ಪಾಠಗಳನ್ನು ಅವನಿಗೆ ಹೇಳಿಕೊಡುವಾಗಲೇ ನಮ್ಮ ಮನೆ ಕರಮುಳೆ ಗಣೇಶ ಮತ್ತು ಹೊಗೆನಾಡು ಪ್ರಶಾಂತ್ ಇವರೆಲ್ಲ ತುಂಬ ಜನರು ನಮ್ಮ ಮನೆಗೆ ಕಲಿಲಿಕ್ಕೆ ಬರ್ತಾಯಿದ್ರು. ಅವರಿಗೆಲ್ಲ ಹೇಳಿಕೊಡ್ತಿರುವಾಗಲೇ ಅವ್ರಿಗೆ ಹೇಳಿದ ಪಾಠ ಇವನಿಗೆ ಲೋಡ್ ಆಯ್ತು ಅಲ್ಲಿ. ಅವಾಗ ನಾನು ಹೇಳಿದೆ ಅವನ ಹತ್ರ, ಸತೀಶ ಏತಾನ್ಲ ಮೇಳಗು ಅಂತ ಫೋನಾಗ ಚೆಂಡೆ ಮೊದಲೇ ಹತ್ತಿ ಬಾಗುತ್ತೀರ ದೀಪೋಡು ಜಾಗಟ ಬರ್ತದೆ ಅಂದಣ್ಣೇರೆಂದರೆ ಅವನಿಗೆ ಸ್ವಲ್ಪ ಅವನ ತಂದೆಯದ್ದು ಗೊತ್ತಿರ್ಬೋದು. ಆದರೆ ನಾನು ಹೇಳಿದೆ ಅವನ ಹತ್ರ ಪೂರ್ವರಂಗದ ಮೊದಲ ಪಾಠಗಳ ಬಗ್ಗೆ. ನನ್ನೊಂದು ಮೊದಲ ಪಾಠ ಅಂದರೆ ಎಲ್ಲ ಒಂದು ಹಿಮ್ಮೇಳದಲ್ಲಿ ಅಕ್ಷರಗಳ ಬಗ್ಗೆ ಹೇಳೋದು, ಮತ್ತು 1ನೇ ಪಾಠ ಎಂಬ ಗಜಮುಖದ ಬಗ್ಗೆ ಗಣಪಗೆ ಎಂಬ ಒಂದು ಪಾಠದಲ್ಲಿ ನಾನು 1ನೇ ಕ್ಲಾಸಿಂದ SLC ಇರುವಂಥ ಒಂದು ವಿಷಯಗಳು ಅಲ್ಲಿ ಅಂಗನವಾಡಿ ಮಾಸ್ಟ್ರು 1ನೇ ಕ್ಲಾಸಿನಲ್ಲಿ ಮಾಡುವ ಮಾಸ್ಟ್ರು ಅಂದರೆ ಕೈಯಲ್ಲಿ ತಾಳ ಹಾಕೋದು, 1 ತಾಂ ತತ್ತ 2 ತತ್ತ ತಕ್ಕಿಟ್ಟ ತಕ್ಕ ದಿಮ್ಮಿ ತಕ್ಕಿಟ್ಟ ತಕ್ಕ ಗಜಮುಖದ ಬಗೆ ಗಣಪಗೆ ನೋಡಿ ಹೀಗೆಲ್ಲ ಹೇಳಬೇಕು. ಹಾಗೆಲ್ಲ ಮೊದಲೇವರೆಗೆ ಕತ್ತಾಂಕ ಜಿದ್ದಿ ಕತ್ತಾಂಕ ಗಿಡದಾಗ ತಾಂಕ ಕತ್ತಾಂತಿ ಜಿದ್ದಿ ಕತ್ತ ಅಂತ ನಾನು ಪಾಠ ಮಾಡುವ ನೋಡಿಯೂ ಅವನಿಗೆ ಪಾಠ ಮಾಡೋದನ್ನು ಕೇಳಿ ನಾನು ಪಾಠ ಮಾಡೋದನ್ನು ನೋಡಿ ಕೂಡ ಕಲ್ತವ. ಒಂದು ದಿಮ್ಮಿ ತಕ್ಕ ತರ್ರಿಕ್ಕಿಟ್ಟ ಅಂತೇಳಿ ಅಂತೇಳಿ ಆಗಲೇ ಗೊತ್ತಿರ್ತದೆ ಅವನಿಗೆ. ಈಗ ಹಾಗೆ ಅಂತ ಯಕ್ಷಗಾನದಲ್ಲಿ ನನ್ನ ಮೊದಲ ಪಾಠಗಳನ್ನೆಲ್ಲ ಜೀರ್ಣ ಮಾಡಿಕೊಂಡವ. ಮತ್ತು ಅವನ ಹತ್ರ ಎಲ್ಲ ಹೇಳಿದೆ, ನೀನೆಲ್ಲ ಪೂರ್ವ ರಂಗದ ಪಾಠವನ್ನೆಲ್ಲ ಬರೆದು ಸ್ಟಡಿ ಮಾಡಿಟ್ಟುಕೋ. ಉತ್ತಮ ಭಾಗವತಿಗೆ ಯಾವುದೆಲ್ಲ ಬೇಕು. ಉತ್ತಮ ಅಂದರೆ ಒಂದು ಉತ್ತಮ ಎಂಬ ಶಬ್ದಕ್ಕೆ ಬೆಲೆ ಕೊಡಬೇಕು. ಎಲ್ಲವರಿಗೆ ಗೊತ್ತಿರೋದಿಲ್ಲ ಸಾಧಾರಣ ಅಂದರೆ ಏನು. ಯಾರು ಒಣ್ಣೆ ಗೀತೆ ಗೊತ್ತಿಲ್ಲ ಅತೇನು ಭಾಗವತ ಆಪೆ ಅಂತ ಹೇಳುವವರು ಇರ್ತಾರೆ. ಹಾಗೆ 100ರಲ್ಲಿ 90ರ ಮೇಲೆ ಮಾರ್ಕ್ ಪಡೆಯುವಂಥ ಪಾಠವನ್ನು ಅವು ಪಡೆದವು. ಹಾಗೆ ಉತ್ತಮ ಭಾಗವತಿಗೆ ಬೇಕಾದ ನನ್ನಲ್ಲಿ ಕಲಿತ ಮೇಲೆ ಮತ್ತೆ ಅವರ ಸಂಗೀತದ ಬಗ್ಗೆ ಭಜಕಳ ಗಣಪತಿ ಭಟ್ರು ಮತ್ತು ಅವರು ಬಳ್ಳ ಮೂಲೆ ಅವರ ಹತ್ರ ಸಂಗೀತ ಕಲಿತಿದ್ದಾನೆ. ಮತ್ತು ಉತ್ತರಾದಿ ಮತ್ತು ಶ್ರೀಮಂತೂರು ನಾರಾಯಣ ಶೆಟ್ಟರು ಮತ್ತು ಕೊಲೆಕಾಡಿ ಇವರ ಹತ್ರ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ಪಡೆದಂಥ ಒಂದು ಸತೀಶ. ನನ್ನಿಂದ ಮತ್ತೆ ಅವ ಬೇಕಾದ್ದನ್ನೆಲ್ಲ ಅಂಬುರುವದಳ ನೇತ್ರಿನಿಂದ ಮಂಗಲ ಪದವರೆಗೆ ಹೇಗೆ ಹೋಗಬೇಕು ಎಂಬುದನ್ನೆಲ್ಲ ಬಲಿಪರ ಮೂಲಕ ತಿಳಿದವ. ಅವನಿಗೆ ಮಾಂಬಾಡಿಯಲ್ಲಿ ಇದು ಮಾತ್ರ ಮೇಲೆ ಹೋಗುವಾಗ ಅವನಿಗೆ ಈ ಪ್ರಾಕ್ಟಿಕಲ್ ಆಗಿ ಹಿರಿಯ ಮತ್ತಿನ ಹಿರಿಯ ಬಲಿಪರು ಅವರ ಮೂಲಕ ಇಡೀ ಅವನಿಗೆ ಆ ಆಟಗಳು ಇಡೀ ನಾಯಕಗಳು ಅವರ ಮೂಲಕ ಹಿರಿಯ ಬಲಿಪರ ಅನುಭವ ಕೂಡ ಅವನಿಗೆ ಸಿಕ್ಕಿರುತ್ತದೆ. ಸತೀಶಂದಾಗಿಯೂ ಹಾಗೆ ನನಗೆ ನನ್ನ ಜೀವನದಲ್ಲಿ ಅಂಥ ಒಂದು ಶಿಷ್ಯನನ್ನು ಗಣಿಸುವಾಗಲೇ ನನಗೆ ಮತ್ತಷ್ಟು ಸಂತೋಷ ಆಗ್ತದೆ. ಹೌದು, ನನ್ನ ಗುರುಗಳು. ನಾನು ಶಾಲೆಗೆ ಹೋಗುವಾಗ ನಾನು ಮೆಕ್ಯಾನಿಕ್ ಅಂದರೆ ನನಗೆ ಭಾಳ ಇಷ್ಟ. ಅಲ್ಲಿ ಫಿಟ್ಟಿಂಗ್ ಮಾಡುವಾಗ ಆಗ ವಿಲಿಯರ್ಸ್ ಪಂಪ್ಗಳೆಲ್ಲ ಜಾಸ್ತಿ ಇತ್ತು. ಅದು ನಮ್ಮ ಈಗ ಪೂಜೆ ಭಟ್ರು ಆಗಿದ್ದಾರೆ, ಕೃಷ್ಣ ಭಟ್ರು ಅಂತ, ಅವರಲ್ಲಿ ಕಲ್ತದ್ದು ನಾನು. ಅವರ ಮನೆಯಲ್ಲಿ ನಾನು ಮತ್ತು ಅವರು ಫ್ರೆಂಡ್ ಆಗಿದ್ವಿ. ಅವರು ಪಂಪ್ ರಿಪೇರ್ ಎಲ್ಲ ಮಾಡ್ತಾಯಿದ್ರು. ಅವರ ಜೊತೆ ಹೋಗ್ತಾ ಇದ್ದೆ ನಾನು, ಗಮ್ಮತ್ತು ಮಾಡಿಕೊಂಡು ಮಾತಾಡಿಕೊಂಡು ಗಮ್ಮತ್ತು ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇರುವಾಗ 8-9ನೇ ಕ್ಲಾಸಲ್ಲಿ ಇರುವಾಗ ಆವಾಗ ಮಾತಾಡಿಕೊಂಡು ಆ ಪಂಪ್ ಚೀಲ ಹಿಡ್ಕೊಂಡು ನಾನು ಹೋಗುದು ಅವ್ರ ಜೊತೆ. ಅದನ್ನು ನೋಡಿ ನಾನು ಕಲ್ತಿದ್ದೆ. ಮತ್ತು ಅವರು ಪಾಪ ಅವರ ಕಷ್ಟಕ್ಕೆ ಎಲ್ಲೋ ಅವರು ಬೇರೆ ಹೋದರು ಕೆಲಸಕ್ಕೆ ಅಂತೇಳಿ, ಅಡಿಗೆಗೆ ಬೇರೆ ಒಂದು ಕಡೆ ಬೇರೆ ಎಲ್ಲಾದರೂ ಹೋಗಿ. ಆವಾಗ ನಮ್ಮ ಊರಲ್ಲಿ ಪಂಪ್ ರಿಪೇರಿಗೆ ಬೇರೆ ಜನ ಇಲ್ಲ ಊರಲ್ಲಿ. ನಾನು ಅದನ್ನು ಕಲಿಬೇಕಂತ ಓದ್ವಲ್ಲ, ಇದಕ್ಕೆ ಇದನ್ನು ಮಾಡಬೇಕು ಅಂತ ಓದ್ವಲ್ಲ, ಗಮ್ಮತ್ತಿಗೆ ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಚೀಲ ಹಿಡ್ಕೊಂಡು ಹೋಗುದು. ಆವಾಗ ಇವರೆಲ್ಲರೂ ನಮ್ಮ ಊರವ್ರು ಏನು ಮಾಡಿದರು, ಅದು ಸತೀಶ ಗೊತ್ತುಂಟು, ಅವು ಸತೀಶ ಬತ್ತಮ್ಮನ ಬೊಡ ಅಂತೇಳಿ. ನಾನು ಶಾಲೆಯಿಂದ ಬರಲಿಕ್ಕೆ ಪುರುಸೋತಿಲ್ಲ, ಅಂದರೆ ಬಸ್ಸಲ್ಲಿ ಬರುವಾಗಲೂ ಕೂಡ ನನ್ನ ಪಂಪ್ ರಿಪೇರ್ನ ಸ್ಪಾರರ ಚೀಲಗಳನ್ನು ಇಟ್ಕೊಂಡು ಬಸ್ ಹತ್ರ ಕಾಯಿದ್ವಿ ಅವರು ಕಾಂಪಿಟೇಷನ್. ಅಂದರೆ ಅವಾಗ ಗದ್ದೆ ತೋಟಗಳೆಲ್ಲ ಇಲ್ಲದ್ರೆ ನೀರು ಇಲ್ಲದ್ರೆ ಒಣಗಿ ಹೋಗ್ತದೆ. ಕರೆಂಟ್ ಪಂಪ್ಗಳಿಲ್ಲ ಅವಾಗ, ವಿಲಿಯರ್ಸ್ ಪಂಪ್ಗಳು ಇರೋದು ಹೆಚ್ಚಿನವರಲ್ಲಿ ಅದೇ ಇದ್ದದ್ದು. ನಾನು ಹೋಗಿ ರಿಪೇರಿ ಮನೆಗೆ ಬರಲಿಕ್ಕೆ ಪುರುಸೋತಿಲ್ಲ, ಮನೆಗೆ ಬರುವಾಗ 8-9 ಗಂಟೆ ಆಗ್ತಾಯಿತ್ತು. ಹಾಗೆ ಗುರುಗಳಲ್ಲಿ ಕೂಡ ಅದು ಆ ಪಂಪ್ ಇತ್ತು. ನಾನು ಅದಕ್ಕೆ ಹೋಗುವಾಗ ಅವರು ಸತೀಶ ಉಂಜಿ, ಆವಾಗ ನನಗೆ ಗುರುಗಳಾಗಿರಲಿಲ್ಲ, ನಾನು ಕಲೀಲಿಕ್ಕೆ ಹೋಗ್ತಾ ಇರಲಿಲ್ಲ. ಸತೀಶ ಉಂಜಿ ಹೆಂಚಿನ ಮನಸ್ಸು ಇನ್ನು ಉಂಜಿ ನನಗೆ ಪಂಪ್ ರಿಪೇರಿ ಅಂತ ಕೊಡೋಣ ಅಂತ ಅವರು ಮನೆಗೆ ಬರ್ತಾಯಿದ್ರು.
ಅವಾಗ ನಾನು ಹೋಗುವಾಗ ಇಲ್ಲಿ ಡಪ 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 ಸ್ವರ ಹೇಳ್ತಾ ಇತ್ತು. ಇವರು ಕಲಿಸೋದು ಮಕ್ಕಳಿಗೆಲ್ಲ. ಬೇರೆ ಎಲ್ಲ ಪ್ರಫುಲ್ಲ, ನಮ್ಮ ನೆಲ್ಲಿಯಡಿ ಪ್ರಫುಲ್ಲ ಕೂಡ ಆ ಟೈಮಲ್ಲಿ ಹೌದು ಬರ್ತಾ ಇದ್ದೆ. ಆವಾಗ ಮತ್ತೆ ನಾನು ಕಲಿಬೇಕಂತ ನನಗೆ ಹೀಗೆ ಒಮ್ಮೆದವರೆಗೆ ಮತ್ತು ಎಲ್ಲ ನನಗೆ ಆ ಪೂರ್ವರಂಗದ ಪಾಠಗಳನ್ನು ಇವ್ರದ್ದೊಂದು ಸ್ಟ್ರಿಕ್ಟ್ ಇತ್ತು. ಮತ್ತು ನನಗೂ ಅದೇ ಆಸೆ ಇತ್ತು. ನನಗೆ ಒಮ್ಮೆಲೆ ಭಾಗವತಿಕೆ ಆಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಈಗಿನ ಹಾಗೆ. ನನಗೆ ಪೂರ್ವರಂಗ ಪಾಠಗಳು ಬೇಕು ಅಂತ. ಆ ಪೂರ್ವರಂಗ ಪಾಠ ಕರೆಕ್ಟ್ ಪಾಠ ಮಾಂಬಾಡಿ ಮನೆತನದ ಸರಿಯಾದ ಪಾಠ ತೆಕ್ಕೊಂಡೇ ನಾನು ಅಲ್ಲಿಂದ ಬಂದವ ಪೂರ್ವರಂಗದ ಪಾಠಗಳನ್ನು. ಅದು ಆಗದೆ ಬಿಡ್ತಾ ಇರಲಿಲ್ಲ ಗುರುಗಳು. ಹೌದು, ನಾನು ಗಜಮುಖದ ಬಗ್ಗೆ ಮುದದಿಂದ ಹೇಳುವಾಗಲೇ ನಾನು ಪದ್ಯ ಹೇಳ್ತಾ ಇದ್ದೆ, ಬಟ್ ಪೂರ್ವರಂಗದ ಪಾಠಗಳನ್ನು ಬಿಟ್ಟಿಲ್ಲ ನಾನು. ನನಗೆ ಅವಕಾಶವೂ ಸಿಕ್ಕಿತ್ತು ಪದ್ಯ ಹೇಳಲಿಕ್ಕೆ, ಭಾಗವತಿಗೆ ಮಾಡಲಿಕ್ಕೆ ಅವಕಾಶವೂ ಸಿಕ್ಕಿತ್ತು ನನಗೆ. ಬಟ್ ಪೂರ್ವರಂಗದ ಪಾಠ ಕಂಪ್ಲೀಟ್ ಮಾಡಿಯೇ ನಾನು ಬಂದವ. ಚಂಡೆ ಬದಲೆ ಎಲ್ಲ ಚಂದ ನನಗೆ ಹೇಳಿಕೊಟ್ಟಿದ್ದಾರೆ ಗುರುಗಳು. ಅವರ ಆಶೀರ್ವಾದ ಈಗ ಅವರೇ ಹೇಳಿ ಅವರ ಬಾಯಿಂದಲೇ ಬಂತಲ್ಲ, ಅಂದರೆ ತುಂಬ ನನ್ನ ಬಗ್ಗೆ ಕಾಳಜಿ ವಹಿಸಿದ್ರು ಪಾಪ. ಇವರ ಬಗ್ಗೆ ಹೌದು, ಸತ್ಯ ಸತ್ಯ, ಬೈಟ್ ತಗೊಳ್ಳಿಕ್ಕೆ ಆಗಲ್ಲ ಅವರದ್ದು. ಯಾಕಂತ ಹೇಳಿದ್ರೆ ಶಿವಂತೂರನಾರಾಯಣ ಶ್ರೀ ಇಲ್ಲ, ಇವರು ಪಾಪ ಇದ್ದಾರೆ, ಮಾತಾಡುವ ಸ್ಥಿತಿಯಲ್ಲಿಲ್ಲ. ನನ್ನನ್ನು ಬಹಳಷ್ಟು ಪ್ರೀತಿಸಿದವರು, ನನ್ನ ಬಗ್ಗೆ ಅಪಾರ ಗೌರವ. ಅವರಿಗೆ ಯಾವ ಧರ್ಮ ಯಾವ ಜಾತಿ ಅದು ಇದು ಎಂಥದ್ದು ಗೊತ್ತಿಲ್ಲ ಡಾಕ್ಟರ್ ಶಿವಂತೂರು ನಾರಾಯಣ ಮಾಸ್ಟರ್ಗೆ. ಅಂದರೆ ಬಾಕಿದವ್ರಿಗೆ ಗೊತ್ತುಂಟು ಅಂತ ಹೇಳಿದ್ದಲ್ಲ, ಬಟ್ ಇದೊಂದು ವಿಶೇಷ ಮನುಷ್ಯ. ಅವರಿಗೆ ಯಕ್ಷಗಾನ, ಸಾಹಿತ್ಯ, ಛಂದಸ್ಸು ಇದು ಬಿಟ್ಟರೆ ಯಾವ ಪ್ರಪಂಚನೂ ಇಲ್ಲ. ಅದು ಒಂದು ಸಣ್ಣ ತಪ್ಪಾದರೂ ಯಾರನ್ನು ಸಹಿಸಲ್ಲ ಅಂತ ಒಂದು ಮನುಷ್ಯ, ಅಂತಹ ಮನುಷ್ಯ. ಬಹಳ ಬೇಗನೆ ಕೊರೋನಾದ ಟೈಮಲ್ಲಿ ನಾವು ಕಳ್ಕೊಂಡ್ವಿ. ನಾನು ಅಲ್ಲಿ ಹೋಗ್ತಾ ಇರುವಾಗ ನನಗೆ ತುಂಬ ಕಾಟ ಕೊಡ್ತಾಯಿದ್ರು. ನಾನು ಅದನ್ನು ಆ ಶಬ್ದವನ್ನು ಉಪಯೋಗಿಸಬೇಕು, ಯಾಕಂತ ಹೇಳಿದ್ರೆ ಕಲಿ 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 ಅಂತ. ಅದು ನನಗೆ ಈಗ ಕಾಡ್ತಾ ಇದೆ. ಕಲಿಬೇಕು ಅಂತ ಉಂಟು, ಬಟ್ ಅವರ ಪಾಠವನ್ನು ಜೀರ್ಣಿಸಲಿಕ್ಕೆ ಆಗ್ತಾ ಇರಲಿಲ್ಲ ಆ ಸಮಯದಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದರೆ, ನಾನು ಸಂಜೆ 5 ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗ್ತಿದ್ದೆ. ಬಹಳ ಕಷ್ಟದಲ್ಲಿ, ತುಂಬ ಮೂಲೆ ಎಲ್ಲ ದೂರ ಇದೆ ಹೋಗಲಿಕ್ಕೆ. ಶಿವಂತೂರು ಅಂತ ಹೇಳಿದರೆ ಈಗಿನ ಹಾಗೆ ಹತ್ತಿರ ಅಲ್ಲ, ಈಗ ಎಲ್ಲವೂ ಹತ್ತಿರ ಆಗಿದೆ, ಬಾಂಬೆ ಕೂಡ ಹತ್ತಿರ ಆಗಿದೆ. ನಾವು ಬೆಳಿಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟ್ರೆ ಸಂಜೆ 5 ಗಂಟೆ ಆಗ್ತಿತ್ತು ಅಲ್ಲಿಗೆ ಮುಟ್ಟುವಾಗ. ನಾನು ಅಲ್ಲಿ ಆ 5 ಗಂಟೆಗೆ ನನ್ನಲ್ಲಿ ಚೇರಲ್ಲಿ ಅವರ ಮನೆಯಲ್ಲಿ ಕೂತ್ಕೊಳಿಸಿದ್ರೆ ಅವರು ಮಲಗಲಿಕ್ಕೂ ಬಿಡ್ತಾ ಇರಲಿಲ್ಲ. ರಾತ್ರಿ 1:30-2 ಗಂಟೆ ಮಲಗುವಾಗ ಅಲ್ಲಿವರೆಗೆ ಚಹಾ ಕುಡ್ಲಿಕ್ಕೆ ಆ ತಾಯಿ ಪಾಪ ಚಹಾ ಕುಡಿದು, ಆ ಮಕ್ಕಳೆಲ್ಲ ಚಹಾ ತಿಂಡೆಲ್ಲ ತಂದು ಕೊಡೋದು ಅಲ್ಲಿಗೆ. ಅವರೇ ತಾಯಿ ಬೈದು, ಆಯನೊಂದು ಚಹಾ ಪರ್ರೆಲ್ಲ ಲಕ್ಕೆರೆ ಬಿಡ್ಲಿ ಇರಿ, ಅದು ಅವರಿಗೆ ಕಲಿಸಬೇಕು, ಯಾರಾದರೂ ಒಂದು ಶಿಷ್ಯ ಬೇಕು ಅವರಿಗೆ ಅಂತ. ಅದು ನನ್ನಲ್ಲಿ ಅವರು ಕಂಡುಕೊಂಡಿದ್ದಾರೆ, ನನ್ನ ಭಾಗವತಿಗೆಯಲ್ಲಿ ನನ್ನಲ್ಲಿ ಅವರು ಕಂಡುಕೊಂಡಿದ್ದಾರೆ. ನನ್ನನ್ನು ತಯಾರು ಮಾಡ್ಬೋದು ಅಂತ ವಿಶ್ವಾಸ ಇತ್ತು ಅವರಿಗೆ. ಏನು ಮಾಡಿದ್ರೆ ಬಿಡ್ತಾ ಇರಲಿಲ್ಲ ಆಚೆ ಈಚೆ. ನನಗೆ ಒಮ್ಮೆ ಇಲ್ಲಿಂದ ಇದ್ರೆ ಸಾಕಪ್ಪ, ಒಮ್ಮೆ ಇಲ್ಲಿಂದ ಇದ್ರೆ ಸಾಕಪ್ಪ ಅಂತೇಳಿ ಆಗ್ತಾಯಿತ್ತು. ಅಂದಾಜು ಯಾವಾಗ ವರ್ಷ? 2000, 2001. ಹೌದು ಹೌದು, ಕಲಿತು ನಾನು 2000 ಮೇಳಕ್ಕೆ ಸೇರಿದ ಟೈಮ್, ಅದೇ ಟೈಮಲ್ಲಿ 2001 and 2 ಆ ಟೈಮಲ್ಲಿ. ಆವಾಗ ಮತ್ತೆ ಜಾಸ್ತಿ ಹೇಳಬೇಕಂದ್ರೆ ಅದರ ವ್ಯಾಲ್ಯೂ ಅಷ್ಟು ಗೊತ್ತಿರಲಿಲ್ಲ ನೋಡಿ ನಮಗೆ. ಮತ್ತೊಂದು ನಾನು ಹೇಳ್ತೇನೆ, ಅದರ ಆ ವ್ಯಾಲ್ಯೂ ಗೊತ್ತಿರಲಿಲ್ಲ. ಕಲಿಬೇಕು ಅಂತ ಉಂಟು, ಬಟ್ ಇಷ್ಟು ಅವರು ಪಾಠ ಮಾಡೋದು ಅಂದರೆ ನಾವು ಭಾಗವತಿಕೆ ಮಾಡಿದ ಕೂಡಲೇ ಭಾಗವತಿಕೆ ಮಾಡೋದು ಒಂದು PUC ನಂತರದವರು ಅಂತೇಳಿ ಅವರ ತಲೆಯಲ್ಲಿರೋದು. ಈ ಮೂಲ ಪಾಠಗಳು ನಾವು ಬೇಸಿಕನ್ನು ಮಾತ್ರ ಕಲಿಯೋದು. ಈ ಛಂದಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಈಗಲೂ ಗೊತ್ತಿಲ್ಲ ಕೆಲವರಿಗೆ. ಇವರು ಪಾಠ ಮಾಡೋದು ಡಿಗ್ರಿಯ ನಂತರದ್ದು, ಅದು ಎಲ್ಲಿಗೆ ಅರ್ಥ ಆಗುತ್ತೆ ನಮಗೆ. ಬಟ್ ಬಹಳ ಪ್ರೀತಿಯಿಂದ ಬಹಳ ಮುಗ್ಧರಾಗಿ ನನಗೆ ಕಲಿಸಿದ್ರು, ಬಹಳ ಖುಷಿಪಟ್ಟಿದ್ರು, ಬಹಳ ಸಂತೋಷಪಟ್ಟಿದ್ರು ನನ್ನ ಬಗ್ಗೆ. ಅವರ ಮಗನಾಗಿ ನನ್ನನ್ನು ಎಷ್ಟು ಸಮಯ ಕಲ್ತಿದ್ರಿ ಅಲ್ಲಿ ಅವ್ರ ಜೊತೆ? ಒಂದು ಸಮಯ ಅಂತ ಹೇಳೋದಕ್ಕಿಂತಲೂ ಹಾಗೆ ತುಂಬ ಹೋಗ್ಲಿಕ್ಕೆ, ನಾನು ಹೇಳಿದೆಲ್ಲ ಹೋಗ್ಲಿಕ್ಕೆ ಕಷ್ಟ ಇತ್ತು ಅಂತ. ತುಂಬ ಸಲ ಹೋಗಿದ್ದೇನೆ. ವರ್ಷದಲ್ಲಿ ಒಂದು ತಿಂಗಳಾದರೂ ಕ್ಲಾಸ್ ತಗೊಳ್ತಾ ಇದ್ದೆ ನಾನು. 1 ತಿಂಗಳಂದರೆ ಬಿಟ್ಟು. ಈಗ ನಿಮಗೆ ಅದರದ್ದು ವ್ಯಾಲ್ಯೂ ಹೇಗೆ ಗೊತ್ತಾಗ? ಅಯ್ಯೋ ದೇವರೇ, ತುಂಬ ಗೊತ್ತಾಗುತ್ತೆ ನನಗೆ. ಅದೇ ನನ್ನನ್ನು ಉಳಿಸುವುದಲ್ವ ಈ ಸಾಹಿತ್ಯಗಳು. ಶ್ರೀಕಾಂತ್ ಭಾಗವತಿಗೆ ಮಾಡುವವರು ತುಂಬ ಜನ ಇರ್ತಾರೆ. ನಾನು ನಮ್ಮನ್ನು ಹೊಗಳಿಕೊಳ್ಳೋದು ಅಂತ ಹೇಳಿಲ್ಲ. ಪದ್ಯ ಹೇಳೋರು ತುಂಬ ಜನ ಇರ್ತಾರೆ. ಚಂದ ಕೇಳಲಿಕ್ಕೂ ಕೇಳುತ್ತೆ.
ಬಟ್ ಅದರ ಒಳಗೆ ತುಂಬ ಬೇರೆ ಬೇರೆ ವಿಭಾಗ ಇದೆ. ಅದು ಎಷ್ಟು ಜನರಿಗೆ ಗೊತ್ತುಂಟು ಅಂತ ಹೇಳಿ ಗೊತ್ತಿಲ್ಲ. ಪ್ರೇಕ್ಷಕರಿಗೆ ಅದು ಬೇಕಾ ಅಂತ ಕೇಳಿದರೆ ಬೇಕಾದವರಿಗೆ ಬೇಕು, ಬೇಡದವರಿಗೆ ಬೇಡ. ಬಟ್ ಭಾಗವತನಾದವನಿಗೆ ಅದು ಬೇಕು. ಭಾಗವತನಾದವನಿಗೆ ಬೇಕು. ಅವನಿಗೆ ಯಕ್ಷಗಾನ ಕಲೆಯಲ್ಲಿ ಭಾಗವತನಾಗ್ತಾನ ಅವನಿಗೆ ಬೇಕು. ಸಾಹಿತ್ಯ ಪ್ರಜ್ಞೆ ಬೇಕು, ಛಂದಸ್ಸಿನ ಪ್ರಜ್ಞೆ ಬೇಕು, ಯಾವ ಪದ್ಯ ಹೇಗೆ ಹೇಳುವ ಪ್ರಜ್ಞೆ ಬೇಕು, ಯಾವ ವೇಷಕ್ಕೆ ಹೇಗೆ ಪದ್ಯ ಕೊಡಬೇಕು ಬೇಕು. ಇಂಥದ್ದು ತುಂಬ ಹೇಳಲಿಕ್ಕೆ ಹೇಳಿದ್ರೆ ತುಂಬ ಇದೆ. ಅದು ಏನೇನಾಗುತ್ತೆ, ಯಾಕಂತ ಹೇಳಿದ್ರೆ ಇವರೊಬ್ಬರೇನೆ ಕಲಿತವರು ಇರುವುದು ಅಂತೇಳಿ ಅದೆಲ್ಲ ಬರ್ತದೆ. ಅದಕ್ಕಾಗಿ ನಾವು ಯಾರ ಬಗ್ಗೆ ಕಮೆಂಟ್ ಮಾಡಲಿಕ್ಕಿಲ್ಲ. ನಾವು ನಮ್ಮದನ್ನು ಮಾಡಿ. ಸತೀಶಣ್ಣ ಸುಮ್ಮನೆ ಯಕ್ಷಧ್ರುವ ಅಂತ ಆಗಲಿಲ್ಲ, ಬಟ್ ಇದರಿಂದ ಇಷ್ಟು ಕಷ್ಟ ಇತ್ತು ಅಂತ ಕಲ್ತಿದ್ದಾರೆ. ಎಲ್ಲರೂ ಹೌದು ಶ್ರೀಕಾಂತ್, ಎಲ್ಲರೂ ಒಪ್ಪಬೇಕಂತ. ಕೇವಲ ಯೂಟ್ಯೂಬ್ ಭಾಗವತಿಗೆ ಮಾಡಿ ಅದರಲ್ಲಿ 10 ಜನ ನಮ್ಮವರನ್ನು ಕಮೆಂಟ್ ಹಾಕಿಸಿದ್ರೆ ಸಾಕಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಎದುರು ಕೂತೊಂದು 10 ಜನ ಕ್ಲಾಪ್ ಮಾಡಿದರೆ ಸಾಕಾಗಲ್ಲ. ವಿದ್ವಾಂಸರುಗಳು ಒಪ್ಪಬೇಕು, ಅದು ಗೊತ್ತಿದ್ದವರು ಒಪ್ಪಬೇಕು. ನನಗೆ ಅದು ಸಮಾಧಾನ. ಬಲಿಪ ಭಾಗವತರು ನನ್ನನ್ನು ಶಿಷ್ಯ ಅಂತ ಒಪ್ಪಿಕೊಂಡ್ರು. ನನ್ನ ಭಾಗವತಿಗೆ ಒಳ್ಳೇದಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಶಿಷ್ಯ ಪಟ್ಲ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಮಾಂಬಾಡಿ ಭಾಗವತರು ಈಗ ನಿಮ್ಮ ತಾನೇ ಹೇಳಿದರು, ಕುರುಗಿ ವೆಂಕಟೇಶ ಉಪಾಧ್ಯಾಯರು, ಅವರ ವಿಡಿಯೋ ದಾಖಲೆ ಇದೆ. ಕಟೀಲ್ನಲ್ಲಿ ಕಮ್ಮಟ ಮಾಡಿ ನನ್ನ ಭಾಗವತಿಗೆಯನ್ನು ಅವರ ತಾಳ ಮೊದಲಿಗೆ ಸತೀಶನನ್ನು ಕರೀರಿ ಅಂತೇಳಿ ಹೇಳ್ತಾ ಇದ್ರು. ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಭಾಗವತಿಗೆ ಕಮ್ಮಟ ಉಡುಪಿಯಲ್ಲಿ ಭಾಗವತಿಗೆ ಕಮ್ಮಟ ಆದಂಥ ಸಂದರ್ಭದಲ್ಲಿ ಶ್ರೀಮಂತೂರು ನಾರಾಯಣ ಮಾಸ್ಟರು, ಬಲಿಪ ನಾರಾಯಣ ಭಾಗವತರು, ಎಲ್ಲ ಘಟಾನುಘಟಿ ಯಕ್ಷಗಾನದ ಹೊಸ್ತೋಟು ಮಂಜುನಾಥ ಭಾಗವತರಿಂದ ತೆಂಕು ಬಡಗಿನ ಯಾರೆಲ್ಲ ಘಟಾನುಘಟಿ ಹಿಮ್ಮೇಳದ ಕಲಾವಿದರಿದ್ದಾರೆ ಎಲ್ಲರೂ ಇದ್ದು ಅಲ್ಲಿ ಭಾಗವತಿಗೆ ಕಮ್ಮಟ ಆಯಿತು. ಅಲ್ಲಿ ಶ್ರೀಮಂತೂರು ನಾರಾಯಣ ಮಾಸ್ಟರು ರಚಿಸಿದಂಥ ದಶಜಂಪೆ ಒಂದು ಪದ್ಯವನ್ನು ನನ್ನಲ್ಲಿ ಹಾಡಲಿಕ್ಕೆ ಹೇಳಿದರು. ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಡಾಕ್ಟರ್ ಆರ್ ಶತಾವಧಾನಿ ಗಣೇಶ್, ಅದು ಈಗಲೂ ವಿಡಿಯೋ ದಾಖಲೆ ಇದೆ, ಅವರು ಹೇಳಿದರು ನನಗೆ ಆ ಹುಡುಗ, ನಾನು ಸಣ್ಣ ಕಲಿಯುವವು, ಅವರಿಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ನಾನು ಭಾಗವತಿಗೆಯಲ್ಲೇ ಅವರು ಕಂಡಿಡಿದ್ರು. ಪಟ್ಲ ಯಾರು ಅಂತ ಗೊತ್ತಿಲ್ಲ. ನಾನು 2003 2004 5 ಒಳಗೆ ಅಂತ ಆ ಟೈಮ್ ಇದು. ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿ ಹೇಳಿದರು. ಆ ಒಂದು ಬಾಲಕ ದುರ್ಗಾ ರಾಗದಲ್ಲಿ, ನನಗೆ ದುರ್ಗಾ ರಾಗ ಅಂತಲೇ ಗೊತ್ತಿಲ್ಲ. ಅದು ನಾವೆಲ್ಲ ಶುದ್ಧ ಸೇವೆ ಅಂತ ಹೇಳ್ತಾ ಇದ್ದದ್ದು. ಶತಾವಧಾನಿ ಅದನ್ನು ದುರ್ಗಾ ರಾಗ ಅಂತ ಹೇಳಿದ್ರು. ದುರ್ಗಾ ರಾಗ ಅಂತ ಹೇಳಿದ್ರೆ ಹಿಂದೂಸ್ತಾನಲ್ಲಿ ದುರ್ಗ, ಅದೆಲ್ಲ ನಮ್ಗೆ ಗೊತ್ತದ್ದೇ ಆಮೇಲೆ. ನಾವು ಶುದ್ಧ ಸಾವಿರ ಅದು ಕರ್ನಾಟಕ ಏನಾಗುವ ಶುದ್ಧ ಸಾವಿರ ಆಗೋದು. ದುರ್ಗಾ ರಾಗದಲ್ಲಿ ಆ ಪದ್ಯ ಹೇಳುವಾಗ ನಾನು ಒಮ್ಮೆ ಹೀಗೆ ನೋಡಿದೆ, ದುರ್ಗಾ ರಾಗ ಹಾಡಿದ್ದಲ್ಲ ಅಂತ ನಾನು ಮತ್ತೆ ಗೊತ್ತಾಯ್ತು ಅದಕ್ಕೆ ಹಿಂದೂಸ್ತಾನಲ್ಲಿ ಹೆಸರು ದುರ್ಗಾ ಅಂತ. ಬಹಳ ಚೆಂದಾಗಿ ಹಾಡಿದ, ಒಳ್ಳೆ ಭವಿಷ್ಯ ಇದ್ದ, ಸಾಹಿತ್ಯ ಪೂರ್ಣವಾಗಿ ಛಂದೋಬದ್ಧವಾಗಿ ಹಾಡಿದ ಹುಡುಗ ಅಂತ. ಇಂಥವರು ಒಪ್ಪಿದ್ದು ನಮಗೆ ಸರ್ಟಿಫಿಕೇಟ್ ಕೊಟ್ಟರು, ಯಾರ್ಯಾರೋ ಕೊಡಬೇಕಾಗಿಲ್ಲ ನಮಗೆ. ಅದು ಆತ್ಮತೃಪ್ತಿ. ನಾವು ಅದನ್ನು ಎಲ್ಲೂ ಹೇಳ್ಕೊಂಡು ಹೋಗಲ್ಲ. ನಮಗೆ ಅದಕ್ಕಿಂತ ದೊಡ್ಡದು ಏನು ಬೇಕು ಹೇಳಿ. ಇನ್ನೊಬ್ಬರ ಬಗ್ಗೆ ಈಗ ಅವರು ಗೊಳಕಡೆ ಗಣೇಶ್, ಹೌದು, ತುಂಬ ಕಷ್ಟಪಟ್ಟವರು ಪಾಪ. ತುಂಬ ಜೀವನದ ಅನೇಕ ಕಷ್ಟಗಳನ್ನು ಪಟ್ಟವರು. ಶ್ರೀಮಂತೂರು ನಾರಾಯಣ ಮಾಸ್ಟರ್ ಪಟ್ಟ ಶಿಷ್ಯವರು. ಯಾವ ರೀತಿ ಅವರ ಬಗ್ಗೆ ಹೇಳಿ ಅಂದರೆ, ಶ್ರೀಮಂತೂರು ನಾರಾಯಣ ಮಾಸ್ಟರು ಅವರು ಹುಷಾರಿಲ್ಲದೆ ಆದ ನಂತರ ಅವರಿಗೆ ಹೇಳಿಕೊಡ್ಲಿಕ್ಕೆ ಆಗ್ತಾನೇ ಇಲ್ಲ ಎನ್ನುವ ಅಷ್ಟರ ಮಟ್ಟಿಗೆ ಆಗುವಾಗ, ಮತ್ತು ಅವರ ಪಾಠಗಳನ್ನು ಜೀರ್ಣ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಇದು ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿ ನಾನು ಯೋಚನೆ ಮಾಡುವಾಗ ಸ್ವಲ್ಪ ಇವರಲ್ಲಿ ಕಲಿಯುವ, ನಾನು ಇವರಲ್ಲಿ ಸ್ವಲ್ಪ ತಿಳ್ಕೊಂಡು ನನಗೆ ಎಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ, ಕಲಿಬೇಕಂತ ಆಸೆ ಇದೆ, ನನಗೆ ಅರ್ಥ ಆಗಲ್ಲ ಪಾಠಗಳು ಕೇಳುವಾಗ, ನೀ ಇಲ್ಲಿ ಬಾ, ನಾನು ಸ್ವಲ್ಪ ಬೇಸಿಕ್ ಹೇಳಿಕೊಡ್ತೇನೆ ಅಂತೇಳಿ ನನ್ನನ್ನು ಕರೆಸಿ ಹೇಳಿಕೊಟ್ರು. ತುಂಬ ಚೆನ್ನಾಗಿ ಹೇಳಿಕೊಟ್ಟಾಗ ಅದನ್ನೆಲ್ಲ ಬಿಡಿಸಿ ಹೇಳಿದರು. ಅವರು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ, ಯಾವುದನ್ನು ಹೇಳ್ತಾ ಇದ್ದಾರೆ, ಅದರ ಮೂಲ ಪಾಠಗಳೆಲ್ಲ ಏನು ಅಂತೆಲ್ಲ ಹೇಳಿಕೊಟ್ಟ ಪುಣ್ಯಾತ್ಮವರು. ಮುಂದುವರೆದು ಬಂದಂತಹ ಸತೀಶ, ನಿನ್ನ ಬೆಳವಣಿಗೆಯನ್ನು ನೋಡಿ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಮನೆಗೂ ಮತ್ತು ನಿಮ್ಮ ಮನೆಗೂ
ನಿನ್ನ ಹಿರಿಯರ ಕಾಲದಿಂದಲೇ ಒಡನಾಟ ಇದ್ದಂಥ ಮನೆ. ನೀನು ನಿನ್ನ ತಂದೆಯರನ್ನು ಕರ್ಕೊಂಡು ನಮ್ಮಲ್ಲಿ ಕುಡಿಯೋಕ್ಕೆ ಬರುವಾಗ ಬಂದು ಹೀಗೆ ಮೇಳಗಲ್ಲ ತಂದು ಬೋಡು ಅಂತೇಳಿ ನಿನ್ನ ತಂದೆಯವರು ಹೇಳಿದರು. ನೀನು ಏನು ಬರ್ಪಣ್ಣರೆ ಈ ರೊಟ್ಟಿಗೆ, ಆ ಶಬ್ದ ನಿನಗೆ ಅರ್ಥ ಆಗಿತ್ತು. ಬರ್ಪಣ್ಣರೆ ಈ ರೊಟ್ಟಿಗೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ತುಂಬ ಉಂಟು. ನೀನು ಅದನ್ನು ಪಾಲಿಸಿದಿ, ನನಗೆ ಸಂತೋಷ. ನೀನು ನನ್ನೊಟ್ಟಿಗೆ ಬಂದು 3.5-4 ತಿಂಗಳೇನೋ 3ನೇ ಸೆಟ್ಟಲ್ಲಿದ್ದಿ. ಸರಿ ನೆನಪು ಬರೋದಿಲ್ಲ ನನಗೆ. ನಾನು ಆಗಲೇ ಹೇಳಿದ್ದೆ, ನೀನು ನಿದ್ರೆ ಮಾಡಲಿಕ್ಕಿಲ್ಲ, ಬೆಳಿಗ್ಗೆವರೆಗೆ ಕೂತ್ಕೊಳ್ಬೇಕು, ಸಕತಾಳ ಬಾರಿಸ್ಬೇಕು, ಇಲ್ಲದ್ರೆ ನನ್ನ ಹಿಂದೆ ಕೂತ್ಕ ಅಂತೇಳಿ. ಒಂದು ದಿವಸ ನೀನು ಎಲ್ಲಿ ಹೋದಿ ಅಂತ ನೋಡುವಾಗ ನೀನು ಬೆಂಚಲ್ಲಿ ಹಿಂದೆ ವೇಷಧಾರಿಗಳಿಗೆಲ್ಲ ಕೂತ್ಕೊಳ್ಳಿಕ್ಕೆ ಇಡುವಂಥ ಬೆಂಚಿನ ಮೇಲೆ ತಲೆಗೆ ಒಂದು ಬಟ್ಟೆ ಹಾಕಿ ಸುಮ್ಮನೆ ಕೂತಿದ್ದೆ. ಅಲ್ಲೇ ನಿದ್ರೆ ಬರ್ತಾ ಉಂಟು ನಿನಗೆ. ನಾನು ಎದ್ದು ಬಂದೆ, ದಾನೆ ಸತೀಶ ನಿದ್ರೆ ಹೇಳ್ಕೊಂಡು. ಆಗಲೇ ಗೊತ್ತಾದ್ದು ನಿನ್ನ ಅಮ್ಮನಿಗೆ ಹುಷಾರಿರಲಿಲ್ಲ, ನೀನು ಡೈಲಿ ಹಗಲು ಅವರನ್ನು ಆಸ್ಪತ್ರೆಗೆ ಮತ್ತೊಂದು ಔಷಧಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ. ಆ ಮೊದಲು ನೀನು ನನಗೆ ಹೇಳಲೇ ಇಲ್ಲ. ನೀನು ಮುಂಚೆ ಹೇಳ್ತಿದ್ದರೆ ನಾನು ನಿನಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ದೆ. ಸಾರಿ, ವೆರಿ ಸಾರಿ ಅಂತ ಹೇಳಿದೆ ನಾನು. ಇಲ್ಲ, ನೀನೊಂದು ಕೆಲಸ ಮಾಡು, ಇನ್ನು ದೇಹ ಮಹಾತ್ಮೆ, ಕಟಿಲು ಕ್ಷೇತ್ರಾತ್ಮೆ, ಲಲಿತಾಪೋಖ್ಯಾನದಂಥ ಪ್ರಸಂಗಗಳು ಬಂದರೆ, ಅಥವಾ ನೀನು ನೋಡಿದ್ದಂತು ನಮ್ಮ 3ನೇ ಸೆಟ್ಟಲ್ಲಿ ನಾವು ಆಡುವಂಥ ಪ್ರಸಂಗಗಳಲ್ಲಿ ರಿಪೀಟ್ ಆದ ಪ್ರಸಂಗ ಉಂಟಂತ ನೀವು ಧಾರಾಳ ಮಲಗುತ್ತೇನೆ ಅಂತ ನನ್ನ ಹತ್ರ ಹೇಳಬೇಕು ಅಂತಲೇ ಇಲ್ಲ. ಮಲಗು, ನಿದ್ದೆ ಮಾಡು. ತಾಯಿಯ ಕೆಲಸ ಅಂದರೆ ಅದು ಒಂದು ಈ ಕಲಾಸೇವೆ. ತಾಯಿಯ ಋಣವನ್ನು ನಮಗೆ ತೀರಿಸಲಿಕ್ಕೆ ಆಗೋದಿಲ್ಲ. ಅವರಿಗೆ ಹುಷಾರಿರಲಿಲ್ಲ ಅಂತ ನೀನು ಹೇಳಿದ ನಂತರ ಗೊತ್ತದ್ದು. ಇಲ್ಲದ ಮುಂಚೆ ನಿನಗೆ ನಾನು ಆ ರಿಯಾಯಿತಿ ತೋರಿಸ್ತಿದ್ದೆ. ನಾನು ಮತ್ತೆ ಬೆಳಿಗ್ಗೆವರೆಗೆ ಚಕ್ರತಾಳ ಬಡಿತಬೇಕು ಅಂತ ಹೇಳ್ತಾ ಇದ್ದದ್ದು. ಯಾಕಂದರೆ ಯಕ್ಷಗಾನಕ್ಕೆ ಬರೆದಿಟ್ಟಂಥ ಯಾವುದೇ ಪುಸ್ತಕಗಳಿಲ್ಲ. ರಂಗದಲ್ಲಿ ಹೇಗೆ ಹೋಗಬೇಕು ಅಂತೇಳಿ ಉಂಟಲ್ಲ, ಅದು ನಿರ್ದೇಶನ ಮಾಡುವ ಭಾಗವತನೇ. ಒಬ್ಬೊಬ್ಬರು ಒಂದೊಂದು ಕ್ರಮ ಆಡಿಸ್ತಾರೆ. ಯಾವುದೇ ನಾನು ಆಡಿಸುವಂಥ ಕ್ರಮ ಹೀಗೆ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ಬೋದಲ್ಲದೆ, ಹೀಗೆ ಆಡಿಸಬೇಕು ಅಂತ ಹೇಳುವಂಥ ಹಕ್ಕು ನಮಗೆ ಇಲ್ಲ. ಅದು ನಾನು ಹೇಗೆ ಆಡಿಸ್ತೇನೆ ಅದನ್ನು ನೋಡು ನೀನು. ಹೊಸ ಪ್ರಸಂಗಗಳನ್ನು ಅದು ಹೇಳೋದಕ್ಕೆ ಬೇಕಾಗಿ ಮಾತ್ರ ನಾನು ಚಕ್ರತಾಳ ಬೆಳಿಗ್ಗೆವರೆಗೆ ಅಂತ ಹೇಳ್ತಿದ್ದೆ. ಮೊದಲು ಫಸ್ಟಿಗೆ ಒಂದು ಹಳೆಯ ವಿಡಿಯೋ. ಹೌದೌದು, ನಾನು ಮೇಳಕ್ಕೆ ಅದು ಎಲ್ಲಿ ಸಿಕ್ಕಿತು ಅಂತಲೇ ಗೊತ್ತಿಲ್ಲ ನನಗೆ. ನಿಮಗೆ ಭಾಳ ಖುಷಿ ಆಯ್ತು. ನಾನು ಮೇಳಕ್ಕೆ ಸೇರಿದ ಟೈಮ್ ಅದು 99 ನವಂಬರ ಅಥವಾ ಡಿಸೆಂಬರ್, ಸೇವೆ ಯಾವಾಗ ಆಗಿದೆ ಗೊತ್ತಿಲ್ಲ. ಆ ಟೈಮಿನ ವಿಡಿಯೋ ಅದು. ನೀವು ಫಸ್ಟ್ ಪದ್ಯ ಹಾಡಿದ್ದು ನಾನು ನೋಡಿದ್ದೇನೆ ಆ ವಿಡಿಯೋದಲ್ಲಿ. ಅದರ ಮೇಲೆ ಭಾಗವತರ ಹಿಂದೆ ನಿಂತು ಬೆಳಿಗ್ಗೆವರೆಗೆ ನಿಂತದ್ದು ಆ ವಿಡಿಯೋದಲ್ಲಿ ದಾಖಲೀಕರಣ ಇದೆ ಇದ್ರ ಬಗ್ಗೆ. ಹೌದು, ಅಂದರೆ ಅವರು ಗುರುಗಳೇ ಹೇಳಿದಾರಲ್ಲ, ಕುರಿ ಶಾಸ್ತ್ರಿಗಳು. ಹೌದು, ಅವರು ನನ್ನ ತಂದೆ ವಿಠಲ ಶೆಟ್ಟರಲ್ಲಿ ಹೀಗೆ ಅಂದರೆ ಮೊದಲಿನ ಕೊರಗ ಶೆಟ್ಟರು, ಈಗಿನ ಕೊರಗ ಶೆಟ್ಟರಲ್ಲ, ಮೊದಲಿನ ವಿಠಲ ಶೆಟ್ಟರ ತಂದೆ. ಕೊರಗ ಶೆಟ್ಟರ ಮೇಳದಲ್ಲಿ ತಂದೆ ತಿರುಗಾಟ ಮಾಡಿದವರು. ತಂದೆ ಆ ಮೇಳದಲ್ಲಿದ್ದರು, ಅವರು ಒಡನಾಡಿಯಾಗಿದ್ದರು. ಹಾಗೆ ಕಲ್ಲಡಿ ವಿಠಲ ಶೆಟ್ಟರ ಕೂಡ ತುಂಬ ಒಡನಾಟಿಯಾಗಿದ್ದರು. ವಿಠಲ ಶೆಟ್ಟರಲ್ಲಿ ಮಾತಾಡುವಾಗ ಮೇಳ ಮಸ್ತು ಜನ ಉಂಡು, ಏರಿನ ಅಂದರೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ, ವಿಠಲ ಶೆಟ್ಟರಿಗೆ ಗೊತ್ತಿರಲಿಲ್ಲ. ಆಡೋದು ಶಾಸ್ತ್ರ ಇಲ್ಲ ವಿನಿ ಪನ್ಪ್ಯಾನ್ ಅಂತೇಳಿ ಹೇಳಿದರು. ಆವಾಗ ನಾನು ಕುರಿಯಕ್ಕೆ ನಮಗೆ ತುಂಬ ನಮ್ಮ ಮನೆ ಹತ್ತಿರ ಅಂತ ಹೇಳಿದ್ರು ಒಂದು 2 ಕಿಲೋಮೀಟ್ರ್ ಇದೆ. ನಾವು ಹೋಗ್ತಿರುವಾಗ ತಂದೆಯು ಹೇಳಿದರು. ಮತ್ತು ಶಾಸ್ತ್ರಿಗಳಲ್ಲಿ ಬರಡೆ ಶಾಸ್ತ್ರಿಗಳನ್ನು ನೋಡುವಾಗ ಹೆದರಿಕೆ ಆವಾಗ ನಮಗೆಲ್ಲ. ಅಂದರೆ ಆದರೂ ಬರಡಿ ಎನ್ನೊಟ್ಟಿಗೆ ಬರಡಿ ಆ ಪನ್ಪೆ ಆ ಎನ್ನೊಟ್ಟಿಗೆ ನಿಪ್ಪಡಿ. ಶಾಸ್ತ್ರಿಗಳಿಗೆ ಆ ರೆಸ್ಪೆಕ್ಟ್ ಇತ್ತು ಆ ಟೈಮಲ್ಲಿ. ವಿಠಲ ಶೆಟ್ಟರ ಕಮಾಂಡಿಂಗ್ ಪವರ್ ಇತ್ತು ಕುರಿಯ ಶಾಸ್ತ್ರಿಗಳಿಗೆ ಕೂಡ. ಹಾಗೆ ನನ್ನನ್ನು ಮೇಳಕ್ಕೆ ಸೇರಿಸ್ಕೊಂಡು ಹೋದರು. 3ನೇ ಮೇಳದಲ್ಲಿ, ಶಾಸ್ತ್ರಿಗಳ ಮೇಳದಲ್ಲಿ ನನ್ನನ್ನು ಸಂಗೀತಕ್ಕೆ ಹಾಕಿದ್ರು. ಆವಾಗ ಇದು ನಾನು ಪದ್ಯ ಹೇಳ್ತಾ ಇದ್ದ ಹೊತ್ತು ಬೀಸಿರೋಡೆಲ್ಲ ಯಕ್ಷಗಾನ ಇರ್ಬೋದು. ಆ ಸಮಯದಲ್ಲಿ ಶಾಸ್ತ್ರಿಗಳು ಬಿಡ್ತಾ ಇರಲಿಲ್ಲ ಕೂಡ. ನಾವು ನೋಡಲೇಬೇಕು, ಹಾಗೆ ನೋಡಿದರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ. ಅದು ಈಗ ಅದರಷ್ಟೇ. ಬೇರೆ ಪುರಾಣ ಪ್ರಸಂಗಗಳನ್ನೆಲ್ಲ ಅದು ಪುಸ್ತಕದಲ್ಲಿದ್ದದನ್ನು ಕಲಿಯುವುದಲ್ಲ. ಆ ರಂಗ ನಡೆಗಳಾಗಲಿ, ಬೇರೆ ಯಾವುದೇ ವಿಚಾರಗಳಾಗಲಿ, ಅನೇಕ ರಂಗದ ವಿಚಾರಗಳಿದೆ. ಅದನ್ನು ಯಾರು ಎಷ್ಟೇ ಹೇಳಿಕೊಡಲಿ, ಎಷ್ಟೇ ರಂಗವನ್ನು ನೋಡಿಯೇ ಕಲಿಬೇಕು. ಪ್ರಾಕ್ಟಿಕಲ್ ಅದು ದಾರಿಯೇ ಬೇರೆ ಯಕ್ಷಗಾನದ. ಅದು ಹಾಗೆ ಕಲಿತ ಕಾರಣ ನಾವಿಷ್ಟು ಗಟ್ಟಿಯಾಗಿ ಇದ್ದೇವೆ. ಶಾಸ್ತ್ರಿಗಳು ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. 4 ತಿಂಗಳಲ್ಲ, 1.5 ತಿಂಗಳು. ನಾನು 1.5 ತಿಂಗಳು ಮ್ಯಾಕ್ಸಿಮಮ್ 2 ತಿಂಗಳು ಇದ್ದಷ್ಟೇ ಅವರ ಮೇಳದಲ್ಲಿ. ಅಂದರೆ ಪಾಪ ಅವರಿಗೂ ನೆನಪಿಲ್ಲ. ಅಂದರೆ ಮತ್ತೆ ಅವರಲ್ಲೇ ವಿಠಲ ಶೆಟ್ಟರು ರಿಕ್ವೆಸ್ಟ್ ಮಾಡಿ, ಬಲಿಪರಿಗೆ ಹುಷಾರಿಲ್ಲ, ಆ ಮೇಳಕ್ಕೆ ಯಾರಾದ್ರೊಂದು ನನ್ನ ಭಾಗವತಿಕೆಯನ್ನು ವಿಠಲ ಶೆಟ್ಟರು ಆನಂತರ ಬಹಳ ಪ್ರೀತಿಸಿದ್ರು. ನಾನು ಸೇರಿದ ಟೈಮಲ್ಲಿ ನಾನು ಸಂಗೀತ ಹೇಳುವಾಗ ಅವರು ಕೂಡ ನನ್ನ ಸಂಗೀತ ಕೇಳಲಿಕ್ಕೆ ಬರ್ತಾಯಿದ್ರು, ವಿಠಲ ಶೆಟ್ಟರು ಕೂಡ. ಆ ಬಾಲ್ಯದೊಂಜಿ ಮಾಬಲಣ್ಣ ಮಗನ ಸಂಗೀತ ಒಂಜಿ ಲಾಯಕುಂಡು. ನನ್ನ ಪದ್ಯ ಎಲ್ಲ ಪನ್ಪೋಡು ಅಂತೇಳಿ ಗಂಗೇಶ್ ಶೆಟ್ಟರಲ್ಲೆಲ್ಲ ಹೇಳಿ, ಶಾಸ್ತ್ರಿಗಳೆಲ್ಲ ಹೇಳಿ ಪದ್ಯ ಎಲ್ಲ ಆ ಟೈಮಲ್ಲಿ ಪ್ರಸಂಗದಲ್ಲಿ ಹೇಳಿಸ್ತಾ ಇದ್ರು ನನ್ನಲ್ಲಿ. ವರ್ಷಕ್ಕೆ ಪದ್ಯ ಪನ್ಪೇಯಿ ಹಾಗೆ ಅಂತ.
ಆಮೇಲೆ ಬಲಿಪ್ಪರು ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಭಾಗವತಿಕೆ ಜನ ಬೇಕಲ್ಲ, ಯಾರನ್ನದಲ್ಲಿ ಕಠಿಣ ಮೇಳದ ಅವಾಗ 4 ಮೇಳ ಇರೋದು. 4 ಮೇಳದಲ್ಲಿ ಆಯ್ಕೆ ಮಾಡುವಾಗ ಅವರಿಗೆ ಕಂಡದ್ದು ನಾನೇ ವಿಠಲ ಶೆಟ್ಟರಿಗೆ. ಅವಾಗ ಶಾಸ್ತ್ರಿಗಳಲ್ಲಿ ಹೇಳಿ ಅವು ಸತೀಶ ಮನ್ಪೆ ಅವು ಎನ್ನ ಒಂದು 2 ತಿಂಗಳು ಆಡಿ ಎನ್ನೊಟ್ಟಿಗೆ ಇಪ್ಪುಣ ಕಲ್ಪನೆ ಶಾಸ್ತ್ರಿಗಳು ಕೂಡ ಬಹಳ ಖುಷಿಪಟ್ಟು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಆನಂತರ ಅದರಲ್ಲಿ ಬಾಕಿ ಆದ ನಾನು. ನಮ್ಮ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿ ಪ್ರಾರಂಭಿಸಿದಂತಹ ಪಟ್ಲ ಸತೀಶ್ ಶೆಟ್ಟರು 25ನೇ ವರ್ಷದ ಒಂದು ತುಂಬಿ 25 ವರ್ಷ ತುಂಬಿ ಈಗ ಮುಂದುವರಿತಾ ಇದ್ದಾರೆ. ಭಾಳಷ್ಟು ಕಲೆಯನ್ನು ತಪಸ್ವಿನ ರೀತಿಯಲ್ಲಿ ಆರಾಧಿಸಿಕೊಂಡು ಬಂದು ಆ ಕಲಾಮಾತೆಯ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾದ ಕಟೀಲು ಶೆಟ್ಟರು ಕಾರಣಾಂತರದಿಂದ ಕಟೀಲು ಮೇಳದಿಂದ ತನ್ನದೇ ಆದ ಒಂದು ಸ್ವಂತ ಮೇಳವನ್ನು ಮಾಡುವಂತಹ ಒಂದು ದಾರಿಗೆ ದೇವರೇ ಅವರನ್ನು ಕರ್ಕೊಂಡು ಹೋದರು. ಬಹುಶಃ ಅವರಿಂದ ಏನೋ ವಿಶೇಷ ಕೆಲಸ ದೇವರಿಗೆ ಮಾಡಿಸ್ಬೇಕೆಂಬಂದ ಇಚ್ಛೆ ಇತ್ತು ಕಾಣ್ತದೆ. ದೇವತಾ ಅನುಗ್ರಹ ಆಗಿ ಆ ದೇವತಾ ಅವರ ಆ ಕಲಾಸೇವೆ, ಪ್ರೀತಿಯ ಕಲಾಸೇವೆ ಅದು ಕೇವಲ ಕಲೆಯ ಸೇವೆಗೆ ಮಾತ್ರ ಅಲ್ಲ, ಎಲ್ಲ ಕಲಾವಿದರ ಸೇವೆಗೂ ಒಂದು ವಿಶೇಷವಾದಂಥ ಅನುಗ್ರಹ ಆಗೋ ರೀತಿಯಲ್ಲಿ ಆ ಪಟ್ಲ ಸತೀಶ್ ಶೆಟ್ಟರು ಎಂಬುವರು ಅವರ ಹೆಸರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟುವಂತೆ ಆ ದೇವಿ ಅನುಗ್ರಹಿಸಿದರು. ಬಹುಶಃ ಅವರ ಕಲೆಯ ಮೇಲೆ ಅವರಿಗೆ ಎಷ್ಟು ಪ್ರೀತಿ ತಿಳಿದಾರು ಮಕ್ಕಳನ್ನು ಸಮೇತ ಆ ಕಲೆಯಲ್ಲಿ ಸೇವೆ ಮಾಡುವಂತಹ ಪ್ರೇರೇಪಣೆ ಕೊಟ್ಟು ಈಗ ಮಕ್ಕಳಿಂದ ಕಲೆಯ ಸೇವೆ ಮಾಡಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿಯಲ್ಲಿ ಕಲಾ ಸೇವೆ ಮಾಡ್ತಾರೆ. ಆ ಕಲಾ ಮಾತೆ ಅವರನ್ನು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಹೇಳಿ. ಪೂಜ್ಯ ಅಸ್ರಣ್ಣರು ನಮ್ಮನ್ನು ಮೊದಲಿಂದಲೇ ಬೆಳೆಸಿದಂತಹ ಪುಣ್ಯಾತ್ಮರುಗಳವರೆಲ್ಲ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನನಗೆ ಆಶೀರ್ವಾದ ಮಾಡುವಂಥ ಅಸ್ರಣ್ಣರು. ನಾನು ಸೇರಿದವಾಗಿನಿಂದಲೂ ನನಗೆ ದೇವಿಯ ಸನ್ನಿಧಿಯಲ್ಲಿ ಪ್ರಸಾದ ಕೊಟ್ಟು ಎಡ್ಡೆ ಅಲ ಮಗ ಅಂತ ಆಶೀರ್ವಾದ ಮಾಡಿದ ಪುಣ್ಯಾತ್ಮರು. ಅವರು ಹೇಳಿದ ಹಾಗೆ ಕೆಲವೆಲ್ಲ ವಿಚಾರಗಳನ್ನು ನಮಗೆ ಹಂಚ್ಕೊಳ್ಳಿಕ್ಕೆ ಮಾಧ್ಯಮದ ಮೂಲಕ ಆಗಲಿ ಪಬ್ಲಿಕಲ್ಲಾಗಲಿ ಆಗಲ್ಲ. ಕೆಲವುಗಳನ್ನೆಲ್ಲ ಒಂದು ಅದು ಅಪ್ರಿಯವಾದ ಸತ್ಯ ಆದರೂ ನನಗೆ 1-2 ವಿಷಯ ಹೇಳಲೇಬೇಕಾಗುತ್ತೆ. ಅವರ ಮಾತಲ್ಲೇ ಬಂತವರು ಹೇಳಲಿಕ್ಕೆ ಹೇಳ್ತಾರೆ, ಪಾಪ ಕಟೀಲು ಮೇಳವನ್ನು ಬಿಡಬೇಕಾದ ಪರಿಸ್ಥಿತಿ ಬಂತು ಅಂತ. ನಾನು ಏನು ಗೊತ್ತಾ, ಈ ಪ್ರಕರಣ ಪಬ್ಲಿಕ್ಗೆ 2017ರಿಂದ ಸ್ವಲ್ಪ ಬೆಳಕಿಗೆ ಬಂತು. ಆದರೂ ಕೂಡ 17ರಿಂದ ಬೆಳಕಿಗೆ ಬಂತು. 2019ಕ್ಕೆ ನಾನು ಮೇಳ ಬಿಡಬೇಕಾದ ಪರಿಸ್ಥಿತಿ ಬಂತು. ನಾನು ಬಿಡಬೇಕಾದಲ್ಲ, ಅವರು ತೆಗಿಬೇಕಾದ ಪರಿಸ್ಥಿತಿ ಬಂತು. ಅದಕ್ಕಿಂತ ಮೊದಲೇ ನಾನು ಕಟೀಲು ಮೇಳ ಬಿಡುದು ನನಗೆ ಸಾಕು. ನಾನು ತುಂಬ ನನ್ನ ಫೌಂಡೇಶನ್ನ ಬಂಧುಗಳಲ್ಲಾಗಲಿ ನನ್ನ ತುಂಬ ಆತ್ಮೀಯರಲ್ಲಿ ಕಣ್ಣೀರು ಹಾಕಿ ಹೇಳಿದ್ದೇನೆ. ಸುಮಾರು 2014ರಿಂದಲೇ ನಮ್ಮ ಕಲಾವಿದರುಗಳಲ್ಲೇ ಹೇಳಿದ್ದೇನೆ. ನಾನು ನಮ್ಮ ಮನೆಯಲ್ಲಿ ಇಲ್ಲೇ ಮೇಲೆ ಸ್ಲ್ಯಾಪಲ್ಲಿ ನಮ್ಮ ಕಲಾವಿದರುಗಳ ಮೀಟಿಂಗನ್ನು ಪ್ರತಿ ವರ್ಷ ಮಾಡ್ತಿದ್ದೆ, ಅವರಿಗೆ ಊಟ ಎಲ್ಲ ಕೊಟ್ಟು. ಆವಾಗಲೂ ನನಗೆ ಆಗ್ತಾಯಿಲ್ಲ ಅದನ್ನೆಲ್ಲ ನೋಡಲಿಕ್ಕೆ, ಈ ಕಷ್ಟಗಳನ್ನು. ಮತ್ತು ತುಂಬ ಹಿಂಸೆ ಆಗ್ತಾಯಿತ್ತು ಬೇರೆ ಬೇರೆ ರೀತಿಯಲ್ಲಿ. ಅದು ಯಾವುದು ಅಂತ ಬೇಡ, ಅದನ್ನು ಹೇಳಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಾನು ತುಂಬ ಹಿಂಸೆ ಅನುಭವಿಸ್ತಾ ಇದ್ದೆ ಆ ಟೈಮಲ್ಲಿ ಕೂಡ. ಆವಾಗ ಕೆಲವೆಲ್ಲ ಮಾತುಗಳು, ಚುಚ್ಚು ಮಾತುಗಳು, ಆಪಜಿನ ಬಿಡ್ದು ಪಾಡಿಯೈ ಮುಂತುನದ ಕೈ ಆಗ ಆಪಣ ಉಂತಾಡು ಜನ ಪಾಡು ಬಿಡ್ದು ಅಂತೇಳಿ ಹೇಳ್ದ ಯಜಮಾನರುಗಳ ಅಂತ. ಆದರೆ ಇವರೆಲ್ಲ ಬಾಕಿ ನನ್ನ ಒಟ್ಟಿಗೆ ಒಂದಿಗಿದ್ದವರು ಇರು ಕಾರಣ ಕಟೀಲ್ ದಪ್ಪೆನ ಸೇವೆನ ಬಿಡ್ರೆ ಅಲ್ಲಿ ಕಾರಣ ಕಟೀಲ್ ದಪ್ಪೆನೊಂಜಿ ಸೇವೆನ ಇರಾದ ಬಿಡ್ರೆ ಬಲ್ಲಿ ಅಂತ ಬಲವಾಗಿ ನಾನು ಅಲ್ಲ ಕಟೀಲ್ ದಪ್ಪೆನ ಸೇವೆನ ಬಿಡ್ಪುಜಿ ಎಂಕ ಆವಂದಿಜ್ಜಿ ಎಂಗಿಂದೇನು ಪಾಯರ ಆವಂದಿಜ್ಜಿ ಇಂದೇನು ತುಯ್ಯರ ಆವಂದಿಜ್ಜಿ ನಡೆದು ಎಂಕ ಇಂಚಿಂಜಿನ ಹಿಂಸೆ ಆಗೋದು ಇಂಚಿಂಜಿನ ನನಗೆ ಉದ್ದೇಶಪೂರ್ವಕವಾಗಿ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಕೊನೆಗೆ ಇದು ಇಂಥ ಪ್ರಕರಣ ಬಂತಲ್ಲ, ಆದರೂ ಎಲ್ಲೂ ವಿಚಲಿತನಾಗಿಲ್ಲ. ಆ ಪ್ರಕರಣ ಅದನ್ನು ಮುಟ್ಲಿಕ್ಕೆ ಹೋಗಲ್ಲ ನಾನೀಗ. ಎಲ್ಲ ಆಯಿತು. ಅವರು ಹೇಳಿದ ಹಾಗೆ ಏನು ಗೊತ್ತಾ, ಅವರು ಎಷ್ಟು ದೂಡಿದ್ರೂ ನಾನು ಹೋಗ್ತಾ ಇರಲಿಲ್ಲ. ಅವರು ಎಷ್ಟು ನನ್ನನ್ನು ದೂಡಿದ್ರೂ ನಾನು ಹೋಗ್ತಾ ಇರಲಿಲ್ಲ. ತುಂಬ ಪ್ರಯತ್ನ ಆಗಿದೆ. ಹೊರಗಿಂದಲಾಗಿದೆ, ಒಳಗಿಂದಲಾಗಲಿ ತುಂಬ ಆಗಿದೆ ಪ್ರಯತ್ನ. ಇದು ಸತ್ಯವೇ, ಇದರಲ್ಲಿ 2 ಮಾತೇ ಇಲ್ಲ. ಬಟ್ ನಾನು ಹೋಗ್ತಾ ಇರಲಿಲ್ಲ. ಬಟ್ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಆ ತಾಯಿಯೇ ಅವರನ್ನು ಪ್ರೇರೇಪಿಸಿದ್ರು ಅಂತ. ನಾನು ಅವರನ್ನು ದೂರದಲ್ಲ, ಆ ತಾಯಿಗೆ ನನ್ನಿಂದ ಏನಾದರೂ ಒಂದು ಆಗಬೇಕಿದೆ. ಅದಕ್ಕೆ ಆ ಸಿಚುವೇಶನಲ್ಲಿ ಕ್ರಿಯೇಟ್ ಆಗಬೇಕಿತ್ತು, ಬೇರೆ ದಾರಿ ಇಲ್ಲ. ಅವರು ಕೊರಳಿಗೆ ಕೈ ಹಾಕಿ ದೂಡಿದ್ರೂ ನಾನು ಹೋಗ್ತಾ ಇರಲಿಲ್ಲ. ನನಗೆ ಇಜ್ಜಿ ಅಂಕ ಅವಂದಿಜ್ಜಿ ಪಾರೆ ಕಟೀಲ್ ದಪ್ಪೆನ ಸೇವೆನ ಬಿಡ್ರೆ ಅಂಕ ಅವಂದಿಜ್ಜಿ. ಆ ಸನ್ನಿವೇಶ ಅಲ್ಲದ್ರೆ ಏನಾದರೂ ಬೇರೆ ಏನಾದರೂ ಒಂದು ಆಗ್ತಿತ್ತು ಅಷ್ಟೇ.
ಹಾಗಾಗಿ ಅವರಿಗೂ ದೈವಿ ಪ್ರೇರಣೆ ಏನೋ ಗೊತ್ತಿಲ್ಲ ನನಗೆ, ಅವರಿಗೂ ಹಾಗಿರ್ಲಿಕ್ಕೂ ಸಾಕು. ಅಂದರೆ ಇಲ್ಲದೇ ಇದ್ದರೆ ಇಂಥದ್ದೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಅವರು ಕೂಡ ಈಗ ಅವರು ತುಂಬ ತಿಳಿದವರು ಬಾಕಿದ್ದವರು, ನಾನು ಹೇಳಿದ್ದು ಈಗ ನನಗೆ ಹಾಗೆ ಮಾಡಿದವರು, ಈ ಪುಣ್ಯಾತ್ಮರನ್ನು ಹೇಳಿದ್ದಲ್ಲ ನಾನು, ಅವರು ತುಂಬ ತಿಳಿದವರು, ತುಂಬ ವರ್ಷಗಳಿಂದ ಅವರಿಗೂ ಒಡನಾಟಗಳಿದೆ. ಅವರಿಗೂ ಅಂಥ ಮಬ್ಬು ಕವಿ ಬೇಕಿದ್ದರೆ, ಅಂಥ ಕ್ಷೇತ್ರದಲ್ಲಿ ಅಂಥ ಮಬ್ಬು ಅವರಿಗೆ ಕವಿ ಬೇಕಿದ್ದರೆ ಏನಾದರೂ ಒಂದು ದೈವಿ ಶಕ್ತಿಯ ಪ್ರೇರಣೆ ಆಗಿರ್ಬೋದು ಅಂತ ನಮ್ಮನ್ನು ಹೀಗೆ ಪ್ರೇರೇಪಿಸಿದೆ. ಅವರನ್ನು ಹಾಗೆ ಪ್ರೇರೇಪಿಸಿ ಎಲ್ಲಿ ಯಾರಿಗೂ ತೊಡಕಾಗದ ಹಾಗೆ ಏನಾದರೂ ಒಂದು ಮಾಡಿಬಿಡುವ ಅಂತ ದೈವಿ ಸಂಕಲ್ಪ ಅಂದರೆ ಹಾಗೆ. ಈ ಸುಧನ್ವ ಮತ್ತು ಅರ್ಜುನರ ಯುದ್ಧ ನೋಡಿ ನೀವು ಪುರಾಣದಲ್ಲೇ ತಗೊಂಡು, ನಾನು ಕೆಲವು ಕಡೆ ನನ್ನ ಮನಸ್ಸಿಗೆ ಈ ಕೆಲವೆಲ್ಲ ಸಿಚುವೇಶನ್ಗಳನ್ನು ಎಣಿಸುವಾಗ ಬರ್ತಾ ಇದೆ. ಹಾವು ಸಾಯಲೂಬಾರ್ದು, ಕೋಲು ಮುರಿಲೂಬಾರ್ದು, ಎರಡು ವಿಚಾರ ಆಗಲೇಬೇಕಲ್ಲಿ, ಏನಾದರೂ ಒಂದು ಆಗಬೇಕಲ್ಲ. ಹಾಗಾಗಿ ಯಾರನ್ನು ದೂರಲಿಕ್ಕೆ ಪ್ರಯತ್ನ ಇಲ್ಲ. ಆ ತಾಯಿಗೆ ಅದು ಹಾಗೆ ಆಗಬೇಕಿತ್ತು, ನನ್ನನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಿತ್ತು ಅವರಿಗೆ. ನನ್ನಿಂದ ತುಂಬ ಕೆಲಸಗಳು, ನಾನು ಅಲ್ಲಿದ್ದರೆ ಬೇರೆ ಯಾವುದನ್ನು ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ, ಈ ಲೆವೆಲಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ ನನಗೆ ಅಲ್ಲಿ ಇರ್ತಿದ್ರೆ. ಮತ್ತು ಎಲ್ಲ ಹುಡುಕುಗಳು ಅದೆಲ್ಲ ಇದ್ದದ್ದೇ, ಕೆಟ್ಟದ್ದು ಒಳ್ಳೆಯದು ಸರ್ವೇ ಸಾಮಾನ್ಯವಾಗಿದ್ದದ್ದು. ಸಮಾಜಕ್ಕೆ ಒಳ್ಳೆದಾದರೆ ಆಯಿತು, ನಮಗೆ ಅಷ್ಟೇ, ಸಮಾಜಕ್ಕೆ ಒಳ್ಳೇದಾಯ್ತಲ್ಲ ಅದರಲ್ಲಿ. ಹಾಗಾಗಿ ಯಾರಿಗೂ ಇನ್ನೊಂದಷ್ಟು ಕಲಾವಿದರಿಗೆ ಜೀವನ ಕಟ್ಟಿಕೊಳ್ಳಿಕ್ಕೆ ಒಂದು ನೆರವಾಯ್ತು. ಈಗ ಪವಂಜ ಮೇಳ ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಜನ ಕಲಾವಿದರು ಅವರ ಜೀವ ಕಟ್ಟಿಕೊಳ್ಳುವಾಗಿದೆ. ಅದೆಲ್ಲ ಆ ತಾಯಿ ದುರ್ಗಾ ಮಾತೆ ಮತ್ತು ಸುಬ್ರಹ್ಮಣ್ಯನ ನಿರ್ಣಯಗಳು. ನಾವೇನು ಮಾಡಲಿಕ್ಕೆ, ಅವರಿಗೆ ಆ ಸುಬ್ರಹ್ಮಣ್ಯನಿಗೆ ನಾನು ಬೇಕು, ಈ ತಾಯಿಗೂ ನನ್ನನ್ನು ಉಳಿಸಬೇಕು, ನಾನು ಈ ಕಲಾವಿದರ ಸೇವೆ ಮಾಡಬೇಕು ಅಂತ ತಾಯಿಗೂ ಇದೆ. ಅದಕ್ಕಾಗಿ ಎತ್ತಿ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ನನ್ನನ್ನು ಆ ತಾಯಿ ಅನುಗ್ರಹಿಸಿಕೊಟ್ಟಿದ್ದಾಳೆ. ಅದಕ್ಕೆ ಡೈರೆಕ್ಟ್ ಆಗಿಯೂ ಇಂಡೈರೆಕ್ಟ್ ಆಗಿಯೂ ವಿರೋಧಿಗಳದ್ದು ನನ್ನವರದ್ದು ಎಲ್ಲರದ್ದು ಸಹಕಾರ ಅಂತ, ಎಲ್ಲರ ಆಶೀರ್ವಾದ. ಸರಿ, ಹಾಗೆ ಎಲ್ರಿಗೂ ನಾನು ಅಭಿನಂದನೆ ಈ ಮೂಲಕ ಅರ್ಪಿಸ್ತೀನಿ. ನಿಕ್ ಸುರುಕಾತಿಯನ್ನು ಶುಭಾಶಯ ಪನೊಂದುಲ್ಲೆ. ಈತ್ ಒಂಜಿ ಎಲ್ಯ ಪ್ರಾಯೋಡು ಒಂಜಿ ಯಕ್ಷಗಾನದ ಸೇವೆಗೆ ಪಿದಾಡ್ದು ಈ ವರ್ಷಗ 25ನೇ ವರ್ಷ ಅಂಡ್ ನೆಕ್ಕಾತ್ರ ನಿಕ್ ಯಾನು ಸುರುಕಾದು ಶುಭಾಶಯ ಪಣ್ಣೊಂದುಲ್ಲೆ. ನನ್ನ ತಮ್ಮ ಪಟ್ಲ ಸತೀಶ, ಸಣ್ಣ ಆತನ ಬಾಲ್ಯದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸಣ್ಣದಿರುವಾಗಲೇ ಮನೆಯಲ್ಲಿ ಕುಳಿತು ಭಜನೆ ಮಾಡುವಂಥದ್ದು, ಭಜನೆ ಮಾಡುವಾಗ ನಾವು ಜಗಳ ಮಾಡುವಂಥದ್ದು, ಅರ್ಧದಲ್ಲಿ ನನಗೆ ಹಸಿವಾಗ್ತದೆ ಅಂತೇಳಿ ಅರ್ಧದಲ್ಲಿ ನಾವು ಭಜನೆ ಹೇಳ್ತಾ ಇರಬೇಕಾದ್ರೆ ಅರ್ಧದಲ್ಲಿ ಎದ್ದು ಮಂಗಳ ಪದ್ಯವನ್ನು ಆಡ್ತಾ ಇದ್ದಂಥದ್ದು, ಇದೆಲ್ಲ ನೆನೆಸುವಾಗ ಈಗ ಕೂಡ ನಗು ಬರ್ತಾ ಉಂಟು. ಯಾಕಂತೇಳಿದರೆ ನಾವು ಎಲ್ಲರೂ ಒಟ್ಟಾಗಿ ತುಂಬ ಮಕ್ಕಳಿದ್ದೆವು ಮನೆಯಲ್ಲಿ. ಅಂದರೆ ನನ್ನ ಚಿಕ್ಕಪ್ಪನ ಮಕ್ಕಳು ನಾವೆಲ್ಲ ಒಟ್ಟಾಗಿ ಪಟ್ಲದ ಮನೆಯಲ್ಲಿ ಬೆಳೆದವರು. ಆಗ ನಮ್ಮ ಚಿಕ್ಕಪ್ಪಂದಿರು ಎಲ್ಲರೂ ನಮ್ಮನ್ನು ಭಜನೆಗೆ ಕೂತ್ಕೊಳ್ಳಿಸ್ತಾ ಇದ್ದರು. ಆದರೆ ಚಿಕ್ಕಪ್ಪನವರು ನಮ್ಮನ್ನು ಭಜನೆ ಹಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಸತೀಶನನ್ನೇ ತುಂಬ ಒತ್ತಾಯ ಮಾಡ್ತಾಯಿದ್ರು, ನೀನೇ ಹಾಡಬೇಕು ಅಂತೇಳಿ. ನಾವು ಅವನ ಜೊತೆ ಸ್ವರ ಸೇರಿಸಿದಾಗ ನಿಖಲ್ ಬೊಬ್ಬೆ ಪಾಡೋಡ್ಚಿ, ನಿಖಲು ಉಂತಾಲೆ ಅಂತ ಹೇಳ್ತಾ ಇದ್ರು. ಅವನಲ್ಲೇ ಹಾಡಿಸ್ತಾ ಇದ್ರು ಭಜನೆ. ತಮ್ಮ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಕೂಡ, ದಾರಿಯಲ್ಲಿ ಹೋಗಬೇಕಾದ್ರೂ ಕೂಡ ಬಾಯಲ್ಲಿ ಅವನದ್ದು ಹಾಡೇ ಬರ್ತಾ ಇತ್ತು. ಮನೆಯಲ್ಲಿ ಒಂದು ಸಣ್ಣ ರೇಡಿಯೋ, ಆ ರೇಡಿಯೋದಲ್ಲಿ ಬರ್ತಾ ಇದ್ದಂಥ ಹಾಡನ್ನು ಆತ ಕೇಳ್ತಾ ಇದ್ದ. ಅದೊಂದು ಅವನಿಗೆ ಹಾಡು ಕೇಳುವುದಂತ ಹೇಳಿದರೆ ಬಾಲ್ಯದಲ್ಲೇ ತುಂಬ ಒಂದು ಇಂಟ್ರೆಸ್ಟ್ ಇತ್ತು ಅವನಿಗೆ. ಆ ಹಾಡನ್ನು ಕೇಳ್ತಾ ಇದ್ದ. ಅದರಲ್ಲಿ ಕೂಡ ನನಗೀಗ ನೆನಪಿಗೆ ಬರ್ತಾ ಉಂಟು, ಆ ಬಾನಿಗೊಂದು ಎಲ್ಲೆಯಲ್ಲಿದೆ ಒಂದು ಸಿನಿಮಾದ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದ. ಅದೇ ರೀತಿ ಕನ್ಯಾನದಲ್ಲಿ ನಾವು ಓದ್ತಾ ಇರಬೇಕಾದ್ರೆ, ಕನ್ಯಾನ ಪದವಿ ಪೂರ್ವ ಕಾಲೇಜ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನ್ಯಾನ, ಅಲ್ಲಿ ನಾನು PUC ಓದ್ತಾ ಇದ್ದೆ. ಆಗ ಆತ 8ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಆಗ ಕನ್ಯಾನ ಹೈಸ್ಕೂಲಲ್ಲಿ ಒಂದು ಸ್ಪರ್ಧೆ ಇಟ್ಟಿದ್ರು. ಆ ಸಂಗೀತ ಸ್ಪರ್ಧೆಯಲ್ಲಿ ಆತ ಹಾಡಿದಂಥ ಹಾಡು ಇದು, ಬಾನಿಗೊಂದು ಎಲ್ಲೆಯಲ್ಲಿದೆ. ಒಮ್ಮೆ ಹಾಡಿ ಆತ ಸ್ಟೇಜಿಂದ ಕೆಳಗಡೆ ಬಂದಿದ್ದ. ಆದರೆ ಆ ದಿನ ಅಲ್ಲಿಗೆ ಬಂದಂತಹ ತೀರ್ಪು ಕೊಡಲಿಕ್ಕೆ ಬಂದಿರುವಂಥ ಜಡ್ಜಿ ಯಾರಿದ್ದರು, ಅವರು ವಾಪಸ್ ಆತನನ್ನು, ತೀರ್ಪುಗಾರರು ಯಾರಿದ್ರು ಅವರು ಆತನನ್ನು ವಾಪಸ್ ವೇದಿಕೆಗೆ ಕರೆಸಿ ಮತ್ತೊಮ್ಮೆ ಹಾಡಲಿಕ್ಕೆ ಹೇಳಿದರು, ನೀನು ಆ ಹಾಡನ್ನು ಮತ್ತೊಮ್ಮೆ ಹಾಡಬೇಕು ಅಂತೇಳಿ. ಹಾಗೆ 2 ಸಾರಿ ಆ ಹಾಡನ್ನು ಆತ ಹಾಡಿದ. ಮತ್ತು ಇಲ್ಲಿ ಬೇರೆ ನಿನ್ನ ಮನೆಯಿಂದ ಯಾರಾದರೂ ಈಗ ಇಲ್ಲಿಗೆ ಬರ್ತಾರಾ ಅಂತ ಕೇಳಿದಾಗ ಆತ ಹೇಳಿದ, ನನ್ನ ಅಕ್ಕ ಕಾಲೇಜಲ್ಲಿ ಇದ್ದಾರೆ ಅಂತ. ಆಗ ನಾನು ಅಲ್ಲೇ ಇದ್ದೆ. ಮತ್ತು ಅವರು ನನ್ನನ್ನು ಕರೆಸಿ ಮಾತಾಡಿದರು, ಮತ್ತು ಹೇಳಿದರು, ಈತನನ್ನೊಂದು ಸಂಗೀತ ಕ್ಲಾಸಿಗೆ ಸೇರಿಸಬೇಕು ನೀವು ಅಂತೇಳಿ. ಆಯಿತು ಅಂತೇಳಿ ನಾನು ಅಲ್ಲಿಂದ ಕರ್ಕೊಂಡು ಬಂದೆ. ಆಮೇಲೆ ನನ್ನ ಗೆಳತಿಯರು, ನನ್ನ ಜೊತೆ ಇರ್ತಾ ಇದ್ದಂಥ ನನ್ನ ಗೆಳತಿಯರು
ವಿದ್ಯಾ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತೆ. ಆಕೆ ಇವನನ್ನು ನಮ್ಮ ಕ್ಲಾಸಿಗೆ ಕರ್ಕೊಂಡು ಬಂದು ಕ್ಲಾಸಲ್ಲಿ ಹಾಡಿಸ್ತಾ ಇದ್ಲು ಅಂತ ಹೇಳಿದ್ರೆ ಬೇರೆ ಮಕ್ಕಳು ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ತುಂಬ ಕರ್ಕೊಂಡು ಬಾ ನಿನ್ನ ತಮ್ಮನನ್ನು ಚೆನ್ನಾಗಿ ಹಾಡ್ತಾನೆ ಅಂತೇಳಿ. ಅವರೆಲ್ಲ ಇವನಿಗೆ ಬರಲಿಕ್ಕೆ ನಾಚಿಕೆ ಕ್ಲಾಸಿಗೆ, ನಾವೆಲ್ಲ ಹೆಣ್ಣು ಮಕ್ಕಳಿದ್ದೇವೆ ಅಂತೇಳಿ. ಮತ್ತು ಮನೆಗೆ ಹೋಗಿ ನನಗೆ ಬೈತಾ ಇದ್ದ, ನೀನು ಯಾಕೆ ನನ್ನನ್ನು ಕ್ಲಾಸಿಗೆ ಕರೆಯುವುದು, ಅವರು ಅಷ್ಟು ಒತ್ತಾಯ ಮಾಡಿದ್ರು ಅಂತೇಳಿ. ನಾನು ಹೇಳಿದ್ರು ಕೂಡ ನಿನಗೆ ಅಷ್ಟು ಗೊತ್ತಾಗೋದಿಲ್ಲ, ಅವರ ಎದುರಿಗೆ ನನಗೆ ನಾಚಿಕೆ ಆಗ್ತದೆ ಹಾಡಲಿಕ್ಕೆ, ಆ ಥರ ಎಲ್ಲ ಹೇಳ್ತಾ ಇದ್ದ. ಆದರೂ ಬಂದು ಹಾಡುವಾಗ ಮಾತ್ರ ಚೆನ್ನಾಗಿ ಹಾಡ್ತಾ ಇದ್ದ, ಖುಷಿ ಆಗ್ತಾ ಇತ್ತು. ಮತ್ತೆ ಅಕ್ಕ ನಾನು ಇನ್ನು ನಾಳೆ ಹಾಡ್ತೇನೆ ಅಂತೇಳಿ ನಾಚಿಕೆಯಿಂದಲೇ ಅಲ್ಲಿಂದ ಹೋಗ್ತಾ ಇದ್ದ. ಅಕ್ಕಂದು ಅದೆಲ್ಲ ಅಣ್ಣ ತಂಗಿ ಇದ್ದದ್ದಲ್ವಾ, ಅದು ಗಲಾಟೆ ಎಲ್ಲ ಆಗ್ತಾ ಇತ್ತು. ಭಜನೆ ಎಲ್ಲ ಆಗುವಾಗ ಅರ್ಧದಿಂದ ಎದ್ದು ಹೋಗುದು, ನಾನೊಂದು ಪದ್ಯ ಹೇಳುದು, ಅವಳೊಂದು ಪದ್ಯ ಹೇಳುದು, ಹಾಗೆಲ್ಲ ತುಂಬ ಜೋರೆಲ್ಲ ಎಲ್ಲ ನೆನಪುಗಳದೆಲ್ಲ ಈ ಶಾಲೆಯಲ್ಲಿ ಅದೊಂದು ನೆನಪು. ಹೌದೌದು, ಆ ಪದ್ಯ ಸಂಗೀತ ಸ್ಪರ್ಧೆ ಆಗುವಾಗ ಅದೇ ನಾನು ಹಾಗೆ ಹೇಳಿದೆ ಅಲ್ಲ, ಅವಾಗ ಪದೇ ಪದೇ ನನ್ನನ್ನೇ ಹಾಡಿಸೋದು. ಮತ್ತು ಆವಾಗೆಲ್ಲ ಹುಡುಗಿಯರು ಮಾತಾಡ್ಲಿಕ್ಕಿಲ್ಲ. ಅದು ಕಾಲೇಜ್ ಸೆಕೆಂಡ್ PU ಅಲ್ಲಿವರೆಗೆ ಹೌದೌದು, ಮಾತಾಡುದು ಅಂತ ಹೇಳಿದ್ರೆ ಯಾರಾದರೂ ಒಂದು ಹುಡುಗ ಮತ್ತು ಹುಡುಗಿ ಏನಾದರೂ ತಪ್ಪಿ ಕೂಡ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ದೂರದಲ್ಲಿ ಹೋಗಿ ನಗಡುದಿ, ಅವರು ನೋಡಿ ಅಲ್ಲ ಮಾತಾಡೋದು ನೋಡಲ್ಲಿ ಅಂತೇಳಿ ಈ ಟೈಪಲ್ಲೆಲ್ಲ ಇತ್ತು. ಹಾಗೆ ಇವಳೆ ಬಂದು ಇವರ ಫ್ರೆಂಡ್ಸ್ ಎಲ್ಲ ಬಂದು ನಾನು ಕರ್ಕೊಂಡು ಹೋಗುವಾಗ ನಾವೆಲ್ಲ ಚಡ್ಡಿ ಅಂಗಿ ಹಾಕ್ಕೊಂಡಿರೋದಲ್ವಾ, ನಾನು ಹೋಗ್ಲಿಕ್ಕೆ ಕೇಳ್ತಾ ಇರಲಿಲ್ಲ. ಮತ್ತು ಅವರು ಹೇಳ್ಕೊಂಡು ಹೋಗುದು ನನ್ನನ್ನು ಅವರ ಇದಕ್ಕೆ ಕ್ಲಾಸಿಗೆ ಹೋಗಿ ಪದ್ಯ ಎಲ್ಲ ಹೇಳಿಸ್ತಾ ಇದ್ರು. ಹಾಗೆ ಒಳ್ಳೆಯ ಅನುಭವಗಳಿದೆಲ್ಲ. ತುಂಬ ಸಪೋರ್ಟ್ ಕೊಟ್ಟಿದ್ದಾಳೆ ನನ್ನ ಅಕ್ಕನು, ತುಂಬ ಸಪೋರ್ಟ್ ಮಾಡಿದ್ದಾಳೆ ನನಗೆ ಆ ಟೈಮಲ್ಲಿ. ಚಿಕ್ಕಪ್ಪಂದರು ಪದ್ಯ ಹೇಳುವಾಗ ಅದು ಕೂಡ ಹೌದು. ಮತ್ತು ಒಂದು ವೇಳೆ ನನ್ನ ಪೋಪ ಶೆಟ್ಟಿ ಅಂತೇಳಿ ನನ್ನ ಚಿಕ್ಕಪ್ಪ, ಅವರು KMCಯಲ್ಲಿ ಕಂಪೌಂಡರ್ ಆಗಿದ್ದರು, ಈಗಲೂ ಇದ್ದಾರೆ ಡಾಕ್ಟ್ರುಗಳ ಇದು ಮಾಡಿಕೊಂಡು. ಅವರು ಬರೋದು ಲೇಟ್ ಆದರೆ ನಾನು ಭಜನೆ ಮುಗಿದಿದ್ರು ಕೂಡ ಭಜನೆ ಮುಗಿಂಡ ಸಚ್ಚು ಅಂತ ಕರೆಯೋದಿಲ್ಲ ನಾನು. ಏನು ಬರ್ತೀನಿ ನಾನು ರಡ್ಡು ಭಜನೆ ಅಂತೇಳಿ ಮತ್ತೆ ಪುನಃ ಭಜನೆ ಹಾಡಿಸೋದು ನಾನು. ಹೀಗೆಲ್ಲ ಭಾಳ ಇಷ್ಟದಿಂದ ಹಾಡಿಸ್ತಾ ಇದ್ದರು. ಬಾಲ್ಯದ ಅವನ ವಿಚಾರದಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಸಣ್ಣದಿರುವಾಗ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕು ಶಾಲೆಗೆ ಹೋಗಬೇಕಾದ್ರೆ. ಆಗ ನನಗೆ ಈ ತಿಂಡಿಯಲ್ಲೆಲ್ಲ ಅಷ್ಟು ಇಷ್ಟ ಇರಲಿಲ್ಲ. ನನಗೆ ಅಮ್ಮನಲ್ಲಿ ನಾನು ಹಠ ಮಾಡ್ತೀನಿ, ನನಗೆ ಗಂಜಿಯೇ ಕೊಡು, ನನಗೆ ಗಂಜಿ ಆಗ್ಬೋದು ಅಂತೇಳಿ, ನನಗೆ ಅದೇ ಇಷ್ಟ. ಆದರೆ ಅವನಿಗೆ ತಿಂಡಿಯೇ ಬೇಕು. ಆಗ ನನ್ನನ್ನು ಇಡೀ ಮನೆಯ ಸುತ್ತ ಓಡಿಸ್ತಾ ಇದ್ದ, ನಿನ್ನಿಂದಾಗಿ ಅಮ್ಮ ನನಗೆ ತಿಂಡಿ ಕೊಡುವುದಿಲ್ಲ, ನನಗೆ ಗಂಜಿಯೇ ಮಾಡಿ ಇಡ್ತಾರೆ ಅಂಥೇಳಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ನಮಗೆ ಜಗಳ ಆಗ್ತಾ ಇತ್ತು. ಆದರೂ ಕೂಡ ನಾನು ಯಾವತ್ತೂ ಕೂಡ ಇಲ್ಲಿ ಅಂದರೆ ಸಣ್ಣದಿರಬೇಕಾದ್ರೆ ಅವನಿಗೆ ಒಂದು ಪೆಟ್ಟು ಕೂಡ ಹೊಡೆದಿಲ್ಲ. ಯಾಕಂದರೆ ನನಗೆ ತುಂಬ ಪ್ರೀತಿ ಅವನ ಮೇಲೆ, ತುಂಬ ಮುದ್ದು ಮಾಡ್ತಾ ಇದ್ದೆ. ಮತ್ತು ತುಂಬ ಕುಳ್ಳಗೆ ಇದ್ದವನು ಸಣ್ಣದಿರಬೇಕಾದ್ರೆ. 10ನೇ ಕ್ಲಾಸ್ ತನಕ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಆತ 10ನೇ ಕ್ಲಾಸಿಗೆ ಬರಬೇಕಾದ್ರೂ ಕೂಡ ಆತನಿಗೆ ಬಸ್ಸಲ್ಲಿ ಟಿಕೆಟ್ ತೆಗಿತಾ ಇರಲಿಲ್ಲ. ಅಂದರೆ ಆತ ಸಣ್ಣದು, ಆತನ ಏಜೇ ಗೊತ್ತಾಗ್ತಾ ಇರಲಿಲ್ಲ. ಆಗ ಎಲ್ಲರೂ ಅವನನ್ನು ಕುಳ್ಳ ಅಂತ ಹೇಳುವಾಗ ನಾನು ಕೂಡ ಮನೆಯಲ್ಲಿ ತಮಾಷೆ ಮಾಡುವಾಗ ನನ್ನನ್ನು ಓಡಿಸ್ತಾ ಇದ್ದೆ. ಎಲ್ಲರೂ ಹಾಗೆ ಹೇಳ್ತಾರೆ, ನೀನು ಕೂಡ ಅದೇ ಥರ ಹೇಳ್ತಾ ಇದ್ದೀಯ ಅಂತೇಳಿ. ಮತ್ತು ಸಿಕ್ಕಿದ ಎಂತ ಅಂತ ಇಲ್ಲ, ಸಿಕ್ಕಿದ ಮರದಲ್ಲೆಲ್ಲ ನೇತಾಡ್ತಾ ಇದ್ದ ಉದ್ದಾಗಬೇಕು ಅಂತೇಳಿ. ಮರಕ್ಕೆಲ್ಲ ನೇತಾಡಿ ನಾನು ಉದ್ದಾಗ್ತೇನೆ ಎಂಬುದಾಗಿ ನಮ್ಮಲ್ಲಿ ಕೇಳ್ತಾ ಇದ್ದ. ಅದೆಲ್ಲ ಅಂದರೆ ಆ ಯಾವ್ದ ವಿಷಯಕ್ಕಿಂತಲೂ ಆ ಜೀವನ ಹೇಗೆ ಕಟ್ಟಿಕೊಂಡು ಬಂದಿದ್ದೇವೆ ಅಂತೇಳಿ ಅದರಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಗಂಜಿ ಊಟ, ತಿಂಡಿ, ಆಗಿನ ಸಿಚುವೇಶನ್ಗಳು ಯಾವ ರೀತಿ ಇತ್ತು. ಈಗಿನ ಮಕ್ಕಳಿಗೆ ಅದನ್ನು ಹೇಳಿದರೂ ಅರ್ಥ ಆಗಲಿಕ್ಕಿಲ್ಲ ಅಂತ. ಜೀವನ ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ಹೇಗಿತ್ತು ಎನ್ನುವುದು ಇಂಥದ್ದನ್ನೆಲ್ಲ ನಮಗೆ ಮೆಲುಕು ಆಗುತ್ತೆ. ಬಟ್ ಇದನ್ನು ನಾವು ಎಲ್ಲಿ ಹೇಳಲಿಕ್ಕಾಗತ್ತೆ? ಹೇಳುವಂಥ ಪ್ರಮೇಯಗಳಿಲ್ಲ. ಈಗಿನ ಮಕ್ಕಳಿಗೆ ಹೇಳಿದರೂ ಗೊತ್ತಾಗಲ್ಲ, ಅದು ಹೇಳುವಂಥ ಪ್ರಮೇಯ ಕೂಡ ಇಲ್ಲ. ಹಾಗೆಲ್ಲ ತುಂಬ ಹಾಕಲಿಕ್ಕೆ ಆ ಟೈಮಲ್ಲೆಲ್ಲ ಬಟ್ಟೆ ಇಲ್ಲದಂಥ ಪರಿಸ್ಥಿತಿ, ತುಂಬ ಕಷ್ಟ. ಆ ಕಷ್ಟದ ಜೀವನಗಳೆಲ್ಲ ನಮಗೆ ಈಗಿನ ಕಷ್ಟದವರನ್ನು ನೋಡುವಾಗ ಗೊತ್ತಾಗುತ್ತೆ ನೋಡಿ. ಯಾರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವರಿಗೆ ಮಾತ್ರ ಕಷ್ಟದವರ ಜೀವನ ಅರಿವಾಗುವುದು, ಎಷ್ಟು ಕಷ್ಟ ಇರ್ಬೋದು. ಅದೇ ಆ ಕಣ್ಣೀರಿಗೆ ಬೆಲೆ ಬರೋದು ಆವಾಗ ಮಾತ್ರ ನಮಗೆ ಅದು ಬೆಲೆ ಬಂದಾಗ. ಅದಕ್ಕೆ ದೇವರಲ್ಲಿ ಬೇಡುದು ನಾವಷ್ಟೇ, ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಬದುಕು ಕೂಡು ಅಂತೇಳಿ ಅಷ್ಟೇ, ಬೇರೇನಿಲ್ಲ. ಒಪ್ಪು 25ನೇ ವರ್ಷದ ನಿನ್ನ ಈ ತಿರುಗಾಟಗ ನಿಕ್ ಶುಭಾಶಯ. ದೇವರ ನಿನ್ನ ಎಡ್ಡೆ ಮನ್ಪಡು ನನಾತ್ ದೇವೇರ್ನ ಆ ಕಟಿಲಪ್ಪೆನ ಆ ಸುಬ್ರಹ್ಮಣ್ಯ ಸ್ವಾಮಿನ ಸೇವೆಯನ್ನು ಮಲ್ಪುನಂಚಿನ ಅನುಗ್ರಹ ನಿಕ್ ಆ ಅಪ್ಪೆ ಕೊರಡು ಪಂಡದು ನಿಕ್ ಶುಭಾಶಯ ಪನೊಂದುಲ್ಲ. ಶುಭಾಶಯ ಒಪ್ಪು.
ಹಾಯ್ ಬಾಬಾ ಎಂಚೊಲ್ಲರು ಇರೆಗ್ 25 ತಿರುಗಾಟಗೆ ಇರೆಗ್ ಆಲ್ ದ ಬೆಸ್ಟ್ ಪಂಡ್ರ ಬೈದ ಎಂಕಲ್ ಫಸ್ಟ್ ಪನ್ಪುನ್ ಪಂಡ ಇರ ಹೆಲ್ತ್ ನೀರು ಎಡ್ಡೆಡ್ ತೂ ಓನ್ಲೆಂದ ದಪಂಡ ಇರೆಗ್ ಫಸ್ಟ್ ಆಫ್ ಆಲ್ ರೆಸ್ಟ್ ಇಪ್ಪುಜಿ ರೆಸ್ಟ್ ಇಜ್ಜಿಂಡಲ ಇರೆಗ್ ಅವು ಪೋಡೆ ಆಪುಂಡು ದಪಂಡ ಅಭಿಮಾನಿ ಇಲ್ಲದಕ್ಲೆ ಇರ್ದಿಲ್ಲ ಜಾಸ್ತಿ ಅಭಿಮಾನಿನಕ್ಲೆ ಬೇಜಾರು ಮನ್ಪರವಲ್ಲಿಂದ ಬೊಕ ಅಕುಲ್ ಪಾಪ ಮನ್ಪುನಿ ವರ್ಷಡ್ ಒಂಜೊಂಜಿ ಪ್ರೋಗ್ರಾಮು ನಮಕ್ ಡೈಲಿ ಇಪ್ಪುಂಡು ಪಂದವೇನು ಬುಡ್ರೆ ಆಪು ಜೀರ ಅವೇನೆ ಪನೊಂದು ಇಪ್ಪುವರು ಆಂಡಲ ಯಾನು ಒಂಜಿ ಬೊಡಿದೆ ಅದು ಎನ್ನ ಧರ್ಮ ಇರ್ನ ಹೆಲ್ತ್ದ ಬಗ್ಗೆ ಕೇರ್ ಎಂಕ್ದೆ ತೊಂಡ್ರೆಂಡು ಸೊ ಯಾನು ಐಕ್ಕೋಸ್ಕರ ಪನ್ನೊಂದು ಇಪ್ಪುವರ ಪೋಚಿ ಅತಂಡ ಒತ್ತೊಂದು ಚಿಂತ ಪನ್ಪೇನ್ ಅವು ಒಂದೇ ಉದ್ದೇಶ ಬೊಕದ ಅಲೆಜ್ಜಿ. ನಿಮ್ಮ ಮತ್ತು ಸತೀಶ್ ಅಣ್ಣನ ಮೊದಲ ಭೇಟಿ ಹೇಗಾಯಿತು, ಎಲ್ಲಿ ಆಯಿತು? ನಮ್ದಂದ್ರೆ ಅರೇಂಜ್ ಮ್ಯಾರೇಜ್. ಸೊ ಮೊದಲ ಭೇಟಿ ಅಂತ ಹೇಳಿದರೆ ಆ ಥರ ಏನಾಗಲಿಲ್ಲ. ಸೊ ಮನೆಯವರು ನೋಡಿ ಆದಮೇಲೆ ಹೆಣ್ಣು ನೋಡುವ ಶಾಸ್ತ್ರ ಇತ್ತು. ಅದಕ್ಕೋಸ್ಕರ ನಾನು ಬಾಂಬೆಯಲ್ಲಿ ಜಾಬ್ ಮಾಡ್ತಿದ್ದೆ, ನರ್ಸಿಂಗ್ ಜಾಬ್, ಧೀರುಭಾಯಿ ಅಂಬಾನಿ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ದೆ. ಸೊ ಮನೆಯಲ್ಲಿ ಅಪ್ಪ ಅಮ್ಮ ಏನು ಹೇಳಿದರು, ನಾಳೆ ಬರಬೇಕು ನೀನು, ಗಂಡನವರು ಬರ್ತಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ಒಂದು ಫೋಟೋದಲ್ಲಿ ನೋಡಿದ್ರಂತೆ. ಸೊ ಆ ಟೈಮಲ್ಲಿ ನನಗೆ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್ ಏನಿರಲಿಲ್ಲ. ಬಟ್ ಯಕ್ಷಗಾನ ಭಾಗವತಿಗೆ ಅಂತ ಅಷ್ಟೇ ಗೊತ್ತಿತ್ತು ವಿನಃ ಯಕ್ಷಗಾನದ ಬಗ್ಗೆ ತುಂಬ ಒಲವು ಏನು ಆಸಕ್ತಿ ಇರಲಿಲ್ಲ. ಸೊ ಮತ್ತು ಒಡಿಯೂರು ಸ್ವಾಮಿಗಳು ಒಂದು ಒಳ್ಳೆಯ ಅವ್ರ ಬಗ್ಗೆ ಮಾತನಾಡಿದರು. ಹಾಗಾಗಿ ನನ್ನ ತಂದೆ ಅವತ್ತೇ ಬಂದು ಹೇಳಿದರು, ಒಳ್ಳೆ ಹುಡುಗ, ಮಿಸ್ ಮಾಡಬೇಡ, ನೀನು ಬಾ ಅಮ್ಮ ಅಂತ. ನನಗೇನಾಯ್ತಂದರೆ ಅಪ್ಪ ಅಮ್ಮ ಏನೋ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. ಇನ್ನು ನಾನೇನಾದರೂ ಬರದಿದ್ದರೆ ಇವರಿಗೆ ನಾಳೆ ಏನಾದರೂ ಇಂಥ ಒಂದು ಪ್ರೊಫೆಸರ್ ಸಿಗದಿದ್ದರೆ ಇವರು ಅದನ್ನು ನೀನು ಬಿಟ್ಟು ಅಂತ ನನಗೇನು ಹೇಳ್ತಾರೆ ಅಂದ್ಕೊಂಡು ನಾನು ಬಂದೆ. ಅಷ್ಟರ ತನಕ ನನಗೇನು, ಬಟ್ ನನಗೆ ಇವರು ಫೋನ್ ಮಾಡಿ ವಾಪಸ್ ಕೇಳ್ತಿದ್ರು, ನಿಂಗೆ ಇಷ್ಟನಾ? ಯಾಕೆಂದರೆ ಅಲ್ಲಿ ನಾನು ಜಾಬ್ ಮಾಡ್ತಿದ್ದೆ. ನಾನು ಆ ಟೈಮಲ್ಲಿ ಜಾಬ್ ಬಿಡೋಕ್ಕೂ ರೆಡಿ ಇದ್ದೆ. ನನಗೆ ಅದೇನು ತಲೆಗೆ ಬರಲಿಲ್ಲ. ಬಾಂಬೆಯಲ್ಲಿದ್ದೆ, ಊರಲ್ಲಿ ಬರಬೇಕು, ಇಲ್ಲಿ ಸೆಟ್ಲ್ ಆಗಬೇಕು, ಅದು ಏನೋ ತಲೆಯಲ್ಲಿ ಇರಲಿಲ್ಲ. ಓಕೆ, ಅಮ್ಮನವ್ರು ಓಕೆ ಅಂತ ಹೇಳಿದರು, ನಾನು ಓಕೆ ಅಂತ ಹೇಳಿ ಬಂದೆ. ಅದೇನೋ ಎಲ್ಲ ದೇವರು ಒಳ್ಳೆಯದಕ್ಕೆ ಮಾಡೋದು. ಬಟ್ ಮದುವೆ ಆದಮೇಲೆ ಗೊತ್ತಾಯಿತು ತುಂಬ ಒಳ್ಳೆ ಕೆಲಸ ಮಾಡಿದೆ ನಾನಂತ. ಯಾಕೆಂದರೆ ಇಂಥ ಒಂದು ಇವರ ಮುಖಸ್ಥಿತಿಗಂತಲ್ಲ, ಇಂಥ ಒಳ್ಳೆ ಗಂಡ ನನಗೆ ತುಂಬ ಪುಣ್ಯದಿಂದ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾವಾಗ ಟ್ರಸ್ಟ್ ಪ್ರಾರಂಭ ಮಾಡಿದ್ರು ಆವಾಗದಿಂದ ತುಂಬ ಬ್ಯುಸಿ ಆದರು ಇವ್ರ ಲೈಫಲ್ಲಿ. ಆದರೆ ಅದರಿಂದ ಕಲಾವಿದರಿಗೆ ಹೆಲ್ಪ್ ಆಗಿದೆ. ಹೌದು, ಶೂರ್, ನನ್ನ ಗಂಡನಿಗೆ ತುಂಬ ಕಷ್ಟ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನಗೆ ನನ್ನ ಗಂಡನೇ ಮುಖ್ಯ, ಅವರಿಗೆ ಕಲಾವಿದರು ಮುಖ್ಯ, ಎಲ್ಲರೂ ಮುಖ್ಯ. ಬಟ್ ನನಗೆ ನನ್ನ ಗಂಡ ನನಗೆ ಫಸ್ಟ್. ಸೊ ನಮಗೆ ಯಾವಾಗಲೂ ಏನಿರುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಬಟ್ ನಾವು ತುಂಬ ನಮ್ಮದು ಕ್ಯಾರ್ ನೋಡಬೇಕಂತ ನಮ್ಮ ಮನಸ್ಸಲ್ಲಿರುತ್ತೆ. ಮನೆಯಲ್ಲಿ ಈಗ ಈ ಟೈಮಿಂಗ್ ವಿಷಯದಲ್ಲಿ ನಿಮಗೆ ಟೈಮ್ ಕೊಡೋದಿಲ್ಲ ಅನ್ನೋ ವಿಷಯ ಜಗಳ ಮಾಡಿದ್ದೇನೆ ಹರೀಶಣ್ಣ? ಜಗಳ ಅಂತಲ್ಲ, ಬಟ್ ಬೇಜಾರು ಮಾಡಿದ್ದು ಸಿಕ್ಕಾಬಟ್ಟೆ ಇದೆ ನಾನು. ಯಾಕೆಂದರೆ ಟೈಮ್ ಕೊಡಲ್ಲ ಅಂತ ಇಲ್ಲ. ಅವರು ಪಾಪ ಟೈಮ್ ಸಿಕ್ಕಿದ್ರು, ಎಲ್ಲಿ ಹೋದರೂ ಜಸ್ಟ್ ಒಂದು ಅರ್ಧ ಗಂಟೆ ಇನ್ನೊಂದು ಪ್ರೋಗ್ರಾಮ್ಗೆ ಹೋಗ್ಲಿಕ್ಕಿದ್ರು ಅವ್ರ ಪಾಪ ಬರೋದು ಮನೆಗೇನೆ, ಅದರಲ್ಲಿ ಒಂದು ಪ್ರಶ್ನೆನೂ ಇಲ್ಲ. ಆದರೆ ನಂಗೆ ಅದಲ್ಲ. ನಮಗೇನಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು, ಅದು ಆಫ್ಕೋರ್ಸ್ ಎಲ್ರಿಗೂ ಇರುತ್ತೆ. ಸ್ವಲ್ಪ ಫ್ರೀ ಆಗಿರ್ಬೇಕು, ಅದೊಂದು ಆಸೆ ಇದೆ. ಆ ವಿಷಯದಲ್ಲಿ ಜಗಳ ಅಂತ ಆಗಲ್ಲ, ಒಂದು ಏನಂದರೆ ನನಗೆ ಬೇಜಾರಿರುತ್ತೆ. ಅದನ್ನು ಹೇಳ್ಕೊಳ್ಳಲ್ಲ, ಬಟ್ ಏನಂದರೆ ಮನಸ್ಸೊಳಗೇ ಒಂಥರ ಬೇಜಾರಿರುತ್ತೆ, ಅಯ್ಯೋ ಹೋಗ್ಬೋದಿತ್ತೇನೋ ಅಂತ. ಬಟ್ ಬೇರೆ ಏನಾದರೂ ಹೇಳಿದರೆ, ಫ್ರೀ ಟೈಮ್ ಇದ್ದರೆ ಎಲ್ಲಿಯಾದರೂ ಟೂರು ಪ್ಲ್ಯಾನ್ ಅಂತ ಹೇಳಿದರೆ ಅವರು ಫ್ಯಾಮಿಲಿಯನ್ನು ಕರ್ಕೊಂಡೇ ಹೋಗ್ತಾರೆ. ನಾವು ಹೋಗಿದ್ದೇವೆ. ಮೇನ್ ಒಂದು ಪ್ರೋಗ್ರಾಮ್ ಇರ್ತದೆ, ಒಂದು ಬರ್ಡೇ ಇರ್ತದೆ, ನಿಮ್ಮದು ಬರ್ಡೇ, ಮಗು ಬರ್ಡೇ ಅಂತ ಮೇನ್ ಪ್ರೋಗ್ರಾಮ್ ಮಿಸ್ ಮಾಡಿದ್ದು ಯಾವುದೋ ರೀತಿಯ ಸತೀಶಣ್ಣ ಕೆಲಸದ ಒತ್ತಡದ ಮೇಲೆ? ಅಲ್ಲ, ಮೈನ್ ಪ್ರೋಗ್ರಾಮ್ ಯಾವಾಗಲೂ ಮಿಸ್ಸೇ ಯಾಕಂತ ಹೇಳಿದರೆ ನನ್ನ ಮಗಳು ಒಂದು ಪ್ರೋಗ್ರಾಮ್ಗೆ ಸಿಗ್ತಾರೆ. ಯಾಕೆಂದರೆ ಅವಳದು ಮಾರ್ಚಲ್ಲಿ ಅವ್ರು ಎಲ್ಲೂ ಹೋಗಾಗಿಲ್ಲ, ಅವ್ರದ್ದು ತಿರುಗಾಟ ಸ್ಟಾರ್ಟ್ ಇರುತ್ತೆ. ಹಾಗಾಗಿ ಮತ್ತು ನನ್ನ ಮಗನು ಸೆಪ್ಟೆಂಬರ್, ನಂದು ಅಕ್ಟೋಬರ್. ಆಲ್ಮೋಸ್ಟ್ ಈ ಟೈಮಲ್ಲಿ ಅವರು ಇರೋದೇ ಇಲ್ಲ, ಯಾಕೆಂದರೆ ತಿರುಗಾಟಕ್ಕೆ ರಜೆ ಇರುತ್ತೆ, ಬೇರೆ ಕಡೆ ಹೋಗ್ತಾರೆ. ಅವ್ರದ್ದು ಬರ್ಡೇನೂ ಸಿಗೋದು ತುಂಬ ಅಪರೂಪ. ಕೊರೋನಾ ಬಂದು ಒಂದು ಹೆಲ್ಪ್ ಮಾಡಿತ್ತು. ಒಂದು 2 ಇಯರ್ಸಲ್ಲಿ ನಮ್ಮದು ಬರ್ಡೇ ಎಲ್ಲ ಸಿಕ್ತಿತ್ತು, ನನ್ನ ಮಗಂದು ಆಗಲಿ ನಂದಾಗಲಿ. ಈ ಸಲನೂ ಮಿಸ್, ಅವ್ರ ಬರ್ಡೇನೂ ಮಿಸ್, ಮಗಂದು ಮಿಸ್, ನಂದು ಮಿಸ್. ಅದರಲ್ಲಿ ನನ್ನ ಮಗಳು ಒಬ್ಬಳು ಲಕ್ಕಿ, ಯಾಕೆಂದರೆ ಮಾರ್ಚಲ್ಲಿ ಬಂದ ತಕ್ಷಣ ಅವಳೊಂದು ಲಕ್ಕಿ ಆಗಿದ್ದಾಳೆ. ಕಂಪ್ಲೇಂಟ್ ಧರ್ಮಪತ್ನಿ ಭಾಳ ಇಷ್ಟಪಟ್ಟು ಮದುವೆ ಆದವಳು. ಯಕ್ಷಗಾನದವಂದರೆ ಅವಳ ತಂದೆ ತುಂಬ ಒಳ್ಳೆ ಮನುಷ್ಯ. ನನಗೆ ಹೆಣ್ಣು ಕೊಟ್ಟರು ಅಂತೇಳಿ ಅಲ್ಲ, ನನಗೆಷ್ಟು ಸಾಧ್ಯತೆ ಇದೆಯೋ ಅಷ್ಟು ಸಮಯ ನನಗೆ ಕೊಡಲಿಕ್ಕೆ ಭಾಳ ಕಷ್ಟ ಆಗಿದೆ ನನಗೆ. ಯಾಕೆ ಅಂತ ಹೇಳಿದರೆ, ಈ ಫೌಂಡೇಶನ್ನಿಂದಾಗಿ. ನಾನು ನೇರ ಹೇಳೋದಿದ್ರೆ
ನನಗೆ ಬಹಳ ಇಷ್ಟದ ವಿಚಾರ. ನನ್ನ ಫೌಂಡೇಶನ್ ನನ್ನ ಆರಾಧನೆ ಅದೊಂದು. ಬಟ್ ಪರ್ಸನಲ್ ಲೈಫನ್ನು ಎಲ್ಲವನ್ನು ಇದರಲ್ಲಿ ಕಳ್ಕೊಂಡಿದ್ದೇನೆ ನಾನು. ನನ್ನ ಮಕ್ಕಳಿಗಾಗಲಿ, ನನ್ನ ತಂದೆ ತಾಯಿಗಳಿಗಾಗಲಿ, ನನ್ನ ಹೆಂಡತಿಗೆ ಆಗಲಿ, ಯಾರಿಗೂ ಆಗಲಿ ನನಗೆ ಟೈಮ್ ಕೊಡಲಿಕ್ಕೆ ಆಗಲ್ಲ. ಇದರ ಕೆಲಸ ಯಾವ ಕಲಾವಿದನಿಗೂ ಅರ್ಥ ಆಗಲ್ಲ. ಕಲಾವಿದರು ಅವರಿಗೆ ಬೇಕಾದನ್ನು ಕೇಳ್ತಾರೆ, ತಗೊಳ್ತಾರೆ, ಪಾಪ ಕಷ್ಟದವರು ಕೇಳೋದು. ನನ್ನ ಭಾವನೆ ಏನಂತ ಕೇಳಿದ್ರೆ, ನನಗೆ ಆ ತಾಯಿ ಮತ್ತು ಆ ದೇವರು, ನನ್ನ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಏನೊಂದು ಆಶೀರ್ವಾದ ಮಾಡಿದ್ದೇನೆ, ಅದು ನನ್ನ ಕಲಾವಿದರಿಗೆ ಸಲ್ಲಬೇಕೆಂಬುದು ಮಾತ್ರ ನನ್ನ ಧ್ಯೇಯ, ನನ್ನ ಉದ್ದೇಶ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವರು ಕಲ್ಪಿಸುವವರಿರ್ಬೋದು, ಅದು ವಿಚಾರ ಬೇರೆ. ನನಗೆ ಅದು ನಗಣ್ಯ. ನನ್ನದನ್ನು ಪರ್ಸನಲ್ ಫ್ಯಾಮಿಲಿ, ನನಗೆ ಖಾಲಿ ಭಾಗವತಿಕೆ ಮಾಡಿ ನನಗೆ ಜೀವನ ಸಾಗಿಸಿದರೆ ನನಗೆ ಏನೂ ಕಷ್ಟ ಇಲ್ಲ. ನಾನು ಈಗ ಪ್ರೆಸೆಂಟ್ಲಿ ಇರುವ ಯಾವ ಕಲಾವಿದರಿಗಿಂತಲೂ ಒಂದು ಪಟ್ಟು ಹೆಚ್ಚಿನ ರೀತಿಯಲ್ಲಿ ನನ್ನ ಜೀವನ ಮಾಡ್ಬೋದು. ನಿಮಗೆಲ್ಲರಿಗೂ ನೀವು ಗೊತ್ತಿದ್ದ ವಿಚಾರ. ಪ್ರತಿಯೊಂದು ನನಗೆ ಕಾರ್ಯಕ್ರಮಗಳು ಸಿಗುವುದಕ್ಕಿಂತ, ನನ್ನನ್ನು ಪ್ರೀತಿಸೋದಕ್ಕಿಂತಲೂ ನಾನು ಡೈರೆಕ್ಟಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಎರಡೂ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವವರಿಗೂ ಸಂದ ವಿಚಾರ. ನನ್ನನ್ನು ಭಾಗವತಿಗೆ ಕರೆಯುವುದು ನಾನು ಫೌಂಡೇಶನ್ ಮಾಡಿದ್ದೇನೆ ಅಂತೇಳಿ ಅಲ್ಲ. ಹೌದು, ನಿಜ. ನನಗೆ ಕಾರ್ಯಕ್ರಮಗಳು ಸಿಗುವುದು ನಾನು ಫೌಂಡೇಶನ್ ಮಾಡಿದ್ದೇನೆ ಅಂತೇಳಿ ಅಲ್ಲ, ಅದು ನನ್ನ ಭಾಗವತಿಕೆಗೇ ಸಿಗುವುದು. ನನ್ನ ಫೌಂಡೇಶನ್ ಇರುವುದು ನನ್ನ ಭಾಗವತಿಕೆಯಿಂದಾಗಿ. ಈ ನೆನಪು ಪ್ರತಿಯೊಬ್ಬರಿಗೂ ಬೇಕು. ಕಲಾವಿದಗಳಿಗೆ ಹೇಳಿದ್ದೆ ನಾನು, ಮತ್ತು ಫ್ಯಾಮಿಲಿ ಮ್ಯಾಟ್ರಿಗೆ ಬರ್ತೇನೆ ನಾನು ಆನಂತರ. ಆದ ಕಾರಣ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪಿಸಿಕೊಂಡು ಪ್ರಚಾರ ಕೂಡದು ಮಣ್ಣು ತುಂದುಲ್ಲೆ, ಅವು ಮಣ್ಣು ತುಂದುಲ್ಲೆ, ಎಂದು ಮಣ್ಣು ತುಂದುಲ್ಲೆ ಅಲ್ಲ, ನೀವು ಏನೇ ಹೇಳಿ ನಾನು ಖುಷಿ ಪಡ್ತೇನೆ. ಬಟ್ ಇದರ ಕೆಲಸಗಳು ಅದು ಯಾರಿಗೂ ಬೇಡ. ಅಂದರೆ ಈ ನನ್ನ ಅಭಿಮಾನಿಗಳ ಸಂಘ ಫೌಂಡೇಶನ್ ಅಂದರೆ ಹೇಳಿದರೆ ಪಟ್ಲರ ಅಭಿಮಾನಿಗಳ ಸಂಘ. ಅದರಲ್ಲಿ ಎರಡು ಮಾತಿಲ್ಲ. ಪಟ್ಲ ಫೌಂಡೇಶನ್ಗೆ ₹1 ದುಡ್ಡು ಬರುದಿದ್ರು ಅದು ನನ್ನ ಮೇಲಿನ ಪ್ರೀತಿಯಿಂದ, ನನ್ನ ಮೇಲಿನ ಅಭಿಮಾನದಿಂದ, ನನ್ನ ಮೇಲಿನ ವಿಶ್ವಾಸದಿಂದ. ಅದನ್ನು ಯಾರೂ ಅಲ್ಲಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂತೇಳಿ ನನ್ನ ಅಭಿಮಾನಿಗಳು, ನಮ್ಮ ಘಟಕದವರಾಗಲಿ, ನಮ್ಮ ಅಭಿಮಾನಿ ಬಂಧುಗಳಾಗಲಿ, ನಮ್ಮ ದಾನಿಗಳಾಗಲಿ ಅವರೊಂದು ಕಾರ್ಯಕ್ರಮಕ್ಕೆ ಕರೆಯುವಾಗ ನನಗೆ ಹೋಗದೇ ಆಗುತ್ತೆ ಹೇಳಿ. ನನಗೆ ಋಣ ಏನು? ನನ್ನ ಫೌಂಡೇಶನ್ಗೆ ಸಹಾಯ ಮಾಡ್ತಾರೆ, ನನ್ನ ಫೌಂಡೇಶನ್ನ ಜೊತೆ ಅವರಿದ್ದಾರೆ. ನಮ್ಮ ಫೌಂಡೇಶನ್ಗೋಸ್ಕರ ರಾತ್ರಿ ಹಗಲು ಅವರು ದುಡಿತಾ ಇರುವಾಗ, ಲಕ್ಷಾನುಗಟ್ಟಲೆ ಅಭಿಮಾನಿ ಬಂಧುಗಳು ದುಡಿತಾ ಇರುವಾಗ, ಅವರು ವರ್ಷದಲ್ಲಿ ಒಂದು ಪ್ರೋಗ್ರಾಮಿಗೆ ಹೇಳುವಾಗಲೂ ನನಗೆ ಹೋಗ್ಲಿಕ್ಕೆ ಆಗದಿದ್ದರೆ ಅದು ಈ ಒತ್ತಡ ನೋಡಿ. ಈ ಒತ್ತಡಗಳು ಪ್ರಾರಂಭ ಆದ್ದಲ್ಲಿಂದ ಕೇವಲ ನಾನು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ದುಡ್ಡು ತಗೊಂಡು ಬಂದು ನಾನು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದರೆ ನನಗೆ ಯಾವುದೇ ಬಾಕಿ ಕಲಾವಿದರಾಗಿ ಯಾವುದೇ ಸಮಸ್ಯೆ ಇಲ್ಲ ನನಗೆ. ಈ ಕೆಲವರೆಲ್ಲ ಹೇಳ್ತಾರೆ ಆಯ ಬಾರಿ ಮಲ್ಲ ಜನ ಆತೈತೆ, ಮಲ್ಲ ಸಂಘ ಅಂತಲಜ್ಜಿ ಆಯ್ ಮಾತೆಟ್ಲ ಆಯ್ನೆ ತೋಜು ಅಂದರೆ ತುಂಬ ಜನ ಹೇಳೋರಿದ್ದಾರೆ, ಅದು ವಿಚಾರ ಬೇರೆ. ಬಾಕಿದ್ದವರನ್ನೇ ಹೇಳ್ತಾರೆ ಬಜಿ ಭಾರಿ ಪಾಪ ಮಾರ್ರೆ ವಾ ರಗಳೆಗೆಲ್ಲ ಇಜ್ಜೆ ಅಂತ. ಹೌದು, ಯಾವ ರಗಳೆಗೂ ಇಲ್ಲ, ಅವರು ಒಳ್ಳೆದಕ್ಕೂ ಇಲ್ಲ ಕೆಟ್ಟದಕ್ಕೂ ಇಲ್ಲ, ಅವರ ಫ್ಯಾಮಿಲಿ ಆಯಿತು. ಹಾಗಿದ್ರೂ ಚಂದ ಕೆಲವರಿಗೆ, ಅರ್ಥ ಆಯ್ತಲ್ಲ. ಕೆಲವರಿಗೆ ಅಂಥದ್ದೇ ಬೇಕಾದ್ದು ಅದಲ್ಲ, ಅದು ಏನೇ ಇರಲಿ ನಮಗೆ ಅವರು ಹಾಗೆ ಬರಬೇಕು, ಅವರ ಹಾಗೆ ಹೇಳಬೇಕು, ಅವರ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಖಂಡಿತ ಅಲ್ಲ. ನನ್ನ ಧರ್ಮ ಏನು? ನನಗೆ ಕಲೆ, ಯಕ್ಷಗಾನ ಕಲೆ ನನಗೆ ಕೊಟ್ಟಿದೆ. ನನಗೆ ನಿಮ್ಮಂಥ ಅಭಿಮಾನಿ ಬಂಧುಗಳು, ಅಭಿಮಾನಿ ದೇವರುಗಳನ್ನು ಕೊಟ್ಟಿದೆ ನನಗೆ ಯಕ್ಷಗಾನ. ಆ ಯಕ್ಷಗಾನ ಕಲೆಗೆ ನಾನೇ ಅದ್ರ ಕೊಡಬೇಕು, ನನ್ನ ಕಲಾವಿದರಿಗೆ ಏನಾದರೂ ಮಾಡಬೇಕನ್ನೋ ಒಂದೇ ಧ್ಯೇಯದಿಂದ ನಾನು ಮಾಡಿದಂಥ ವಿಚಾರ. ಅದಕ್ಕೋಸ್ಕರ ನಾನು ಈಗಲೂ ನನ್ನ ಫ್ಯಾಮಿಲಿಯಲ್ಲಿ ನಾನು ಈ ಮೂಲಕ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಅಂದರೆ ಅವರಿಗೆ ಅರ್ಥ ಆಗಿದೆ, ಅವರಿಗೆ ತುಂಬ ನನ್ನನ್ನು ಸಹಿಸ್ಕೊಂಡಿದ್ದಾರೆ, ತುಂಬ ಸಹಿಸ್ಕೊಂಡಿದ್ದಾರೆ. ನಾನು ಇಷ್ಟು ಕೆಲಸ ಮಾಡೋದ್ರ ಹಿಂದೆ ನನ್ನ ಹೆಂಡತಿ ಮಕ್ಕಳು, ನನ್ನ ತಂದೆ ತಾಯಿಯ ಶ್ರಮ ತುಂಬ ಇದೆ. ಇಲ್ಲದಿದ್ದರೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಇಷ್ಟು ಫೌಂಡೇಶನ್ನಿಂದ ಇಷ್ಟು ಒತ್ತಡದಲ್ಲಿ ಕೆಲಸ ಮಾಡುವಾಗಲೂ ಒಂದೇ ಒಂದು ಶಬ್ದ ನೀವು ಯಾಕೆ ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ ಅಂತ ಹೇಳಿದವರು ಅವರಲ್ಲ. ಅವರ ಮನಸ್ಸಲ್ಲಿ ಸ್ವಲ್ಪ ಅದು ಯಾರಿಗಾದ್ರೂ ಇದ್ದೇ ಇರುತ್ತೆ. ಅಲ್ಲಿ ಸಹ ಹೋಗ್ಲಿಕ್ಕೆ ಆಗಿಲ್ಲ, ಇಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಕೆಲವರನ್ನೆಲ್ಲ ನೋಡ್ತಾರಲ್ಲ. ಹೀಗೆ ಸಾಮಾಜಿಕ ಜಾಲತಾಣ ಬಂದು ಮೂವಿಗೆ ಹೋಗುದು ಅಲ್ಲಿ ನೀವು ಸತ್ಯ ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಂದು ಸಾಧಾರಣ 5-6 ವರ್ಷ ಆಯ್ತಾ ಏನಪ್ಪ ಒಂದು ಮೂವಿಗೆ ಹೋಗಿದ್ದಾನೆ ಅಲ್ಲ. ಇಡೀ ಲೈಫಲ್ಲಿ ಒಂದು ಮೂವಿ 2 ಮೂವಿ ಏನೋ ನೋಡಿದ್ದವೇ ಇಲ್ವಾ? ನಮ್ಮ ಮ್ಯಾರೇಜ್ ಆದ ನಂತರ 1 ಮೂವಿ 2 ಮೂವಿ ಆದ್ರೂ ನೋಡಿದ್ದೇವೆ ಇಲ್ವೋ ಗೊತ್ತಿಲ್ಲ. ಕರ್ಕೊಂಡೋದ್ರೆ ಏನಾದರೂ ಆಟಕ್ಕೆ ಕರ್ಕೊಂಡೋಗಿ ನನ್ನ ಮಕ್ಕಳನ್ನು. ಹಾಗೆ ಇಂಥದ್ದೆಲ್ಲ ತುಂಬ ಸಿಚುವೇಶನ್ ಇರ್ತದೆ. ತ್ಯಾಗ ಮಾಡಲೇಬೇಕಾಗುತ್ತೆ, ಸ್ಯಾಕ್ರಿಫೈಸ್ ಮಾಡಿದ್ರು. ನನಗೆ ನೆಮ್ಮದಿ ಏನು ಅಂತ ಕೇಳಿದರೆ
ನಾಳೆ ಆದರೂ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ನನ್ನ ಕಲೆಗೆ, ಕಲಾವಿದರಿಗೆ ಮಾಡಿದ್ದೇನೆ. ಕಲಾವಿದರು ಎಷ್ಟು ನೆನಪಿಟ್ಕೊಳ್ತಾರೋ ಅದು ಅವರಿಗೆ ಬಿಟ್ಟದ್ದು. ನಾನು ತಾಯಿ ದುರ್ಗಾ ಮಾತೆಯ ಪಾದಕ್ಕೆ ಸಮರ್ಪಣೆ ಎಂಬುದಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನ ಅಭಿಮಾನಿ ದೇವರುಗಳು ನನ್ನ ಮೇಲಿಟ್ಟನ್ನ ಪ್ರೀತಿಯನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ಅಷ್ಟೇ. ಸತೀಶ್ ಅಣ್ಣನ ಮೊದಲ ಪದ್ಯ ನೀವು ಕೇಳಿದ ಯಾವ್ದು ನೆನಪಿದ್ದೀನಿ? ಫಸ್ಟ್ ಪದ್ಯ ಯಾವ್ದು ಕೇಳಿದ್ದೀನಿ ಯಕ್ಷಗಾನದಲ್ಲಿ? ಅದು ಕೇಳಿದ್ದು ಯಾವಾಗ ಅಂತ ಹೇಳಿದರೆ ನನಗೆ ಹುಡುಗ ಫಿಕ್ಸ್ ಆದಮೇಲೆ. ಆವಾಗ ಒಂದು ಇಲ್ಲ 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 ಅದಕ್ಕಿಂತ ಮುಂಚೆ ನನಗೆ ಏನು ಗೊತ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ಅದೇ ಹೇಳಿದೆ ಅಲ್ಲ, ಯಕ್ಷಗಾನದ ಬಗ್ಗೆ ಅಷ್ಟು ಭಾಗವದ್ಗೀತೆ ಗೊತ್ತು, ಬಟ್ ಏನು ಯಾರು ಹೆಸರು ಏನು ಗೊತ್ತಿರಲಿಲ್ಲ. ಬಟ್ ನಾನು ಇವ್ರದ್ದು ನಮ್ಮದು ಫಿಕ್ಸ್ ಆದಮೇಲೆ ನಾನು ಫಸ್ಟ್ ಇವ್ರದ್ದು ಹಾಡು ಕೇಳ್ತಿದ್ದು ಒಂದು ಅಕ್ಕ ನಿನಗೆ ಮನದಿ ಭೀತಿ ದುಃಖ ಯಾತಕ್ಕೆ ಅಂತ. ಸೊ ನಾನು ನಮ್ಮದು ಯಾವಾಗ ಮ್ಯಾರೇಜ್ ಫಿಕ್ಸ್ ಅಂತ ಆಯಿತು, ಎಂಗೇಜ್ಮೆಂಟ್ ಡೇಟ್ ಎಲ್ಲ ಆಯಿತು, ಸೊ ಆವಾಗ ನಾನು ಇದೇ ಸಾಂಗ್ ಕೇಳಿ ಮಲಗ್ತಿದ್ದೆ. ನಂಗೆ ಇವಾಗಲೂ ನನ್ನ ಅಕ್ಕ ತಮಾಷೆ ಮಾಡ್ತಿರ್ತಾಳೆ. ನಾನು ಅದನ್ನು ಇಯರ್ಫೋನ್ ಹಾಕಿ ಮಲಗಬೇಕಾದ್ರೆ ಲೇಟ್ ಆಗುತ್ತೆ ಡ್ಯೂಟಿಯಿಂದ ಬಂದು, ಇದನ್ನೇ ಇಯರ್ಫೋನಲ್ಲಿ ಹಾಕಿ ಅದೇ ಸಾಂಗ್ ಮೊದಲು ಕೇಳ್ತಿದ್ದದ್ದು. ಈ ದುಃಖ ಯಾತಕ್ಕೆ ಹಾಯ್ ಪಪ್ಪ. ಹಾಯ್ ಪಪ್ಪ ಇರಂಚೆಲ್ಲರು ಒಡೆಲ್ಲ ಪಿದೈ ಪೋದು ಬಂದಾಗ ಬಂದ್ಪುರ ಚಾಕಣ್ ಬೊಕ ರಾತ್ರಿ ತೂನಾಗ ನಿದ್ರೆನೇ ಬರ್ಪುಜಿರೆಗೆ ಬೊಕ ಬಂದಾಗ ಹಿಂಗೆ ಚಾಕ್ಲೇಟ್ ಕನ್ಲಿ. ಹಾಯ್ ಪಪ್ಪ. ಬೊಕ ಆಲ್ ಪನ್ಯಲೆಕ್ಕ ಈ ಯಕ್ಷಗಾನದ್ದು ರಾತ್ರಿ ಲೇಟ್ ಆದ ಬರ್ಪಾರು. ನಮ್ಮ ಇರ್ ಬನ್ನಾಗ ಜತ್ತಿಪ್ಪ ಅಂಚ ರಾತ್ರಿ ಇರನ್ ತಿಕ್ಕುಜ ರಾತ್ರಿ ಪೂರ ಇರನ್ ಮಿಸ್ ಮನ್ಪನ್. ಬೊಕ ಇರಿಗೆ ಜಾಸ್ತಿ ಕ್ಲೈಮೇಟ್ ಚೇಂಜ್ ಆನಾಗ ಪೂರ ಹುಷಾರಿಪ್ಪುಜಿ. ನಮಕ್ ದುಬೈ ಪೋಯಿನ ಮಸ್ತ್ ಖುಷಿ ಅಂಡ್ ಪಪ್ಪ. ಅಲ್ಪ ಡೆಸರ್ಟೆಡ್ ಪೂರ ಗೊಬ್ಬಿನ ಕ್ಯಾಮಲ್ ರೈಡ್ ಪೂರ ಇರಗು ಜ್ವರ ಇತ್ತುಂಡಲ್ಲ, ಕಾಫ್ ಇತ್ತುಂಡಲ್ಲ. ನಮ್ಮ ಮಿನಿರೆಗ್ ಒಂಜಿ ದಿನ ರಜೆ ಮನ್ಪರ ಪಂಡಲ್ಲಿ ಇರ್ ಪನ್ಪರ್ ಇಜ್ಜ ಆಪುಜಿ ಎಂಕ್ ಪೋಡೆಂದು. ಬೊಕ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ 25th ಇಯರ್ಸ್ ಆಫ್ ತಿರುಗಾಟ. ಮಕ್ಕಳಿಗೆ ಅದೇ ಹೇಳಿದಲ್ಲ, ಮಕ್ಕಳ ಬಾಲ್ಯ. ನನ್ನ ಫ್ರೆಂಡ್ಸ್ ತುಂಬ ಸಲ ಹೇಳ್ತಾರೆ, ನನ್ನ ತುಂಬ ಆತ್ಮೀಯರು ನನಗೆ ತುಂಬ ಹೇಳ್ತಾರೆ, ಈ ಸಮಯವನ್ನು ಮಿಸ್ ಮಾಡಬೇಡಿ, ಮತ್ತೆ ಸಿಕ್ಕಲ್ಲ ಅಂತ. ಹೌದು, ಬಟ್ ಕರ್ತವ್ಯ ಪ್ರಜ್ಞೆ, ಅಭಿಮಾನಿ ಬಂಧುಗಳ ಪ್ರೀತಿ. ನನ್ನ ಹೆಂಡತಿ ಹೇಳಿದಾಗೆ ಅವರಿಗೆ ಒಂದೇ ಕಾರ್ಯಕ್ರಮಗಳಿರೋದು, ನಮಗೆ ದಿನದಲ್ಲಿ ಡೈಲಿ 5-6 ಕಾರ್ಯಕ್ರಮಗಳು. ಅದು ಬೇರೆ ಬೇರೆ. ಈ ವ್ಯಾಪ್ತಿ ಜಾಸ್ತಿ ಆದ ಕೂಡಲೇ ನಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ನಾನು ಒತ್ತಡ ಯಾಕೆ ಅಂತ ಕೇಳಿದರೆ, ನಾನು ನಿರ್ದಾಕ್ಷಿಣ್ಯವಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಕೇವಲ ಕಾರ್ಯಕ್ರಮ ಆದರೆ ನಿರ್ದಾಕ್ಷಿಣ್ಯವಾಗಿ ಖಂಡಿತವಾಗಿ ತುಂಡಾಗಿ ನನಗೆ ಹೇಳ್ಬೋದು, ನನಗೆ ಆಗೆಲ್ಲ ಪುರುಸೊತ್ತಿಲ್ಲ ಅಂತ. ಈ ಫೌಂಡೇಶನ್ನಿಂದಾಗಿ ಎಲ್ಲ ದಾಕ್ಷಿಣ್ಯಗಳು, ನಮ್ಮ ಫೌಂಡೇಶನ್ನ ವರ್ಕರ್ಸ್, ದಾನಿಗಳು, ಏನಾದರೂ ಒಂದು ರೀತಿಯಲ್ಲಿ ನಮ್ಮ ಫೌಂಡೇಶನ್ಗೆ ಸಹಕಾರ ನೀಡಿದವರೇ ಅವರು ಎಲ್ಲರೂ, ನಮ್ಮನ್ನು ನಮ್ಮ ಅಭಿಮಾನಿ ಬಂಧುಗಳು. ಆವಾಗ ನನಗೆ ಯಾವುದೇ ರೀತಿಯಲ್ಲಿ ಅವರಿಗೆ ರಿಯಾಕ್ಷನ್ ಕೊಡಲಿಕ್ಕೆ ಆಗಲ್ಲ. ನಾನು ಹೋಗಲೇಬೇಕಾದ ಅನಿವಾರ್ಯ. ಯಾವ ಸಿಚುವೇಶನಲ್ಲಿದ್ದರೂ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಶ್ರೀಕಾಂತ್. ನನ್ನ ಹೆಂಡತಿಯ ಡೆಲಿವರಿ ಇದೆ, ಸಣ್ಣ ಮಗಳ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆಯಿತು. ಆಗಿ ನನಗೆ ನ್ಯೂಸ್, ನಾನು ಹಾಸ್ಪಿಟಲಲ್ಲಿ ಸಂಜೆ ಹೊತ್ತು ಇದ್ದೆ. 9 ಕಾಲಕ್ಕೆ ರಾತ್ರಿ ಆ ಮಗುವನ್ನು ನನಗೆ ತೋರಿಸಿದ್ರು. ಅಲ್ಲಿಂದ ಮಗುವನ್ನು ನೋಡಿ ಅವರನ್ನು ಬಿಟ್ಟು ನಾನು ಹೋದ್ದೆ ಕಾರ್ಯಕ್ರಮಕ್ಕೆ. ಇದು ಯಾರು ಅಂತಲೇ ಹೇಳ್ತೇನೆ ನಿಮಗೆ, ಸುಳ್ಳು ಹೇಳ್ತೇನೆ ಅಂತ ಹೇಳೋದಕ್ಕೆ ಯಾರು ಅಂತ ಎಲ್ಲಿಗೆ ಅಂತಲೇ ಹೇಳ್ತೇನೆ. ಅವರು ಈಗಲೂ ಅದನ್ನು ಹೇಳ್ತಾರೆ, ನೆನಪಿಸ್ತಾರೆ. ನಮ್ಮ ರಂಗೋಲಿ ಸದಾನಂದಣ್ಣನ ಮಗಳ ಮನೆಗೆ ಪುತ್ತೂರು ಸಹಜಿರೈ ಅವರ ಯಕ್ಷಗಾನಕ್ಕೆ, ಬೇರೆ ದೂರದವರಲ್ಲ, ಅವರದ್ದೇ ಯಕ್ಷಗಾನ. ನಮ್ಮ ಅಭಿಮಾನಿ ಬಂಧುಗಳು, ನಮ್ಮ ಬಹಳ ಪ್ರೀತಿಯವರು, ಅವರು ನಮ್ಮ ಮನೆಯವರೇ. ನನ್ನ ಮಗುವಿನ ಮುಖ ನೋಡಿ ನನ್ನ ಹೆಂಡತಿಯನ್ನು ತಲೆನೆ ಒರೆಸಿ ನನ್ನಲ್ಲಿಂದ ಎದ್ದು ಹೋದ್ದಿ ಯಕ್ಷಗಾನಕ್ಕೆ. ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಅವರು ನಮ್ಮ ಫೌಂಡೇಶನ್ ಜೊತೆ ಇರುವವರು. ಇದು ಪ್ರತಿನಿತ್ಯ, ಕೇವಲ ಆ ಸಿಚುವೇಶನ್ ಅಂತ ಹೇಳಿದಲ್ಲ, ಒಂದೊಂದು ಸಿಚುವೇಶನ್ ವಿವರಿಸ್ಲಿಕ್ಕೆ ಹೋದ್ರೆ ತುಂಬ ಇರುತ್ತೆ ಇಂಥದ್ದು. ಸತೀಶ ನಮಸ್ಕಾರ. ನಿನ್ನನ್ನು ತೂನೇ ಹಿಂಗೆ ಬಂಜಿಲಿಕ್ಕೆ ಯಾವೊಂದುಂಡು ದಾನೆಂದು ಪಂಡ ನಮ್ಮ ಎಲ್ಲಿಯ ಪ್ರಾಯಡು ವಾರೀತಿ ಕೆಲಸ ಮಲ್ತದ ಅಂದ ಪಣಪುನವು ಒಂಜಿ ಭಜನೆಗೆ ಬತ್ತನಿಂದ ಅಂಡಲಂಚನೆ ಆ ಭಜನಾ ಸಂಕೀರ್ತನೆ ಕೇಳಿನಾಗನೇ ಇಂಕ್ಲನ ಮನಸ್ಸು ಇಂಜೊಂದಿತ್ತಂಡು. ಅವೇ ಲೆಕ್ಕನೆ ನಿನ್ನ ಜೀವನದ ಉಪಾಯಗಳಾವು ವೈಕಲಾವು
ಅಣ್ಣೇರೆ ಇರ್ನೊಟ್ಟಿಗೆ ಆನ್ಲ ಬರ್ಪೆ ಪಂಪುರಿ ಪೇರಿ ಮಳುಪು ಎಂದು ಪಂಡದು ಎನ್ನೊಟ್ಟಿಗೆ ಬತ್ತದು ಪಂಪುರಿ ಪೇರಿನ ಮಲ್ತ ಆ ಪಂಪುರಿ ಪೇರಿ ಮಳುಪುನ ಪೊರ್ತುಡೆ ಯಾನ ಆಲೋಚನೆ ಮಲ್ತದೆ ಈ ಒಂಜಿ ಮಲ್ಲ ಮೇಧಾವಿ ಆಪ ಅಂದು ದಾನೆಂದು ಪಂಡ ಹೊರಗಿರುತ್ತನೇನು ಈ ಕಣ್ಣಿಡು ತೂಂಡೊಂದಾಂಡ ಮಲದಾನಿ ಏ ಯಾನ್ ಇದ್ದಿಂದಾಂಡಲ ಗಿರಿತದೆ ಆ ಪಂಪುನ ಜೋಡು ಸಾವನಾಥ ತಾಕತ್ತು ಅಪಗನೆ ಇತ್ತನು ದಿನಡ ಅವೇ ಲೆಕ್ಕನೆ ಸುಬ್ರಾಯ ದೇವರನ್ನ ಬೆರಿ ಸಹಾಯಲ ನಿಕ್ಕಿತ್ತನಂದೇ ಪಣ್ಣುಳಿ ಸುಬ್ರಾಯ ದೇವರ್ಲ ಚಾಕ್ರಿನ ಏತೋ ಮಳ್ತದೈ ಈಲ ನಿನ್ನ ಅಮ್ಮೇರ್ಲ ನಿಕ್ಲ ಇಲ್ಲಾಳ್ದಕ್ಲ ಮಾಂತೇರೆಲ್ಲ ಅವತ್ತಂದೆ ಊರದ ಬೇತೆ ಜನಕುಳೇನು ಬರ್ಪು ಲೆಕ್ಕಂತ ನಾವು ವ್ಯವಸ್ಥೆನ ಈ ಮಳ್ತೊಂದಿತ್ತ ಒಂದಿಪೆ ನಿನಗೆ ಗಣನಾಥ ಕೆಲವು ಪದ್ಯಗಳು ನಿನ್ನವು ಇತ್ತೆಲ್ಲ ಎನ್ನ ಮನಸ್ಸು ಕೇಣೊಂದುಂಡು ನಿನ್ನ ದಯ ಮಾಡೋರಂಗ ಆ ಭಜನೆ ಸಂಕೀರ್ತನೆ ಎಲ್ಲ ಬುಕ್ಕೊಂಜಿ ಮುರಳಿಯ ನಾದವ ಕೇಳಿ ಆ ರಡ್ಡು ಭಜನೆ ನಣರ ನಿನ್ನ ಬಾಯ್ಡು ಕೇಣಗ ಅಂದ ಎನ್ನ ಮನಸ್ಸು ಆ ಒಂದುಂಡು. ನಮ್ಮ ಈಗ ಹೊಗೆನಾಡು ದೇವಸ್ಥಾನದ ಅರ್ಚಕರು ನಾನು ಪಂಪರಿ ಪೀರಿ ಬಗ್ಗೆ ಹೇಳಿದೆಲ್ಲ ಹಾಗೆ ನಾವು ತುಂಬ ಒಡನಾಡಿಗಳು. ಈಗ ಹೊಗೆನಾಡು ದೇವಸ್ಥಾನದ ಪೂಜೆ ಭಟ್ರವರು ತುಂಬ ವರ್ಷಗಳಿಂದ ಅವರೆಲ್ಲ ಆಶೀರ್ವಾದದಲ್ಲಿ ನಾವು ಬೆಳೆದವರು. ನಿನ್ನನ್ನು ನೋಡದೆ ಬಹಳ ಸಮಯ ಆಯ್ತು ಮಾರಾಯ. ನಾವಿಲ್ಲಿ ಹೊಗೆನಾಡು ದೇವಸ್ಥಾನದಲ್ಲಿ ನೀನು ಸಣ್ಣದಾಗಿರುವಾಗ ನನಗೆ ಗೊತ್ತುಂಟು ನಿನ್ನ ಭಾಳ ಒಂದು ವಿನಯ, ಪರಿಪೂರ್ಣವಾದಂಥ ಭಕ್ತಿ, ನಮ್ಮ ಬಗ್ಗೆ ನಿನಗಿರುವಂಥ ಪ್ರೀತಿ ಮತ್ತು ವಿಶ್ವಾಸ ಅದು ಯಾವತ್ತೂ ಮರೆಯುವಂಥದ್ದಲ್ಲ. ನಿನ್ನ ಒಂದು ವಿನಯಪೂರ್ವಕವಾದ ನಡತೆ ಉಂಟಲ್ಲ, ಅದುವೇ ನಿನ್ನನ್ನು ಇಷ್ಟು ಎತ್ತರಕ್ಕೆ ತೆಕ್ಕೊಂಡು ಬಂದದ್ದು. ಹಳೇದನ್ನು ನೆನಪು ಮಾಡಿಕ. ನಮ್ಮ ಹೊಗೆನಾಡು ದೇವಸ್ಥಾನದಲ್ಲಿ ನಿನ್ನ ತಂದೆ ಶುರು ಮಾಡಿದ್ದು ಯಕ್ಷಗಾನ ಕಾರ್ಯಕ್ರಮಗಳು. ಪ್ರತಿ ತಿಂಗಳು ಸಿಂಹ ಮಾಸದಲ್ಲಿ 1 ತಿಂಗಳ ಪರ್ಯಂತ ನಿತ್ಯ ಊಟ ಉಪಚಾರಾದಿಗಳು ಎಲ್ಲರಿಗೂ ಬಂದವರೆಲ್ಲರಿಗೂ ನಡೆದದ್ದು. ಇಲ್ಲಿಯ ನಿನ್ನ ತಂದೆ ಶುರು ಮಾಡಿದಂಥ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಯಕ್ಷಗಾನ ಕಲಾವಿದರು ತಯಾರಾದರು. ನಿನ್ನ ತಂದೆ ಇಲ್ಲಿ ಶುರು ಮಾಡುವಾಗ ಚೆಂಡೆ ಮದ್ದಳೆ ಕೂಡ ಇರಲಿಲ್ಲ. ಮಣೆಗೆ ಚೆಂಡೆ ಇಟ್ಟಿದ್ದು ತಂದೆ ಭಾಗವತಿಗೆ ಶುರು ಮಾಡಿದ್ದಿಲ್ಲಿ. ಗೊತ್ತುಂಟ ನಿನಗೆ ಗೊತ್ತಿರಲಿಕ್ಕಿಲ್ಲ ಅದು. ಆಮೇಲೆ ಅದು ಬೆಳೆದದ್ದು ಅಂದರೆ ಇತಿಹಾಸ ಪ್ರಸಿದ್ಧ ಆಯಿತು. ಯಕ್ಷಗಾನ ಕ್ಷೇತ್ರದಲ್ಲಿ ನೀನೊಂದು ಧ್ರುವ ತಾರೆಯಾಗಿ ಬೆಳೆಯಬೇಕು ಅಂತ ಹೇಳುವಂಥದ್ದೇ ಇದು. ಅದ್ರ ಜೊತೆಗೆ ಈಗ ನೀನು ಬೆಳೆದಾಗ ನಮ್ಮ ಊರು ಬೆಳೆಯುತ್ತದೆ, ನಮ್ಮ ದೇವಸ್ಥಾನದ ಹೆಸರು ಒಟ್ಟಿಗೆ ಬರ್ತದೆ. ಎಲ್ಲ ನಮಗೆ ಬಹಳ ಸಂತೋಷ ಮಾರಾಯಪ್ಪ. ನಮ್ಮ ಆಡಳಿತ ಮುಕ್ತೇಶ್ವರರು ಬಹಳ ನಮಗೆ ಸಹಕಾರ ನೀಡಿದವರು, ಮುಗುಳಿ ತಿರುಮಲೇಶ್ವರ ಭಟ್ರು, ಅವರ ಆಶೀರ್ವಾದ. ನಮಸ್ತೆ ಸತೀಶ್ ಅಣ್ಣ, ಹೇಗಿದ್ದೀರಾ? ಈಗ ನಾವು ನೋಡುವುದೇ ಬಹಳ ಅಪರೂಪ ಆಯಿತು. ನಮ್ಮ ಬಾಲ್ಯದ ದಿನ ಸಹ ಬಹಳ ಅತ್ಯುತ್ತಮವಾದ್ದು. ನೀವು ಒಟ್ಟಿಗೆ ಕ್ರಿಕೆಟ್ ಆಡಿದ್ದು, ಮನೆಗೆ ಬಂದದ್ದು, ನಾವು ನಿಮ್ಮ ಮನೆಯಲ್ಲಿ, ನೀವು ನಮ್ಮ ಮನೆಯಲ್ಲಿ, ಆಚೆ ಈಚೆ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದೆವು. ಆ ದಿನಗಳಲ್ಲಿ ನೀವು ಯಕ್ಷಗಾನದ ಕಡೆಗೆ ಆಸಕ್ತಿ ತೋರ್ತಾ ಇದ್ದದ್ದು, ಕಲಿಯುವುದಕ್ಕೆ ನಿಮ್ಮಲ್ಲಿದ್ದ ಆಸಕ್ತಿ, ಅವುಗಳ ಬಗ್ಗೆ ಪರಿಶ್ರಮ ಬಹಳ ದೊಡ್ಡದು. ಆ ಮಾಂಬಾಡಿಗೆ ಹೋಗಿ ಯಕ್ಷಗಾನ ಕಲಿತು ಆ ದಿನದಲ್ಲಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದನ್ನು ನಾನು ನೋಡಿದವನು. ಅದು ಎಷ್ಟು ಅಭ್ಯಾಸ ಅಂದರೆ ರಾತ್ರಿ ಹಗಲು ಎನ್ನದವರು ಅಭ್ಯಾಸ ಮಾಡ್ತಿದ್ರು. ಅದಕ್ಕೆ ತಕ್ಕ ಪ್ರತಿಫಲವನ್ನು ಈಗ ನೀವು ಅನುಭವಿಸ್ತಿದ್ದೀರಾ ಅಂತಲೇ ನಾನು ಹೇಳ್ಬೋದು. ಹಾಗೂ ನಿಮ್ಮ ಈ ಸಾಧನೆ ನಮಗೆಲ್ಲ ಹೆಮ್ಮೆ. ಯಾಕೆಂದು ಹೇಳಿದರೆ ಪಟ್ಲ ಹೊಗೆನಾಡು ದೇಶ ಬಿಡಿ ವಿದೇಶದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಸತೀಶಣ್ಣ ಉತ್ತಮ ಬ್ಯಾಟ್ಸ್ಮನ್, ಆಲ್ರೌಂಡರ್. ಉತ್ತಮ. ಅವರು PUC ಅಲ್ಲಿ ಒಂದು ಮ್ಯಾಚಲ್ಲಿ ಆಡಿದ್ದು ನನಗೆ ಈಗಲೂ ನೆನಪಿದೆ. ಕಾಲೇಜಲ್ಲಿ ನಾನಾಗ ಹೈಸ್ಕೂಲಲ್ಲಿದ್ದೆ. ಸೋತ ಮ್ಯಾಚನ್ನು ಅವರು ಲಾಸ್ಟ್ ಬಾಲಲ್ಲಿ ಒಂದು 6 ಹೊಡೆದು ವಿನ್ ಮಾಡಿದ್ದು ನನಗೆ ಈಗ ಕಾಣ್ತಾ ಉಂಟು. ಅಷ್ಟು ಒಳ್ಳೆ ಅವರು ಕ್ರಿಕೆಟ್ ಪ್ಲೇಯರ್ ಅವರು. ಈ ಶಾಲಾ ಕಾಂಪಿಟೇಷನಲ್ಲಿ ಯಾವುದೇ ಸಂಗೀತ ಕಾಂಪಿಟೇಷನ್ ಇದ್ದರೂ ಅವರಿಗೆ ಅದು ಫಸ್ಟ್ ಪ್ಲೇಸ್ ಅವರಿಗೆ. ಅದು ಸತೀಶಣ್ಣ ಒಂದು ಶಾಲಾ ಕಾಂಪಿಟೇಷನಲ್ಲಿ ಶಿಲೆಗಳು ಸಂಗೀತವ ಅದು ಹಾಡಿದ್ದು ಫಸ್ಟ್ ಪ್ರೈಸ್. ಅದು ಅಷ್ಟು ಚೆಂದ ಹಾಡಿದ್ದಾರೆ. ಅದು ಯಾವ ರೀತಿಯಲ್ಲಿ ಅದರ ರಿಯಲ್ ಟೋನ್ ಇತ್ತೋ ಅದೇ ರೀತಿಯಲ್ಲಿ ಹಾಡಿದ್ದಾರೆ ಅವರು. ಕ್ರಿಕೆಟ್ ಬಗ್ಗೆ ನನಗೆ ಭಾಳ ಇಷ್ಟದ ಮ್ಯಾಚ್ ಕ್ರಿಕೆಟ್ ಅಂತ ಹೇಳಿದ್ರೆ ಭಾಳ ಇಷ್ಟ ನನಗೆ. ಕ್ರಿಕೆಟ್, ಕಬಡ್ಡಿ ನಾವು ತುಂಬ ಶಾಲೆಯಲ್ಲಿರುವಾಗ ಆಡ್ತಾ ಇದ್ದೀವಿ. ಕ್ರಿಕೆಟ್ ಅಂದರೆ ಭಾಳ ಅಚ್ಚುಮೆಚ್ಚು ನನಗೆ. ಹೇಳಿದ್ರು ಅವರು ಲಾಸ್ಟಿಗೆ ಒಂದು 6 ಹೊಡೆದು. ತುಂಬ ಮ್ಯಾಚ್ಗಳಿಗೆಲ್ಲ ತುಂಬ ಹೋಗ್ತಾ ಇದ್ವಿ. ಆನಂತರ ಯಕ್ಷಗಾನಕ್ಕೆ ಬಂದ ನಂತರ ಎಲ್ಲ ತ್ಯಾಗ ಮಾಡಬೇಕಾಯ್ತು. ಬ್ಯಾಟಿಂಗ್ ಇಷ್ಟ, ಬೌಲಿಂಗ್ ಇಷ್ಟ? ಎರಡು ಮಾಡಿದ್ರು ಆಲ್ರೌಂಡರ್. ಆಗ ಈ ಪಟ್ಲಗುತ್ತು ಮಹಾಬಲ ಶೆಟ್ಟರ ಕುಟುಂಬ ಅಣ್ಣ ತಮ್ಮಂದರೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಈಗ ನಾನು ಮಾತನಾಡುವ ಈ ಸ್ಥಳದ ಮುಂಭಾಗ ಸ್ವಲ್ಪ ತಗ್ಗು ಪ್ರದೇಶ, ಅಲ್ಲಿ ಅವರ ಕುಟುಂಬ ಒಂದಾಗಿದ್ದ ಮನೆ, ಈಗಲೂ ಆ ಮನೆ ಈಗಲೂ ಉಂಟಲ್ಲಿ. ನನ್ನ ನಿತ್ತ ಬಲ ಪ್ರದೇಶ ಪಟ್ಲಗುತ್ತು ಮಹಾಬಲ ಶೆಟ್ಟರ ಮನೆ, ಈಗ ಹೊಸತು ಕಟ್ಟಿದ ಮನೆ. ಈ ಕರೋಪಳ್ಳಿ ಗ್ರಾಮದ ಎಲ್ಲ ಆಸುಪಾಸಿನಲ್ಲಿಯೂ ನಿರಂತರ ಯಕ್ಷಗಾನ ಬಯಲಾಟ ಈ ಮಲ್ಲದುರ್ಗಾ ಪರಮೇಶ್ವರಿ ಮೇಳದಿಂದ ಪಟ್ಲಗುತ್ತು ಮಹಾಬಲ ಶೆಟ್ಟರ ನೇತೃತ್ವದಲ್ಲಿ ನಡೆಯುತ್ತಾ ಇತ್ತು. ಸತೀಶ್ ಶೆಟ್ಟರು ಬಹಳ ಸಣ್ಣ 1ನೇ ತರಗತಿ ಆಗ. ಈಗ ಪರಿಸರ ಆಟ ಆದರೆ ಅವರು ಪಟ್ಲಗುತ್ತು ಸತೀಶ್ ಶೆಟ್ಟರ ಚಕ್ರತಾಳ ಇದ್ದೇ ಇರ್ತಿತ್ತು ನಮ್ಮೊಂದಿಗೆ ಬಹಳ. ಆದರೆ ನನಗೆ ಈಗ ಅನಿಸುವುದು, ಇಷ್ಟು
ಉತ್ತಮ ದರ್ಜೆಯ, ಉತ್ತಮ ಗುಣಮಟ್ಟದ, ಉತ್ತಮ ಮನೋಭಾವದ ಕಲಾವಿದರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥ ಈ ಗುಣಮಟ್ಟದ ಭಾಗವತರಾಗ್ತಾರೆ ಎನ್ನುವ ಕಲ್ಪನೆಯೇ ನನಗೆ ಆಗಿರಲಿಲ್ಲ. ನಮ್ಮ ಜೊತೆಯಲ್ಲಿ ಆಟವಾಡ್ತಾ ಬೆಳೆದವರು. ಅವರನ್ನು ಎತ್ತಿ ಆಡಿಸಿಕೊಂಡು ಇಲ್ಲಿಂದ ಕುಡುಪುಡು ತೊಡಕ ಅಂತ ಪ್ರದೇಶ ಹೋಗುವುದು, ಪುನಃ ಬರುವುದು, ಇಲ್ಲಿಂದ ಮಿತ್ರಡ್ಕಕ್ಕೆ ಹೋಗೋದು, ಇಲ್ಲಿ ಗುಂಡಮಜಲು ಆಟ ಆಗೋದು, ಕಟ್ಟತಾರು ಭಟ್ರ ಮನೆ ಹತ್ರ ಗದ್ದೆಯಲ್ಲಿ ಆಟ ಆಗೋದು, ಎಲ್ಲ ಪ್ರದೇಶಕ್ಕೂ ಈ ಪಟ್ಲ ಸತೀಶ್ ಶೆಟ್ಟರು ನಮ್ಮೊಂದಿಗೆ ಆಗ ಬಾಲ್ಯಕಾಲ ಬರ್ತಾ ಇದ್ದವರು. ಶತ್ರುಗಳಿಗೆ ಆದರೂ ಕೂಡ ಮೇಳ ಮಾಡುವುದಕ್ಕೆ ಉಪದೇಶ ಮಾಡಬಾರ್ದು ಅಂತ ಒಂದು ಮಾತುಂಟು. ಮೇಳ ಮಾಡುವುದು ಬಹಳ ಕಷ್ಟ, ಕಲಾವಿದರನ್ನು ಸಾಕುವುದು ಕಷ್ಟ. ಆನೆ ಸಾಕುವುದು ಒಂದೇ, ಕಲಾವಿದರನ್ನು ಸಾಕುವುದು ಒಂದೇ ಅನ್ನೋದು ಗಾದೆ ಉಂಟು, ಸತ್ಯ. ಈ 50 ಜನ ಕಲಾವಿದರನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಹೋಗುವ ಮೇಲೆ ಕಡೆ ಹೋಗುವುದೇ. ಒಬ್ಬೊಬ್ಬರ ಮನೋಧರ್ಮ ಒಂದೊಂದು ರೀತಿ, ಒಬ್ಬೊಬ್ಬನ ಮಾತುಗಳು ಒಂದೊಂದು ರೀತಿ, ಹಲವು ವಿಧದ ಹಲವು ಆಚಾರ ವಿಚಾರಗಳ ಎಲ್ಲ ಒಂದಾಗಿ ಸೇರಿ ಚೌಕಿಯಲ್ಲಿ ಒಂದಾಗಿ ಆಟ ನಡೆಸಿಕೊಂಡು ಹೋಗುವುದು ಭಾಗವತರಿಗೆ ಬಹಳ ಕಷ್ಟ. ಅದರಲ್ಲೂ ವಿಶೇಷ ಕಾಣುವುದು ಈಗ ಈ ಪಾವಂಜೆ ಮೇಳವನ್ನು ಸಂಚಾಲಕತ್ವವನ್ನೂ ವಹಿಸಿ ಭಾಗವತರು ಆಗಿ ಆ ಬಳಿಕ ಹಗಲು ಕಲಾವಿದರ ಬೇಕು ಬೇಟೆಗಳಿಗೆ ಸ್ಪಂದಿಸಿಕೊಂಡಿರುವಂತಹ ಒಂದು ಆ ಮುತ್ಸದ್ದಿತನ ಆ ಬಾಲ್ಯಕಾಲದಲ್ಲಿ ನಾನು ಯೋಚನೆ ಮಾಡಿದ್ದೇ ಅಲ್ಲ. ಮಳೆಗಾಲದಲ್ಲಿ ಮೇಳ ಪತ್ರರಾಜಗಳು ಹೋದ ಮೇಲೆ ಕಲಾವಿದರು ಹೇಗೆ ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಕೇಳುವ ಯಜಮಾನುಗಳು ಯಾರೂ ಇಲ್ಲ. ಮೇಳಕ್ಕೆ ಬಂದ ಮೇಲೆ ವೇಷ ಮಾಡುವ ಸಾಮರ್ಥ್ಯ ಇದ್ದರೆ ಒಂದು ರಾತ್ರಿಯಲ್ಲಿ ಒಂದು ವೇಷ ಅಲ್ಲ, ನಾನು ಬೇರೆ ಮೇಳದಲ್ಲಿ 5-6 ವೇಷ ಮಾಡಿದ್ದಿದೆ. ಅನಾರೋಗ್ಯ ಬಂದಾಗ ಕೇಳುವುದಿಲ್ಲ, ಮಳೆಗಾಲ ಊಟಕ್ಕಿದ್ರೆ ಕೇಳುವುದಿಲ್ಲ. ಆಗೆಲ್ಲ ಹೊರತಾಗಿರುವಂಥ ಒಂದು ಯಜಮಾನದ ಗುಣ ಪಟ್ಲಗುತ್ತು ಸತೀಶ್ ಶೆಟ್ಟಿ ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ಮೇಳದ ಬಗ್ಗೆ ಮೇಳ ಅದೇ ಪಾವಂಜೆ ಮೇಳ ನನಗೆ ಆ ಕ್ಷೇತ್ರದ ಅವರು ನನ್ನ ಮೇಲೆ ಬಹಳ ವಿಶ್ವಾಸ ಇಟ್ಟು ನನ್ನ ಕೈಗೆ ಕೊಟ್ಟವರು. ಮತ್ತು ಕೊಡೋದಕ್ಕಿಂತಲೂ ಅವರು ಮುಂದೆ ನಿಂತು ಯಾವುದೇ ರೀತಿಯಲ್ಲಿ ಕೊರತೆ ಆಗದ ಹಾಗೆ ಅವರು ನಮ್ಮ ಕಲಾವಿದರುಗಳನ್ನು ನೋಡ್ತಾ ಇದ್ದಾರೆ ಎನ್ನುವುದು ಬಹಳ ಒಂದು ಸಂತೋಷದ ವಿಚಾರ. ನನ್ನ ಜಯಮಾನವೇ ಹಾಗೆ, ನಾನು ಒಂದು ನಿಂತರೆ ಮತ್ತೆ ನನಗೆ ಅದರ ವಿಚಲಿತನಾಗುವ ಪ್ರಶ್ನೆ ಇಲ್ಲ. ಅದು ಯಾವುದೇ ವಿಚಾರ ಆಗಿರ್ಬೋದು. ಇನ್ನೊಬ್ಬನಿಗೆ ದೋಷ ಆಗದ ಹಾಗೆ, ನೋವಾಗದ ಹಾಗೆ ಎಲ್ಲರನ್ನು ಹಿಡ್ಕೊಂಡು ಹೋಗುವ ಜಯಮಾನ ನನಗೆ ಏನು ದೇವರೊಂದು ಗಾಡ್ ಗಿಫ್ಟ್ ನನಗೆ ಅದೊಂದು ಕೊಟ್ಟಿದ್ದಾರೆ. ಮತ್ತು ಒಳ್ಳೆಯತನ ಮಾಡಿದ್ರಲ್ಲಿ ಕೆಲವರಿಗೆ ನೋವಾಗುವುದಿದೆ, ಬೇಸರ ಆಗುವುದಿದೆ. ಅದಕ್ಕೆ ಹೊಣೆಗಾರರು ನಾವಲ್ಲ, ನಾವು ನಮ್ಮ ಧರ್ಮವನ್ನು ಮಾಡೋದಷ್ಟೇ. ನಾನು ನಿಮಗೆ ಒಳ್ಳೆಯದು ಮಾಡಿದ್ರಲ್ಲಿ ಅದನ್ನು ನೋಡಿ ಇನ್ನೊಬ್ಬನಿಗೆ ಸಹಿಸಲಿಕ್ಕೆ ಆಗದ ನೋವಾದರೆ ಅದಕ್ಕೆ ಹೊಣೆ ನಾವಲ್ಲ. ಹಾಗಾಗಿ ಮತ್ತು ಮೇಳದಲ್ಲಿ ಕಲಾವಿದರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ದಿವಾಣ ಶಿವಶಂಕರ ಭಟ್ರು ನಮ್ಮ ತಂದೆ ಮೇಳ ಮಾಡಿದ ಕಾಲದಲ್ಲಿ ಅವರ ಜೊತೆ ಇದ್ದವರವರು. ನನ್ನನ್ನು ಇಂದು ನಿನ್ನೆ ನೋಡುವುದಲ್ಲ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದಕ್ಕೂ ಅದು ಒಂದು ಉತ್ತರನೇ. ಈಗ ಇಂದು ನಿನ್ನೆ ನೋಡುವ ನಾನು 1ನೇ ಕ್ಲಾಸ್ ಇರುವಾಗಲಿಂದಲೂ ನನ್ನ ಬಗ್ಗೆ ಕುದ್ದಂಥ ಅನೇಕ ಕಲಾವಿದರುಗಳಿದ್ದಾರೆ. ಅದರಲ್ಲೂ ದಿವಾಣ ಶಿವಶಂಕರ ಭಟ್ರು ಒಬ್ಬರವರು ನಮ್ಮ ಮೇಳದಲ್ಲಿ ಈಗಲೂ ಇದ್ದಾರೆ. ಈರ್ನ 25 ವರ್ಷ ತಿರುಗಾಡ ಐದೊಟ್ಟಿಗೆ ಯಾಲ್ನೊಳ್ಳೆ ಈರ್ನೊಟ್ಟಿಗೆ 25 ವರ್ಷ ತಿರುಗಾಟೋಡು. ನಮ್ಮ ಬಾಲ್ಯದ ಜೀವನ ಪಂಡ ನಮ್ಮ ಮಾಂಬಾಡಿ ಗುರುಕುಲ್ನಾಡಿ ಕಲ್ಪೆರ ಒಟ್ಟಿಗೆ ಪೋಂತ ನಮ್ಮ ಯಾನ್ ಈರ್ನಾಡಿ ಬರ್ಪುಣೆ ಈರ್ನಲ್ತು ಯಾನ್ ಈರು ಒಕ್ಕ ಕೀರ್ತನ್ ರಾಮದಾಸ್ ಇಬ್ಬರ ಒಟ್ಟಿಗೆ ನಮ್ಮ ಪೋಂತನೆ ಮಾಂಬಾಡಿಗೆ ಹೋದು ಬಣ್ಣಗ ಗುರುಕುಲ್ ಪಣ್ಣೇನು ಇಲ್ಲಲ್ಲಿ ಈರು ಏನ ನಾವು ಅಂಚತ್ತು ಇಂಚಾಂದು ಮಾಡಿದು ಈರು ಎಂಗೆ ಪಣ್ಣದು ಕೊಡ್ದು ಸರಿ ಮಲ್ತೊಂದಂತಾರೆ ಎಂಗ್ಳು ನಡ್ತದೇ ಪೋಂತನೆ ಮಾಂಬಾಡಿಗೆ ನಡ್ತದೆ ಬರೋಂತಾನೆ 5 ಬುಕ್ಕ 3 ಕಿಲೋಮೀಟರ್ ನಡ್ದು ಪೋಂತ 5 ದುಕ್ಕ 6ನ ಬಾವೆಂಜಿ ಚೇತಕ ಸ್ಕೂಟರ್ ಕೊಡಿಯಾರಿಗೆ ಐಟು ಯಾಲ್ನ ಸಚ್ಚನ್ನೆಲ್ಲ ಓಡೆ ಮಾತ ತಾಳ ಮದ್ದಲಿಗೆ ಪೋತ ಬಂಡದು ಅವು ಎಂಕಲಾರೆಗಳೋ ಗೊತ್ತು ಅವು ಅರ್ಧೋಡು ಬಂದು ಬುರ್ನೆ ಪಿರಾಯಿನ ತೊರಿತು ಸಚ್ಚನ್ನಾಗ ಇದ್ದ ಬೇಳೆ ಗೊತ್ತಿತ್ತನದ 6 ಪಿರಾಯಿನ ಸ್ಟಾರ್ಟ್ ಮಲ್ತದ್ದು ಎಂಕಲು ಪೋದು ಓಳೋಳು ಬಾಕಿ ಆದ ಬೋರೆತ್ತ ಇನ್ನು ಪನಿಯರ ಬಂಡ ಸುಮಾರುಂಡು. ಅದೆಲ್ಲ ತುಂಬ ಇದೆ, ತುಂಬ ಮಾತಾಡಲಿಕ್ಕೆ. ನಮಗೆ ಅಕ್ಕೆ ಬದವು ಗಿರೀಶ್ ಎಲ್ಲ ನಾವೆಲ್ಲ ಒಟ್ಟಿಗೆ ಇದ್ದವರು, ನಮ್ಮ ಮನೆಯಲ್ಲಿ ಬೆಳೆದವರು ಅವರೆಲ್ಲ. ಅವಾಗ ಕಲೀಲಿಕ್ಕೆ ಬರೋದು ಅವರೆಲ್ಲ ನಮ್ಮ ಜೊತೆ. ನಾನೇ ಎಲ್ಲ ಇವರಿಗೆಲ್ಲ ಹೇಳಿಕೊಟ್ಟು ಇವರನ್ನು ಸರಿ ಮಾಡ್ತೀವಿ. ಕಲಿಯುವುದು ಗುರುಗಳು ಮಾಂಬಡಿಯವರಾದರು, ಇವರೆಲ್ಲ ಪಾಠಗಳನ್ನು ಮತ್ತೆ ಸರಿ ಮಾಡೋದು ನಾನು ಇವರನ್ನು. ಹಾಗೆ ತಾಳಮದ್ದಲೆಗೆಲ್ಲ ಹೋಗುವಾಗ ಅವ್ರು ಬರೋದು ಹೊರಡುದಿ ಎಲ್ಲರೂ ಒಟ್ಟಿಗೆ ನನ್ನ ಜೊತೆ. ಆಗ ಒಂದು ಸ್ಕೂಟ್ರು ಮತ್ತು ನಾನು ಮತ್ತು ಗಿರೀಶ ಇರ್ತಿದ್ದೆ, ಹೆಚ್ಚು ಗಿರೀಶ ನನ್ನ ಜೊತೆನೇ ಇರ್ತಿದ್ದೆ. ಒಂದು ದಿವಸ 3 ಜನ ಕೂಡ ಒಟ್ಟಿಗೆ ಹೋಗ್ತಿದ್ದೆ. ಮುಡಿಪತ್ರ ಒಂದು ನಾಯಿ ಅಡ್ಡ ಬಂದು ಸ್ಕೂಟರ್ ಬಿತ್ತು ಕೆಳಗೆ. ಡ್ರೈವಿಂಗ್ 3 ಜನ ಕೂಡ ದಡಬಡ ಬಿದ್ವಿ, ನಾನು ಗಿರೀಶ 3 ಜನ ಕೂಡ. ಆವಾಗ ಸ್ಕೂಟ್ರನ್ನು ಹೇಗಾದರೂ ಎತ್ತಿ ಹಾಗೆ ಈ ಪ್ರಶಾಂತ್ ಆ ಕಡೆ ನೋಡ್ತಾ ಇದ್ದಾನೆ. ಈಗ ನಾನು ಈ ದಾಯಿ ಮಾರ ಹಂಚಿತು ಪುಣೆ ಈ ಸ್ಕೂಟರ್ ನನಗೆ ತೆರ್ಪಡತ್ತ ಬಸ್ ಅಂತ ಹೇಳಿದೆ ನಾನು. ಅದಕ್ಕೆ ಅವ ಭಾಳ ತಮಾಷೆ ಮಾಡ್ತಾ ಇರೋದವ, ಒಳ್ಳೆ ನಗಿಸೋ.
ಅದಕ್ಕೆ ಹೇಳಿದ್ರು ಯಾನು ಗಿರೀಶನ ಕೂಲಿ ಒಲ್ಲ ಬೂರ್ದ್ರು ಒಂದು ತೂಪುಣೆ ಅಂತ. ಗಿರೀಶನಿಗೆ ಸ್ವಲ್ಪ ಹಲ್ಲು ಮುಂದೆಲ್ಲ. ಅವಾಗ ಆ ಬಿದ್ದ ನೋವಲ್ಲಿ ಕೂಡ ಇದು ರಕ್ತ ಬರ್ತಾ ಉಂಟು ಅವರಿಗೆಲ್ಲ. ಅದರಲ್ಲಿ ಕೂಡ ಅವಾಗ ಗಿರೀಶನ ಹಲ್ಲನ್ನು ಹುಡುಕುದಂತೆ. ಹಾಗೆಲ್ಲ ತುಂಬ ಅಂಥ ಗಮ್ಮತ್ತುಗಳೆಲ್ಲ ತುಂಬ ಇದೆ. ಅಂದರೆ ಅವಾಗಿನ ಇಷ್ಟು ಅನುಕೂಲ ಇರಲಿಲ್ಲ, ಬಟ್ ಆ ಒಂದು ಸಂತೋಷ ಬೇರೆನೆ, ಒಂದು ಖುಷಿ ಬೇರೆನೆ. ಸತ್ಯಶನ ಪ್ರಾಕ್ಟೀಸ್ ಪಂಡ ಮಾಂಬಡಿ ಗುರುಕುಲ ಪನೊಂತೀರಿ ಅವಾಗ ಪೆತ್ತನ ಮೇಪೆರ ಪೋಂತೀರಿ ಅಪ್ಪಗಂಡತಿ ಈ ನೀರು ಬೂರ್ನ ಶಬ್ದ ಗುಬುರ ಬೊಕ್ಕ ವಿಲ್ಲಿಯರ್ಸ್ ಪಂಪು ಸ್ಟಾರ್ಟ್ ಮಲ್ಪೆರತ್ತೆ ಅವಾಗ ಐಟ್ ಒಂಜಿ ಶ್ರುತಿ ಬರ್ಪುಣಿಗೆ ಐಕ್ ಪೂರ ಸ್ವರ ಸೇರ್ಸಾಲ ಈ ಗುಡ್ಡೆಗೆ ಪೋಣಾಗ ಐನು ಆಲಪ್ಪನೆ ಬರ ಪಣೊಂದೇ ಪೋಲ ಅಂದ್ ಪೂರ ಪಣದು ಬರಂತೀರಿ ಐನು ಅಂಚನೆ ಮಲ್ತೊಂತೀರಿ ಸತ್ಯನ್ ಇಲ್ಲಲ್ಲಿ ಕುಲ್ಲುದು ಆರು ಬತ್ತನ ಸಾಧನೆ ಉಂಡದು ಯಕ್ಷಗಾನೋಡ ಅವು ಆತಿ ಈತದ್ದು ಕಲ್ಪುಣಗ ಬೊಕ್ಕ ಭಾರಿ ಬಂಗ್ ಹೊಡಿತೀರಿ ಭಾರಿ ಬಂಗ ಬಂಡ ಆರು ಯಾನು ಹೆಂಗೆ ಕಣ್ಣ ಇದ್ರು ತೋಜಿನ ಆರು ಪಂಪುರೆ ಪೇರಿಗೆ ಪೋಣಾಗ ಹಬ್ಬ ಕಾಸಿಜ್ಜಿ ಬೈ ಕೊರ್ಪುಣ್ಯಾರಿಗೆ ಆ ಬೈನು ತುಂಬೊಂದು ಬತ್ತನ ಹೆಂಗೆ ಇತ್ತೆಲ್ಲ ಕಣ್ಣೊಡು ತೋಜಿನಾರು ಹೆಂಗ್ಲ ಇಲ್ಲಲ್ದವಳು ಎದುರುಡಿ ಕಷ್ಟ ಪಂಡ ಆರ್ನಾಥ ಕಷ್ಟ ಏರ್ಲ ಬೈಜಿ ಅದು ಆತ ಕಷ್ಟ ಬೈದೆ ಸತೀಶನ್ನ ಯಕ್ಷಗಾನ ತುಯ್ಯರೆ ಬೋಡದು ಹೊಳ್ಳೇರ್ನ ಮಲ್ಲ ಫ್ಯಾನ್ ಆರು ಹೊಳ್ಳೇರ್ನ ಪದ್ಯ ಕೆಬಿ ಕೊರಿಯರೆ ಬೋಡದು ಓಡಿ ಬೋಂತೀರಾರು ಪದ್ಯ ಪಂಪನ ಶೈಲಿ ಇರಿಗೆ ಭಾರಿ ಇಷ್ಟ ಆರಿಗೆ ಹೈಕ್ ಬೋಡದ ಯಾಲ್ನಾರ್ಲು ಎತ್ತು ದೂರಲ್ಲಿ ಹೋಗಿತ್ತು ಅವಾಗ. ಹೌದು, ಪುತ್ತಿಗೆ ಅವರ ತುಂಬ ಅಭಿಮಾನಿ ನಾನು ಮೊದಲು. ಭಾಳ ಇಷ್ಟ ನನಗೆ ಅವರ ಪದ್ಯ, ಎಲ್ಲೆಲ್ಲಿ ಹೋಗ್ತಿದ್ದೆ ಅವರ ಪದ್ಯಗಳನ್ನು ಕೇಳಲಿಕ್ಕೆ. ಸ್ಟಾರ್ಟಿಂಗಲ್ಲೆಲ್ಲ ಹೊಳ್ಳರ ಶೈಲಿಯಲ್ಲಿ ಪದ್ಯ ಕೂಡ ಹಾಡ್ತಿದ್ದೆ ನಾನು. ಮತ್ತು ಭಾಗವತರೇ ನಮಸ್ಕಾರ. 25 ವರ್ಷದ ವೃತ್ತಿ ಜೀವನವನ್ನು ಪೂರೈಸಿದ್ದೀರಿ ಅಂತ ಕೇಳುವಾಗ ಅದೆಷ್ಟೋ ಖುಷಿ ಆಗ್ತಾಯಿದೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ನಮ್ಮ ವೃತ್ತಿಯಲ್ಲಿ ಎಷ್ಟೆಷ್ಟೋ ವರ್ಷಗಳನ್ನು ಪೂರೈಸ್ತೇವೆ, ಆದರೆ ಎಷ್ಟು ಅರ್ಥಪೂರ್ಣವಾಗಿ ನಾವು ಪೂರೈಸ್ತೇವೆ ಅಂತ ಹೇಳಬೇಕಾದ್ರೆ ನೀವೇ ಅದಕ್ಕೊಂದು ಮಾದರಿ. ಪಟ್ಲ ಭಾಗವತರನ್ನು ಹತ್ತಿರದಿಂದ ಕಂಡಾಗ ಅಷ್ಟೇ ಅವರ ಸಂಪೂರ್ಣ ಅವರ ಹೃದಯ ಅಥವಾ ಅವರ ಕಲೆಗಾಗಿ ಅವರ ಹೃದಯದ ಮಿಡಿತ ಗೊತ್ತಾಗಬೇಕು ಅಂತೇಳಿ ಆದರೆ ಅದನ್ನು ಹತ್ತಿರದಿಂದ ನೋಡಬೇಕು. ಇದನ್ನು ನಾನು ಒಂದು 2-3 ಉದಾಹರಣೆ ಮೂಲಕ ಹೇಳ್ಬೋದು. ಸುಮಾರು 7-8 ವರ್ಷದಿಂದ ಅವರು ಅಮೇರಿಕಕ್ಕೆ ಬರ್ತಾಯಿದ್ರು. ನಮ್ಮಲ್ಲಿ ಯಾವಾಗಲೂ ಯಕ್ಷಗಾನ ಆಗ್ತಾಯಿತ್ತು. ಒಂದು ಸಲ ಅವ್ರದ್ದು ಯಕ್ಷಗಾನ ತಂಡ ನಮ್ಮ ಮನೆಯಲ್ಲಿ 10 ದಿವಸ ಉಳಿದುಕೊಂಡಿದ್ದರು. ಆಗ ನಮ್ಮ ಸಹ ಕಲಾವಿದರಾದಂಥ ಮಹೇಶ್ ಮಣಿಯಾಣಿ ಅವರಿಗೆ ಆರೋಗ್ಯದ ಒಂದು ಸಮಸ್ಯೆ ಬಂತು ಒಂದು ದಿವಸ. ಆಗ ನಾವು ಒಂದು ಡಾಕ್ಟ್ರನ್ನು ಕೇಳಿ ಮಣಿಯಾಣಿ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡುವಾಗ ಇವರು ಹೊರಟು ಕೂತ್ಕೊಂಡಿದ್ದಾರೆ. ಆಗ ನಾವು ಹೇಳಿದೆವು, ಭಾಗವತರೆ ನೀವು ಬರುವ ಅಗತ್ಯ ಇಲ್ಲ, ನಾವು ಕರ್ಕೊಂಡು ಹೋಗ್ತೇವೆ ಅಂತ. ಇಲ್ಲ ಅಣ್ಣ, ಇದು ನನ್ನ ಜವಾಬ್ದಾರಿ, ನಾನು ಬರಲೇಬೇಕು ಅಂತೇಳಿ ಮಹೇಶ್ ಮಣಿಯಾಣಿ ಅವರು ಪೂರ ಹುಷಾರಾಗುವವರೆಗೆ ಬಹಳಷ್ಟು ಕಾಳಜಿ ತಗೊಂಡು ಅವರೊಟ್ಟಿಗೆ ಅವರಿಗೆ ಏನಾಗಬೇಕು ಅದರ ವ್ಯವಸ್ಥೆ ಮಾಡ್ತಾಯಿದ್ರು. ಇದು ಒಂದು ವ್ಯಕ್ತಿಯಾಗಿ ಒಂದು ಸಹ ಕಲಾವಿದನ ಬಗ್ಗೆ ಅವರ ಒಂದು ಯೋಚನೆ, ಇದೊಂದು ಕಂಡದ್ದು. ಹೌದು, ವಾಸವಾಯಿತಾಡು ನಮಗೆ ತುಂಬ ರೀತಿಯಲ್ಲಿ ಸಹಕಾರ ನೀಡಿದ್ರು. ಅಮೆರಿಕದಲ್ಲಿ ಯಕ್ಷಗಾನ ಆಗಬೇಕಿದ್ರೆ ಒಂದು ಕಾರಣ ವಾಸವಾಯಿತಾಡ್ರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಯಲಾಟ ಯಕ್ಷಗಾನವನ್ನು ರೆಕಾರ್ಡ್ ಮೂಲಕ ಅಲ್ಲಿ ಅಂದರೆ ಒಂದು ರೆಕಾರ್ಡ್ ಆಗಿ ದಾಖಲೆಯಾಗಿ ಮಾಡಿದ್ದಾರೆ, ಅಲ್ಲಿ ಅಮೆರಿಕದಲ್ಲಿ ಮಾಡಿದ್ದಾರೆ. ಮತ್ತು ಈಗ ನನಗೆ ಒಂದು ದೊಡ್ಡ ಬೆನ್ನೆಲುಬಾಗಿ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ವಾಸವಾಯಿತಾಡ್ರು. ನಮ್ಮ ಮನೆಯಲ್ಲಿ ಅವರು ಮೇಲಿನ ಮಾಳಿಗೆಯಲ್ಲಿ ಅವರಿಗೆಲ್ಲರಿಗೂ ವ್ಯವಸ್ಥೆ ಮಾಡಿದ್ದೆವು. ಪ್ರತಿ ದಿವಸ ಬೆಳಿಗ್ಗೆ 1ರಿಂದ 2 ಗಂಟೆಯವರೆಗೆ ಅವರು ಅಭ್ಯಾಸ ಮಾಡ್ತಾರೆ. ಅವರ ಕೋಣೆಯಲ್ಲಿ ಕೂತ್ಕೊಂಡು ರಾಗದ ಬಗ್ಗೆ, ಇದರ ಯಕ್ಷಗಾನದ ಹಾಡಿನ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಇಷ್ಟು ಹೆಸರು ಗಳಿಸಿ ಪ್ರಖ್ಯಾತ ಭಾಗವತ ಅಂತೇಳಿ ಹೆಸರು ಗಳಿಸಿದ ನಂತರವೂ ಆ ಒಂದು ಅವರ ಪ್ರಯತ್ನ ಅಥವಾ ಕ್ರಮವನ್ನು ಅವರು ಬಿಟ್ಟಿಲ್ಲ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮತ್ತು ಯಕ್ಷ ಧ್ರುವ ನಮ್ಮ ಭಾಗವತರನ್ನೇ ನಾವು ಎಲ್ಲ ಕಡೆಯಲ್ಲಿ ಯಾಕೆ ತೋರಿಸಬೇಕು, ಯಾಕೆ ಮಾಡಬೇಕು ಅಂತ ಇದರ ಬಗ್ಗೆ ಅವರಿಗೆ ತುಂಬ ಸಂಕೋಚ ಇದೆ. ನನ್ನ ಹೆಸರು ಬೇಡ, ನಾನು ವೇದಿಕೆಯಲ್ಲಿ ಬೇಡ ಅಂತಲೇ ಹೇಳೋದು ಅವರು. ಆದರೆ ಎಲ್ಲರೂ ತಿಳ್ಕೊಳ್ಬೇಕಾದ ಒಂದು ವಿಷಯ, ಯಕ್ಷಧ್ರುವ ಪಟ್ಲ ಫೌಂಡೇಶನಿಗೆ ದಾನಿಗಳ ಹಣ ಬರಬೇಕು ಅಂತೇಳಿ ಆದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಭಾಗವತರ ನೇತೃತ್ವದಲ್ಲಿ ಏನೋ ಮಾಡ್ತಾ ಇದೆ ಅಂತ ಕಾಣಬೇಕು ಅಂತೇಳಿ ಆದರೆ ಈ ಪ್ರಚಾರ ಬೇಕು. ಹಾಗಾದರೆ ಈ ಪ್ರಚಾರದ ಪ್ರಯೋಜನವನ್ನು ಯಾರು ಪಡಿತಾರೆ? ಈ ಪ್ರಚಾರದ ಪ್ರಯೋಜನ ಪಡೆಯುವವರು ಯಕ್ಷಗಾನದ ಕಲಾವಿದರು ಹೊರತು ಪಟ್ಲ ಭಾಗವತರಲ್ಲ. ಪಟ್ಲ ಭಾಗವತರಿಗೆ ಇದರಲ್ಲಿ ಶ್ರಮ ಮಾತ್ರ. ಅವರು ಈ ಶ್ರಮಪಟ್ಟು ದಾನಿಗಳಿಗೆ ನಾವು ದೊಡ್ಡ ಕೆಲಸ ಮಾಡ್ತಾ ಇದ್ದೇವೆ ಅಂತ ತೋರಿಸಿದಾಗ ದೊಡ್ಡ ಮೊತ್ತ ಬರ್ತದೆ. ಆ ಮೊತ್ತವನ್ನು ಅವರು ದೊಡ್ಡ ರೀತಿಯಲ್ಲಿ ಕಲಾವಿದರಿಗೆ ಕೊಡ್ತಾರೆ. ಎರಡು 2019ನೇ ಇಸವಿಯಲ್ಲಿ ನೀವು ನಮ್ಮ ಮನೆಗೆ ಅಮೇರಿಕಾದ ಮನೆಗೆ ಬಂದಾಗ
ನಾವು ಹೀಗೆ ಸಂಕ್ಷಿಪ್ತವಾಗಿ ಯಕ್ಷ ಶಿಕ್ಷಣದ ಬಗ್ಗೆ ಮಾತಾಡಿದ್ದು ಈಗ ನನಗೆ ನೆನಪಾಗ್ತಾ ಇದೆ. ಆಗ ಇದನ್ನು ನಾವು ಮಾಡುವ ಅಣ್ಣ ಅಂತೇಳಿ ಒಂದು ಮಾತನ್ನು ಹೇಳಿದ್ದೀರಿ. ಊರಿಗೆ ಬಂದವರೇ ನೀವು ಕ್ಷಣವನ್ನು ವ್ಯರ್ಥ ಮಾಡದೆ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದೀರಿ. ಯಕ್ಷ ಶಿಕ್ಷಣ ನಿಮ್ಮ ಒಂದು ಕನಸಿನ ಕೂಸು. ಯಕ್ಷ ಶಿಕ್ಷಣದಿಂದಾಗಿ ಹೋದ ವರ್ಷ ಆರಂಭಗೊಂಡು 38 ಶಾಲೆಗಳಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆಗಳಲ್ಲಿ ಕಲಿತಿರುವ ವಿದ್ಯಾರ್ಥಿಗಳು, ಬೇರೆ ಬೇರೆ ಜಿಲ್ಲೆಯಿಂದ ಬಂದ ವಿದ್ಯಾರ್ಥಿಗಳು ಯಕ್ಷಗಾನ ಕಲೆಯನ್ನು ಇಷ್ಟಪಟ್ಟು ಕಲಿತಾ ಇದ್ದಾರೆ. ಈಗ ಈ ವರ್ಷ ಅದು 38 ಶಾಲೆ ಇದ್ದದ್ದು ಈಗ 5 ಜಿಲ್ಲೆಗಳಲ್ಲಿ ಒಟ್ಟು 86 ಶಾಲೆಗಳಾಗಿ 7ರಿಂದ 8,000 ವಿದ್ಯಾರ್ಥಿಗಳು ಇದರಿಂದ ಯಕ್ಷ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಪಟ್ಲ ಭಾಗವತರು ಒಂದು ಶಾಲೆಗೆ ಹೋಗಿ ಮಕ್ಕಳ ಎದುರು ನಿತ್ರು ಅಂತೇಳಿ ಆದರೆ ಆ ಮಕ್ಕಳು ಮತ್ತೆ ಮುಖ ಮತ್ತು ಕಣ್ಣನ್ನು ಮುಚ್ಚದೆ ಇವರನ್ನು ನೋಡ್ತಾ ಇರ್ತಾರೆ. ಏನು ಪಟ್ಲ ಭಾಗವತರು ಹೇಳ್ತಾರೆ, ಏನು ಪಟ್ಲ ಭಾಗವತರು ಹಾಡ್ತಾರೆ ಅಂತ ಹೇಳುವಂಥದ್ದು. ಈ ಆಕರ್ಷಣೆ ನಿಮ್ಮಲ್ಲಿದ್ದದ್ದು ಬೇರೆಯವರಲ್ಲಿ ಯಾರಿಂದೂ ಕಾಣಲಿಲ್ಲ ನಾನು ಇಷ್ಟವರೆಗೆ. ಒಂದೊಂದು ದಿವಸ 5-5, 6-6 ಶಾಲೆಗಳಿಗೆ ಹೋಗಿ ಅದರ ನಂತರ ತಾಳಮದ್ಲೆ ಪದ್ಯ ಹೇಳಿ, ಅದರ ನಂತರ ಹೋಗಿ ರಾತ್ರಿ ಟೌನ್ ಹಾಲಲ್ಲಿ ಯಕ್ಷಗಾನಕ್ಕೆ ಬಯಲಾಟಕ್ಕೆ ನೀವು ಪದ್ಯ ಹೇಳಿದ್ದ ಒಂದು ಸಂದರ್ಭವನ್ನು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ನಾನು ಸಂಜೆ 6 ಗಂಟೆ ಆಗಬೇಕಾದ್ರೆ ಮನೆಗೆ ಹೋದರೆ ಸಾಕುತ್ತಿದ್ದೆ, ನೀವು ರಾತ್ರಿ 12 ಗಂಟೆವರೆಗೂ ನಿಮ್ಮ ಈ ಕೆಲಸವನ್ನು ಮುಂದುವರಿಸ್ತಾ ಇದ್ರಿ. ಒಳ್ಳೆಯ ಪ್ರೇಕ್ಷಕರನ್ನು ತಯಾರಿಸುವಲ್ಲಿ ಪಟ್ಲ ಫೌಂಡೇಶನ್ನ ಯಕ್ಷಧ್ರುವ ಯಕ್ಷ ಶಿಕ್ಷಣ ಮುಂದೆ ಒಂದು ಕ್ರಾಂತಿಯನ್ನೇ ಮಾಡಿದೆ ಅಂತ ಹೇಳುವುದರಲ್ಲಿ ತಪ್ಪಾಗಲಿಕ್ಕಿಲ್ಲ. ಯಕ್ಷ ಶಿಕ್ಷಣ ನಮ್ಮ ಒಂದು ಕನಸದು. ವಾಸು ಐತಾಳ್ರು ಹೇಳಿದಾಗೆ ಅಲ್ಲಿ ಅಮೆರಿಕದಲ್ಲಿ ನಾವು ಮಾತಾಡಿ ಪ್ರಾರಂಭಿಸಿದಂಥ ಒಂದು ವಿಚಾರ. ಆನಂತರ ನನಗೆ ಜವಾಬ್ದಾರಿ ಯಾರು ತಗೊಳ್ಬೋದು ಅಂತ ಕೇಳುವಾಗ ನಾನು ವಾಸು ಐತಾಳಲ್ಲಿ ಹೇಳಿದೆ, ನಾನು ಏನು ಮಾಡಲಿಕ್ಕೂ ತಯಾರಿದ್ದೇನೆ ವಾಸವಣ್ಣ, ನೀವು ಅದರ ಜವಾಬ್ದಾರಿ ನೀವು ತಗೊಳ್ಬೇಕು ಅಂತ ಹೇಳುವಾಗ ಸಂತೋಷದಿಂದ ಒಪ್ಪಿಕೊಂಡು ಬಹಳ ಮುತುವರ್ಜಿ ವಹಿಸಿ ಅಷ್ಟು ಚೊಕ್ಕವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಂದು ನಾನು ಕೊಟ್ಟದ್ದು ದೀವಿತ್ ಕೋಟಿಯನ್ನು. ಆ ಇಬ್ಬರಿಗೆ ಆ ಜವಾಬ್ದಾರಿ ಕೊಟ್ಟ ನಂತರ ಅದನ್ನು ಹಿಂದೆ ತಿರುಗಿ ನೋಡಿಲ್ಲ, ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಚಿನ ನಮಸ್ಕಾರ. ಭಾರಿ ಖುಷಿ ಅಂಡ್ ಇರ್ನ ಯಕ್ಷಗಾನದ ಬೆಳ್ಳಿ ಪರ್ಬದ ಒಂದು ಯಾನ 25ನೇ ವರ್ಷದ ಅವನ 25ನೇ ವರ್ಷದ ನನಗೆ ವಿಶೇಷತೆ ದಾದ ಪಂಡ ಈ ವರ್ಷನೇ ಇರ್ನ ಒಂದು ಮಲ್ಲ ಕನತ ಪಟ್ಲ ಟ್ರಸ್ಟ್ದ ದಶಮ ಸಂಭ್ರಮದ ಒಂದು ವ್ಯವಸ್ಥೆ ನಮ್ಮ ಮಾತವಲ್ಲ. ಭಾರಿ ಖುಷಿ ಅಣ್ಣ ಸತೀಶ್ ಅಣ್ಣ ಅಂಚನೆ ಎಂಕ್ಲೆಲ್ಲ ಭಾರಿ ಖುಷಿ ಇದೆ ಪಂಡ ಸತೀಶ್ ಅಣ್ಣ ಎಲ್ಲ ಒಟ್ಟಿಗೆ ಒಳ್ಳೆಯರು ಇರು ಕಲಾವಿದರಿಗೆ ಬಡೋದು ಒಂಜಿ ಮಲ್ಲ ಕೆಲಸ ಮಲ್ತಂದುಲ್ಲಾರು. ಒಂಜಿ ಗಾದೆ ಉಂಟು, ಮಲ್ಲಿಗೆದ ಪೂತೊಟ್ಟಿಗೆ ಮಲ್ಲಿಗೆದ ದಾರಲ ದೇವರನ್ನ ಮುಡಿಸೇರಿದನಿಗೆ ಅಂಚನೆ ಇರು ಮಲ್ಪನ ಮಲ್ಲ ಕೆಲಸಡು ಎಂಕುಲ್ಲ ಇರನೊಟ್ಟಿಗೆ ಸೇರೊಂದು ಒಂಜಿ ಪುಣ್ಯದ ಒಂಜಿ ಪಾಲು ಎಂಕ್ಲೆಗ್ಲ ತಿಕ್ಕೊಂಡೊಂದು ಭಾರಿ ಸಂತೋಷ. ಸತೀಶಣ್ಣ ನಮಸ್ತೆ. ಸತೀಶಣ್ಣ ಇನ್ನ 25ನೇ ವರ್ಷದ ಬೆಳ್ಳಿ ಪರ್ಬದ ಇದಕ್ಕೆನ್ನ ಶುಭಾಶಯ. ಸತೀಶಣ್ಣ ಎಂಕ್ ಈರು 2015 ಸೆಪ್ಟೆಂಬರ್ ಇಡೀ ಆಫೀಸಿಗೆ ಈರ್ಲ ಇನ್ನ ಕಸಿನ್ ಪ್ರಮೋದ್ ಶೆಟ್ಲ ಬರ್ತಾರೆ. ಎಂಕ್ ಈ ದಾಯ ಬರ್ಪುಣಿದ ಎಂಕ ಅಪ್ಪಗ ಇಂಚು ನನಗೆ ಗೊತ್ತಾವಂತಜಿ ಒಂಜ ಇನ್ಕಮ್ ಟ್ಯಾಕ್ಸ್ ದಾಲ ಕೇಸ್ ಎತ್ತಿನ ಅಂಚ ಪತ್ತಿನ ಬೊಕ್ಕ ಬತ್ತು ಬಂಡರು ಸುದೇಶನ ಒಂಜಿ ಟ್ರಸ್ಟ್ ಮಲ್ಪುಗ ಅಂದ ಬಂಡರಿ ಇದು ಐಕ್ ಯಾನ್ ಡ್ರಾಫ್ಟ್ ಮಲ್ತು ಯಾನ್ ಎನ್ನ ಮನಸ್ಸು ಯಾನ್ ಟ್ರಸ್ಟ್ ಡಿ.ಡಿ ಡ್ರಾಫ್ಟ್ ಮಲ್ಪುಣ ಇಂದೆನ್ನ ಯಾನ್ ಏನಿದ್ದಿತ್ತೆ ಅಪ್ಪ ಬಂಡರು ಸುದೇಶನ ಈ ಟ್ರಸ್ಟ್ ಸೇರ್ಜಿದೆ ಯಾನ್ ಬರ್ಪುಜಿಂದು ಈ ಕಾಲಡು ದುಡ್ಡು ಕಲೆಕ್ಷನ್ ಮಲ್ಪುಣ ಭಾರಿ ಬಂಗದ ಕೆಲಸ ಅಣ್ಣ ನಂಗೆ ಇದು ಇನ್ನು ಒಂಜಿಂದೆಟ್ಟೆ ನಮ್ಮ ಈ ಟ್ರಸ್ಟ್ ಇದು ನಮ್ಮ 15 ಕೋಟಿ ರೂಪಾಯಿನ ಚಾರಿಟಿ ಪರ್ಪಸ್ಗೆ ನಮ್ಮ ಸ್ಪೆಂಡ್ ಮಲ್ತ ಆಲ್ರೆಡಿ ಮಲ್ತದೆ. ಈತ ನಮ್ಮ 34 ಇಲ್ಲು ಕಟ್ಟದು ಇತ್ತ 23 ಇಲ್ಲು ನಿರ್ಮಾಣ ಅಂತೋಡುಂಡು ಅಂಚನೆ ನಮ್ಮ ಇತ್ತ ಕೆಲವು ಎಡೆಡೆ ಕೆಲಸ ಮಲ್ತೊಂದಿಲ್ಲ. ನಮ್ಮ ಒಂಜಿ ಕಲಾ ಗೌರವ ಬೊಕ್ಕ ವಿದ್ಯಾರ್ಥಿ ವೇತನ ಬೊಕ್ಕ ಯಕ್ಷ ಶಿಕ್ಷಣ ಒರ್ಮರ ಸಾರ ಜೋಕ್ಲೆಗೆ ನಮ್ಮ ಯಕ್ಷ ಶಿಕ್ಷಣ ಕೊರೊಂದಿಲ್ಲರು ಅವು ಭಾರಿ ಪುಣ್ಯದ ಕೆಲಸ ಅಂಡ ಕೆಲವು ಸಾರಿ ಕಲಾವಿದರಿಗೆ ಈ ಸಂದರ್ಭ ನಾವು ಹೊರಡಾಕೊಂಡು ದಯಪಂಡ ನಮ್ಮ ಹಿಡ್ದು ಟ್ರಸ್ಟ್ ಹಿಡ್ದು ಒಂದು ಬೆನಿಫಿಟ್ ತನ್ನ ಕಲಾವಿದರು ಹಿಡ್ದು ಬೊಕ್ಕ ಆ ಟ್ರಸ್ಟ್ದ ಹೂವೇ ಕೆಲಸ ಒಟ್ಲ ಅಕ್ಕಲು ಕೆಲವು ಜನ ಬರ್ಪೇರು, ಕೆಲವು ಜನ ಕೈತಡೆ ಬರ್ಪುಜೇರು ಅಂಡ್ ಒಂದೊಂದು ಭಾರಿ ಬೇಜಾರಾಪಣ ದಯಪಂಡ ಈ ರೀತಿ ಪುರ ಮಲ್ಪುಡಿ ಓಡೋದು ಕಲಾವಿದರೆಲ್ಲ ಇನ್ನು ಏನು ನೋಡು ದಯಪಂಡ ಸತೀಶನ್ ಇಂಕ್ಲೆ ಓಡೋದು ಪೂರ ಈತು ಪುರ ಕೊರ್ಪೇರು ಮಾತೆಲ್ಲ ಒಟ್ಟು ಸೇರುದು ಕೆಲವು ಈತು ಪುರ ಇಲ್ಲು ಕಟ್ಟದು ಪರಿಯೇರು ಮಾತೆಲ್ಲ ಪನ್ಪೇರು ಇವನ್ ಎಂಕುಲ್ಲ ಈ ಟ್ರಸ್ಟ್ಗೆ ಸೇರೋದು ಅಂಡ ಎಂಕುಲು ಸೇರೋಣ ಒಂಜಿ ನಿರೀಕ್ಷೆ ಇಜ್ಜಂಡ್ ನಂಗೆ ಎನ್ನ ಸ್ನೇಹಿತರೇನ ಪ್ರಮೋದ್ ಶೆಟ್ರು ಎರಡು ಪಂಡದ ಎಂಕ್ಲ ಪೂರ ಕಾರ್ಯದರ್ಶಿ ಅದು ಸುದೇಶನ ಕೋಶಾಧಿಕಾರಿ ಅದು ಪೂರ ಸೇರ್ಸದು ಈ ಟ್ರಸ್ಟ್ದ ಬುಳಿಚಿಲ್ಗಾದ ಪ್ರಾಮಾಣಿಕ ಪ್ರಯತ್ನ ಮಾತಾಡೊಟ್ಟು ಸೇರೊಂದಿಲ್ಲ ಅಂಡ್ ಇರ್ನ ಪ್ರಯತ್ನ ದಿಂಜ ಉಂಡು ದಯಪಂಡ ಇರು ರಾತ್ರಿ ನಿದ್ರೆ ಕಜಿಯೋದು ಕೂಡ ಪ್ರತಿ ದಿನ ಬಗೆ ಹೇಳಿಲ್ಲ ಈ ಟ್ರಸ್ಟ್ಗೆ ಬೋಡಾದು ದಯಪಂಡ ನೇಡ್ದು ಇರ್ನ ಕೈಡ್ದೆ ಹೋಗ್ನೆ ಅಂತಂದ್ರೆ ಎಂಕ್ಲಿಗೆ ಗೊತ್ತುಂಡು ಈ ಟ್ರಸ್ಟ್ಗೆ ಬೋಡಾದು ಇರ್ನ ಕೈಡ್ದು ಏತು ದುಡ್ಡು ಕಳೆಯೋನು ವರಂದು ಅಂಡಲ ಮಾತ ಕಲಾವಿದರು ಎಡ್ಡೆ ಪೋಡು ಪಂಡದ ಇರು ಭಾರಿ ಪ್ರಯತ್ನ ಮಲ್ಪಾರು ಕಲಾವಿದರೆಲ್ಲ ನೀನು ಅರ್ಥ ಮಲ್ತೊಂದು ಇರ್ನ
ನಿನ್ನೊಟ್ಟಿಗೆ ಕೈ ಜೋಡಿಸಿಕೊಂಡ ಅವು ಖಂಡಿತ ಭಾರಿ ಎಡ್ಡೆ ಕೊಂಡದ್ದು ಇಂಗ್ಲ ನಂಜಿ ಆಶಯ. ಟ್ರಸ್ಟಿನ 2 ಕಂಬಗಳು. ನಾನು ಆಗಲೇ ಹೇಳಿದ ಹಾಗೆ ಈ ಫೌಂಡೇಶನ್ ನನ್ನ ಹೆಸರಲ್ಲಿ ನಡೆಯುತ್ತಿದ್ದರೂ ಕೂಡ ಇದರ ಹಿಂದೆ ದೊಡ್ಡ ಶ್ರಮ ಪಟ್ಟವರು ಈ 2 ವ್ಯಕ್ತಿಗಳು. ತುಂಬ ಜನ ಇದ್ದಾರೆ, ಬಟ್ ಈ 2 ಸುದೇಶಣ್ಣ ಮತ್ತು ಪುರುಷೋತ್ತಮ ಭಂಡಾರಿಗಳು, ಈ ಇಬ್ಬರು ವ್ಯಕ್ತಿಗಳು ರಾತ್ರಿ ಹಗಲು ಕಲಾವಿದರು ನನ್ನ ಮೇಲೆ ಇಟ್ಟಿರುವ ಗೌರವಕ್ಕಿಂತಲೂ ಅವರಿಗೆ ಯಾವ ರೀತಿ ಅಭಿನಂದನೆ ಕೊಟ್ಟರು ನಾವು ಕಡಿಮೆ. ಅವರು ಒಬ್ಬರು ಚಾರ್ಟೆಡ್ ಅಕೌಂಟು, ನೀವು ನೋಡಿ ಹೇಗಿರ್ಬೋದು. ನಿಸ್ವಾರ್ಥವಾಗಿ ಈ ಫೌಂಡೇಶನ್ ಜೊತೆಗೆ ನಿರಂತರ 10 ವರ್ಷಗಳಿಂದ ಕೂಡ ಪ್ರತಿಯೊಂದನ್ನು ವಾಲಂಟಿಯರಾಗಿ ಮಾಡ್ತಾ ಇದ್ದಾರೆ. ₹1 ದುಡ್ಡು ಫೀಸ್ ತಗೊಳ್ಳದೆ ಎಲ್ಲ ಚಾರಿಟಿಯ ಅಕೌಂಟ್ಸಿಂದ ಹಿಡಿದು ಪ್ರತಿಯೊಂದು ವಿಚಾರ ನಾನು ಕೂಡ ತಿರುಗಿ ನೋಡಲ್ಲ. ಅಷ್ಟು ಚಾಕಚಕ್ಯತೆಯಿಂದ ಎಷ್ಟು ದುಡ್ಡು ಅವರ ಕೈಯಿಂದ ವರ್ಷಕ್ಕೆ ಅವರು ಹಾಕೋ ದುಡ್ಡು ಎಷ್ಟಾಗ್ಬೋದು. ಆ ಪೇಪರ್ಗೆ, ಜೆರಾಕ್ಸ್ಗೆ, ಆಡಿಟಿಂಗಿಗೆ, ಅದಕ್ಕೆ ಇದಕ್ಕೆ ಆಚೆ ಯಾವುದಕ್ಕೂ ₹1 ನಾವು ಟ್ರಸ್ಟಿಂದ ದುಡ್ಡು ತಗೊಳ್ಳಲ್ಲ. ಈ ಸಣ್ಣ ಒಂದು ಮೀಟಿಂಗ್ ಆಗೋದು ಸುದೇಶ್ ರೈಗಳ ಆಫೀಸಲ್ಲೇ ಆಗೋದು. ಅಲ್ಲಿ ಚಾ ಕಾಫಿ ತಿಂಡಿಗೆ 500, 600, 1000 ಇದು ವರ್ಷಕ್ಕೆ ಒಂದು ಸಲ ಅಲ್ಲ, ವಾರಕ್ಕೊಂದು ಸಲ ಆಕತ್ತೆ. ಇದೆಲ್ಲವನ್ನು ಅವರವರುಗಳೇ ನೋಡಿಕೊಡೋದು. ಪುರುಷೋತ್ತಮ ಮಂಡಳಿಗಳಿಗೆ ನೋಡಿ, ಈಗ ಮುಂಬೈಯಲ್ಲಿದ್ದಾರೆ, ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದ್ದು 2-3 ಜನ 1 ವಾರದಿಂದ ಮುಂಬೈಯಲ್ಲೇ ಇದ್ದಾರೆ. ಇಂಥದ್ದೆಲ್ಲ ಹೇಗೆ ಸಿಕ್ಕುತ್ತೆ ಹೇಳಿ? ನಾನು ಮಾಡಿದ ಪುಣ್ಯದಿಂದ ಆ ದೇವರು ನನಗೆ ಕೊಟ್ಟಂಥ ಒಂದು ಗಿಫ್ಟ್ಗಳಿದೆಲ್ಲ. ಅವರ ಬಗ್ಗೆ ನಾನು ಎಷ್ಟು ಹೇಳಿದ್ರೆ ಕಡಿಮೆನೇ ಶಿಫಾನ್. ಭಾಳಷ್ಟು ವರ್ಷಗಳ ಹಿಂದೆ ನಿಮ್ಮ ಯಕ್ಷಗಾನ ಭಾಗವತಿಕೆಯನ್ನು ನಾನು ಕೇಳಿದ್ದೆ. ಆ ಸಂದರ್ಭದಲ್ಲಿ ನನ್ನ ತಂದೆ ನಿಮ್ಮ ಯಕ್ಷಗಾನ ಭಾಗವತಿಕೆ ಇರುವಂತಹ ತುಂಬ ಪ್ಲೇಸಸ್ಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ತಂದೆ ಹೇಳೋ ಪ್ರಕಾರ ನೀವು ಕೂಡ ನಾನು ಕಲಿತಂಥ ವಿದ್ಯಾಸಂಸ್ಥೆ ಅಳಿಕೆಗೆ ಒಂದು ಸತಿ ಭಾಗವತಿಕೆ ಮಾಡಲಿಕ್ಕೆ ಬಂದಿದ್ರಂತೆ. ಆಗ ನನಗೇನು ಗೊತ್ತಿರಲಿಲ್ಲ. ಹಾಗಾಗಿ ನಾನು ಮತ್ತೆ ಸೆಕೆಂಡ್ PUC ಟೈಮಲ್ಲಿ ನಿಮ್ಮ ಹತ್ರ ಯಕ್ಷಗಾನ ಭಾಗವತಿಕೆ ಕಲೀಲಿಕ್ಕೆ ಬಂದದ್ದು ನನ್ನ ಜೀವನದಲ್ಲಿ ನಾನು ಬರೆದಿಡಬೇಕಾದಂತಹ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನ ಅಂತ ನಾನು ಭಾವಿಸ್ಬೋದು. ಸೊ ಡೇಟ್ ಈಗಲೂ ನೆನಪಿದೆ ನನಗೆ, ಆಗಸ್ಟ್ 13, 2013. ಸೊ ಆ ದಿನ ಫಸ್ಟ್ ನಾನು ನಿಮ್ಮ ಹತ್ರ ಬಂದು ಭಾಗವತಿಕೆ ಕಲೀಲಿಕ್ಕಂತ ಬೆಳಿಗ್ಗೆ 6-6:30 ಹೊತ್ತಿಗೆ ನಾನು ನನ್ನ ಹಬ್ಬ ಬಂದದ್ದು. ನಾವು ಲಲಿತ ದೊಡ್ಡ ನನ್ನನ್ನು ಮನೆ ಒಳಗಡೆ ಕರ್ಕೊಂಡು ಹೋದ್ದು, ಆಮೇಲೆ ಪಟ್ಲ ಅಜ್ಜರ ಪರಿಚಯದ್ದು, ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ದು, ಹೀಗೆಲ್ಲ ಕತೆ ಹೇಳಿಕೆ ಹೋದರೆ ತುಂಬ ಇದೆ. ಈ ಕ್ಷಣದಲ್ಲಿ ನಾನು ಯಾಕೆ ನೆನಪಿಸಿಕೊಳ್ತೇನೆ ಹೇಳಿದರೆ, ನಮ್ಮ ಇಂದಿನವರೆಗಿನ ಈ ಬಾಂಧವ್ಯ ಹೀಗೆ ಇರುವುದು ನನಗೆ ಬಹಳಷ್ಟು ಸಂತೋಷದ ವಿಷಯ. ಅದಲ್ಲದೆ ನೀವು ನಡೆಸಿಕೊಂಡು ಬರುವಂತಹ ನಿಮ್ಮ ಕನಸಿನ ಕೂಸು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪಟ್ಲ ಯಕ್ಷಾಶ್ರಯ ಯೋಜನೆಯಲ್ಲಿ ನನ್ನನ್ನು ಕೂಡ ಒಂದು ಸೇರಿಸಿಕೊಂಡು ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನಿಂದ ಎಷ್ಟು ಆಗ್ತದೋ ಅಷ್ಟು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದುವರೆಗೆ ನಾವು 50ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಲು ಧನ ಸಹಾಯವನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಒಂದು ಬಹುದೊಡ್ಡ ಕೆಲಸದಲ್ಲಿ ನನ್ನದು ಒಂದು ಅಳಿಲು ಸೇವೆ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿಯಾಗುತ್ತೆ. ನನ್ನ ಶಿಷ್ಯ ಪ್ರಖ್ಯಾತ, ಬಹಳ ಸಾಧನೆಯಿಂದ ಮೇಲೆ ಬಂದ ಹುಡುಗ, ಮತ್ತು ಒಳ್ಳೆಯ ಆದರ್ಶವನ್ನು ಪಾಲಿಸಿದವ, ಭಾಗವತಿಕೆಯನ್ನು ಬಹಳ ಶಿಸ್ತಿನಿಂದ ಕಲಿತಂಥ ಹುಡುಗ, ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನನ್ನ ಫೌಂಡೇಶನ್ನ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಕೂಡ ನಾನು ಅವನನ್ನು ಭಾಗವಹಿಸುವ ಮಾಡಿ ಅವನಿಗೂ ಒಂದೊಂದು ಜವಾಬ್ದಾರಿಗಳನ್ನು ನಾನು ಕೊಟ್ಟಿದ್ದೇನೆ. ಯಕ್ಷಾಶ್ರಯದ್ದು ಅದು ಇದೆಲ್ಲ ತುಂಬ ಜವಾಬ್ದಾರಿಗಳನ್ನು ನಾನು ನಿಷ್ಠೆಯಿಂದ ಪಾಲಿಸ್ಕೊಂಡು ಬರ್ತಾ ಇದ್ದಾನೆ. ಬಹಳ ಪ್ರೀತಿ. ನಮ್ಮದು ಸಂಬಂಧ ಗುರು ಶಿಷ್ಯರ ಸಂಬಂಧ, ನಾವು ಒಂದೇ ಕುಟುಂಬದವರಾಗಿದ್ದೇವೆ. ಹಾಗೆ ಒಳ್ಳೆ ರೀತಿಯಲ್ಲಿ ಪಾಲಿಸ್ತಾ ಇದ್ದೇವೆ. ಜಯ ಜಯ ಜಗದಂಬಾ ಆಗದ್ದು ಈ ಒಂದು ಕಾಲದಲ್ಲಿ ವಿಜೃಂಭಿಸಿದ ಒಂದು ಸೆಟ್, 5ನೇ ಸೆಟ್ ನೀವು ಇದ್ದಾಗ ಅದ್ರ ಬಗ್ಗೆ, ಆ ಕಲಾವಿದರು ಅದ್ರ ಬಗ್ಗೆ. ಹೌದು, 5ನೇ ಮೇಳದ ಟೀಮ್ ಅಂತ ಆವಾಗ ತುಂಬ ವರ್ಷಗಳ ಅಭಿಮಾನಿಗಳನ್ನು ತಂದು ಕೊಟ್ಟ ಇದೆ, ಅದರಲ್ಲಿ ನಾವು ಎಲ್ಲ ಸೇರಿದ ಅವಾಗ. ಹೌದು, ತುಂಬ ವರ್ಷಗಳ ನೆನಪು ಮಾಡೋದಿದ್ರೆ ಕಟೀಲಲ್ಲಿ 5ನೇ ಮೇಳ ಆದದ್ದು ತುಂಬ ವರ್ಷಗಳ ನಂತರ ಆದಂತಹ ಮೇಳ. ಬಹಳ ಜನರ ಮತ್ತು ದೇವಿ ಮಹಾತ್ಮೆಗೆ ಮತ್ತು ಬೇರೆ ಬೇರೆ ಪ್ರಸಂಗಗಳಿಗೆ ಬೇರೆ ರೀತಿಯ ಒಂದು ಛಾಪನ್ನು ಟ್ರೆಂಡ್ ಸೆಟ್ ಆದಂಥ ಒಂದು ಸಮಯ, ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಕಲಾವಿದರುಗಳೆಲ್ಲ ಪರಿಶ್ರಮ ಮತ್ತು ನಮ್ಮ ಮೇಳ ಅಂತ ಪ್ರತಿಯೊಬ್ಬರು ಕೂಡ, ಮತ್ತು ಎಲ್ಲ ಅಭಿಮಾನಿ ಬಂಧುಗಳು, ಕಟೀಲಿನ ಭಕ್ತರು ಎಲ್ಲ ಬಹಳ ಪ್ರೀತಿಯಿಂದ ಸ್ವೀಕರಿಸಿದವರು. ಆ ಸಮಯದಲ್ಲಿ ಒಂದು ಇಡೀ ಕ್ರೇಜಿ ಆಗಿತ್ತು, ಪ್ರತಿಯೊಬ್ಬರಿಗೂ 5ನೇ ಮೇಳ ಬೇಕು ಅಂತ, ಪ್ರತಿಯೊಬ್ಬರು ಕೇಳೋದು 5ನೇ ಮೇಳವನ್ನು. ಅಲ್ಲಿವರೆಗೆ ಟ್ರೆಂಡ್ ಸೆಟ್ ಆಗಿತ್ತು. ಸತೀಶಣ್ಣ,
ಒಂದು 2 ಮಾತಲ್ಲಿ ಇವ್ರ ಬಗ್ಗೆ ಹೇಳೋದಿದ್ದು. ಅವರ ಮಾತಲ್ಲಿ 2 ಮಾತಲ್ಲಿ ಹೇಳಬೇಕಷ್ಟೇ. ನಾನು ಈಗ ನಾವು ಕಳ್ಕೊಂಡಿದ್ದೇವೆ. ನನ್ನನ್ನು ಒಂದು ಕಲ್ಲು ಅಂತೇಳಿ ಇದ್ದದನ್ನು ಅದನ್ನು ಶಿಲೆಯಾಗಿ ಮಾಡಿ ಒಂದು ಪೂಜೆಗೆ ಆಗುವ ಮಟ್ಟಿಗೆ ನನ್ನನ್ನು ಕೆತ್ತಿದಂಥ ಒಬ್ಬ ಶಿಲ್ಪಿ ನನ್ನ ಜೀವನದ ಗುರುಗಳು ದೇವರು ಬಲಿಪ ನಾರಾಯಣ ಭಾಗವತರು. ಅದಕ್ಕಿಂತ ಹೆಚ್ಚು ನಾನೇನು ಹೇಳಿ. ಪೇಜಾವರ ಶ್ರೀಗಳು ಚೆನ್ನೈಯಲ್ಲಿ ಅಂತೇಳಿ ಕಾಣುತ್ತೆ ನನಗೆ. ಹೌದು, ಚೆನ್ನೈಯಲ್ಲಿ ನಮ್ಮ ಕಾರ್ಯಕ್ರಮ, ನಾವು ಅಮೇರಿಕಕ್ಕೆ ಹೊರಡುವವರು. ಅಲ್ಲಿ ಪೇಜಾವರ ಶ್ರೀಗಳು ಆ ದಿವಸ ಚೆನ್ನೈಗೆ ಬಂದವರು. ನಾವಿದ್ದೇವೆ ಅಂತ ಗೊತ್ತಾಗಿ ನಾವಿರುವಲ್ಲಿ ಅಲ್ಲಿಗೆ ಬಂದರು. ಇದು ಪುನೀತ್ ರಾಜ್ಕುಮಾರ್ ಮತ್ತು ಅಕ್ಕ ಅಶ್ವಿನಿ ಅಕ್ಕ. ನಾವು ದುಬೈಯ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಇಬ್ಬರು ಕೂಡ ಬಹಳ ಖುಷಿಪಟ್ಟಿದ್ದರು. ಖುಷಿಪಟ್ಟು ನಮ್ಮ ಫೌಂಡೇಶನ್ನ ಒಂದು ಪೋಷಕರು ಆಗಿದ್ದಾರೆ. 5 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟು ಒಂದು ಪೋಷಕರಾಗಿದ್ದಾರೆ. ಮತ್ತು ಬಹಳ ಇಷ್ಟಪಟ್ಟಿದ್ರು ನನ್ನ ಫೌಂಡೇಶನ್ನ ಕಾರ್ಯಚಟುವಟಿಕೆಗಳನ್ನು. ಬಹಳ ಖುಷಿಪಟ್ಟಿದ್ರು. ಇದು ನನ್ನ ಕನಸಿನ ಕೂಸು ಅಂತ ಹೇಳಿದರು ಪುನೀತ್ರವರು. ಇದು ನಾನು ಎಣಿಸಿದಂಥ ನನ್ನ ಕನಸಿನ ಕೂಸಿದ್ದು. ನಾವು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಮಾಡುವಂತ ಹೇಳಿದ ನೆಕ್ಸ್ಟ್ ಇಯರೇ ಅವರ ಪಾಪ ಈ ಇಹಲೋಕವನ್ನು ತ್ಯಜಿಸಿದರು. ಅಕ್ಕನು ಬಹಳ ಖುಷಿಪಟ್ಟ ವಿಚಾರ. ಇದಕ್ಕೆ ಏನು ಹೇಳಲಿ, ತಾಯಿಯ ಕಟೀಲು ತಾಯಿ ಮತ್ತು ಗುರುಗಳು ಎಡನೀರು ಶ್ರೀಗಳಾಗಿ ಯಕ್ಷಗಾನಕ್ಕೆ ಒಂದು ದೊಡ್ಡ ಒಂದು ಮಠ. ಅದು ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟಂಥವ್ರು ಅವರೆಲ್ಲ, ನನ್ನನ್ನು ಬಹಳ ಪ್ರೀತಿಸಿದವರು. ಇದು ಇತ್ತೀಚೆಗೆ ಒಂದು ಎರಡು ವರ್ಷದ ಹಿಂದಿನ ಒಂದು ಆಸರಣ್ಣವರು ಎಷ್ಟು ಸಂತೋಷವಾಗಿ ನನಗೆ ಕಟೀಲು ತಾಯಿಯ ಕಿರೀಟವನ್ನು ಕೊಟ್ಟರು. ನಮ್ಮ ಯಕ್ಷಧ್ರುವ ಫೌಂಡೇಶನ್ನ ಕ್ರೀಡಾಕೂಟ ಅಂತೇಳಿ ಮಾಡಿದ್ದೆವು ನಾವು. ಯಕ್ಷಗಾನದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬಾರಿಗೆ ಮಾಡಿದ್ದು ನಾವು ಅದನ್ನು, ಕ್ರೀಡಾಕೂಟ. ಅದರಲ್ಲಿ ನಾವು ಕ್ರಿಕೆಟ್ ಮ್ಯಾಚ್, ಅದು ನಮ್ಮದು ಬಹಳ ವರ್ಷಗಳ ನಂತರದ್ದು. ಸ್ವಲ್ಪ ಯೋಚಿಸುವಂತಹ ಕಾಲ ಒಂದಿತ್ತು. ಅದು ಕಟೀಲು ಮೇಳದಿಂದ ಅವರು ಬಿಡುಗಡೆ ಹೊಂದಿ ಒಂದು ತಿರುಗಾಟದ ಅವಧಿ ಅವರಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿತ್ತು ಅಂತ ಕಾಣುತ್ತದೆ. ಆದರೂ ಅವರು ಏನದನ್ನು ಆ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಅದ್ಭುತಗಳಲ್ಲಿ ಒಂದು. ವಿಚಿತ್ರ ಆದರೂ ಸತ್ಯ, ಬೇರೆ ಯಾವುದೇ ಭಾಗವತನಾದರೂ ಕೂಡ ಒಂದು ರಂಗಕ್ಕೆ ಹತ್ತಿ, ಮುಂಡಾಸಿ ಇಟ್ಟು ರಂಗಕ್ಕೆ ಹತ್ತಿ ಕುಳಿತುಕೊಂಡವನು ಇಳಿಸಿದ್ದು ಯಕ್ಷಗಾನ ಪ್ರಪಂಚದಲ್ಲಿ ಇಲ್ಲ. ನನ್ನ ವಿರೋಧಿಯೇ ಆದರೂ ಅವ ಹೇಳುವಷ್ಟು ಪದ್ಯ ಹೇಳಿ ಸಮಾಧಾನ ಇಲ್ಲ ಅಂತಾದರೆ ಅವರನ್ನು ಗೌರವದಲ್ಲಿ ನೀವು ಸಾಕು ಪದ್ಯ ಹೇಳಿದಂತ ಹೇಳಿ ಇಳಿಸುವ ಒಂದು ಮನೋಧರ್ಮ ಎಲ್ಲ ಕಡೆಯಲ್ಲಿ ಇವತ್ತು ಉಂಟು, ಸಮಾಧಾನ ಇಲ್ಲದಿದ್ದರೆ. ಆದರೆ ರಂಗಕ್ಕೆ ಹತ್ತಿದ ಬಳಿಕ ಮುಂಡಾಸ ಕಟ್ಟಿ ಪದ್ಯಕ್ಕೆ ಕುಡಿದಾಗ ಅಲ್ಲಿಂದ ಎಬ್ಬಿಸುವುದು ಅದು ಯಕ್ಷಗಾನದ ಆರೋಗ್ಯಕ್ಕೆ ಉತ್ತಮವಲ್ಲ, ವ್ಯಕ್ತಿ ಆರೋಗ್ಯ ಅಲ್ಲ, ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ಒಂದು ಉತ್ತಮ ಬೆಳವಣಿಗೆ ಅಲ್ಲ. ಇದು ನಾವು ಅದನ್ನು ಈಗಲೂ ಅದರ ನೋವು ಇನ್ನೂ ಹೋಗಲಿಲ್ಲ. ಅವರ ಎಷ್ಟು ಒಡನಾಡಿ ಆಗಿ ನಾನು ಇದ್ದವ, ಅವರು ಅನುಭವಿಸಿದಂತಹ ನೋವುಗಳನ್ನು ನಾನು ಒಬ್ಬ ನೋಡಿದವ. ನಿಮಗೆ ಗೊತ್ತಿರ್ಬೋದು, ಒಂದು ಮೇಳದಿಂದ, ಪ್ರಸಿದ್ಧವಾದಂತಹ ಮೇಳದಿಂದ ನೀವು ರಂಗಸ್ಥಳದಿಂದ ಕೆಳಗೆ ಇಳಿಯುವಂತಹ ಸಂದರ್ಭದಲ್ಲಿ ನೀವು ಅನುಭವಿಸಿದಂತಹ ನೋವು ನನಗೆ ಗೊತ್ತು. ಯಾಕಂದರೆ ರಂಗಸ್ಥಳದ ಹಿಂದೆ ಆ ಜಾಗಟೆಯನ್ನು ಕೊಡುವುದಾಗಲಿ, ನಿಮ್ಮ ನೀರಿನ ಬಾಟ್ಲ್ ಆವಾಗ ಕೊಟ್ಟದ್ದು ನಾನು, ಹಿಂದ್ಗಡೆಯಿಂದ ಕೊಟ್ಟದ್ದು ನಾನು. ನೀವು ಕೂತ್ಕೊಳ್ಳಿಕ್ಕೆ ಹೋಗುವಾಗ ಇದ್ದ ಖುಷಿ, ಒಂದೇ ನಿಮಿಷದಲ್ಲಿ ನೀವು ಕೆಳಗಿಳಿದು ಬರುವಾಗ ನಮಗೂ ಆದ ನೋವು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಬೇಸರದ ಸಂಗತಿಯನ್ನು ನನಗೆ ನೆನಪಿಸಲಿಕ್ಕೆ ಇವತ್ತಿಗೂ ಇಷ್ಟ ಇಲ್ಲ. ಹೇಳಲಿಕ್ಕೆ ಹೋದರೆ ಅದೇ ದಿನ ನೀವು ಅಲ್ಲಿಂದಲೇ ಹೊರಟು ಮನೆಗೆ ಬಂದು ಪೇಟವನ್ನು ತೆಗೆದು ದೇವರ ಮಂಟಪದ ಮೇಲೆ ನೀವು ಇಟ್ಟದ್ದು ನೆನಪಿದೆ ನನಗೆ. ಆ ಕ್ಷಣದಲ್ಲಿ ನೀವು ಅನುಭವಿಸಿದಂತಹ ಆ ಬೇಸರ ನಮಗೆಲ್ಲರಿಗೂ ಈಗಲೂ ನಮ್ಮ ಕಣ್ಣ ಮುಂದೆ ಇದೆ. ಈ ತಿರುಗಾಟದ 25ನೇ ವರ್ಷ ತಿರುಗಾಟ ಮುಂದೆಯೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನು ಪರಮಾತ್ಮನು ದಯಪಾಲಿಸಲಿ. ಕಟೀಲು ದುರ್ಗಾ ಪರಮೇಶ್ವರಮ್ಮನವರು, ಒಗೆನಾಡು ಸುಬ್ರಾಯ ದೇವರು, ಎಲ್ಲ ಪಾವಂಜ ಶ್ರೀ ಸುಬ್ರಹ್ಮಣ್ಯ ದೇವರು ಆಯುಷ್ಯ, ಆರೋಗ್ಯ, ಭಾಗ್ಯಗಳು ಕೊಟ್ಟು ಮೇಳವನ್ನು ಮುನ್ನಡೆಸುತ್ತಾ, ಕಲಾವಿದರನ್ನು ಮುನ್ನಡೆಸುತ್ತಾ, ಕಲಾವಿದರ ಶ್ರೇಯೋಭಿವೃದ್ಧಿ ಪಾಲ್ಗೊಂಡು ಅವರನ್ನು ಕೊಡುತ್ತಿರುತ್ತರ ಅಭಿವೃದ್ಧಿ ಪಡೆದುಕೊಂಡು ಹೋಗುವಲ್ಲಿ ದೇವರು ಅನುಗ್ರಹಿಸಲಿ ಎಂದು ನನ್ನ ವಿಶೇಷವಾದ ಪ್ರಾರ್ಥನೆ. ಮಾಮ ತುಳುಟೊಂಜಿ ಪಾತೆರೊಂಡಿಗೆ ದೇವಸ್ಥಾನ ಕೊನಪುನ ಮಲ್ಲಿಗೆ ದೊಟ್ಟಿಗೆ ದಾರಲ ಒಂಜಿ ದೇವರನೊಟ್ಟಿಗೆ ಸೇರಿನದು ಅಂಚನೆ ಈರೊಂಜಿ ಮಲ್ಲಿಗೆ ಅಂಡ ಆ ದಾರದಲ್ಲಕ್ಕೆ ಎಂಕ್ಲೆಗೆಲ ಈರ್ನ ಒಂಜಿ ಈರು ಮಲ್ಪುನಂಚಿನ ಪುಣ್ಯ ಕಾರ್ಯದೊಟ್ಟಿಗೆ ಎಂಕ್ಲೆಗೆಲ ಒಂಜಿ ಸೇರುನೊಲಿ ಪನ್ಪುನಂಚಿನ ಒಂಜಿ ಸದುದ್ದೇಶ ಏಪಲ ಉಪ್ಪುಂಡು ಏಪಲವು ಎಂಕ್ಲು ಉಲ್ಲ ಅಂದು ಈ ಮೂಲಕ ಪನೊಂದುಲ್ಲೆ ಮಾಮು ಆತೆ ಪನ್ಪುನು ಇರಿಗೆ ಆಲ್ ದಿ ಬೆಸ್ಟ್ ಮಾಮು, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಇಷ್ಟರವರೆಗೆ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಏನೂ ಅಲ್ಲ ಇದು, ಹೀಗೆ ಏನೂ ಅಲ್ಲ. ಬಟ್ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಂಗೆ ಒಂದು ಟೈಮ್ ಕೊಟ್ಟಿದ್ದೀರಿ.
ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶ್ರೀಕಾಂತ್. ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಅದು ಇಂದು ನಿನ್ನೆದ್ದಲ್ಲ. ಅದಕ್ಕೆ ಕಾರಣ ಅದು ಹೀಗೆ ನಿರಂತರ ಇರಲಿ. ನಿಮ್ಮ ಪ್ರೀತಿಗೆ ಶರಣು. ಮುಂದೆ ಇನ್ನಷ್ಟು ಒಳ್ಳೆ ಕಾರ್ಯಗಳು ಕಲಾವಿದರಿಗೆ ನಿಮ್ಮಿಂದ ನಡೀಲಿ. ಎಷ್ಟು ಸಮಯ ಗೊತ್ತಿಲ್ಲ, ನೋಡೋಣ. ದೇವರು ಆರೋಗ್ಯ ಎಲ್ಲಿವರೆಗೆ ಕೊಡ್ತಾರೆ ಅಲ್ಲಿವರೆಗೆ ಮಾಡಿಕೊಂಡು